ವಿ4 ವಿತ್ ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಮೈಮ್ ರಾಮದಾಸ್. ಇವತ್ತು ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸುದರ್ಶನ್ ಎಂ ಅವರಿದ್ದಾರೆ. ಪಕ್ಷದ ಕಾರ್ಯಕ್ರಮವಾಗಿ ಕೋವಿಡ್-19 ಎರಡನೇ ಅಲೆಯ ಸಂದರ್ಭದಲ್ಲಿ ಪಕ್ಷ ಯಾವ ರೀತಿಯಲ್ಲಿ ಜನರ ಜೊತೆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಅಧ್ಯಕ್ಷರಾಗುವ ಆರಂಭದಲ್ಲಿ ಕೋವಿಡ್ ವಿರುದ್ಧ ಸೆಣಸಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ಈ ಸಂದರ್ಭ? ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ದೊಡ್ಡ ಸವಾಲು ಇದು. ಆದರೆ ನಮ್ಮ ಕಾರ್ಯಕರ್ತರು ಬದ್ಧತೆ ಇರುವಂಥ ಕಾರ್ಯಕರ್ತರು, ನಾವೊಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡು ನಮ್ಮ ಹಿರಿಯರು ಈ ಬಿಜೆಪಿಯನ್ನು ಕಟ್ಟಿದ್ದರು. ಭಾರತೀಯ ಜನತಾ ಪಾರ್ಟಿಯನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅಧಿಕಾರದ ಪ್ರಾಪ್ತಿಗೋಸ್ಕರ ಇದನ್ನು ಸ್ಥಾಪನೆ ಮಾಡಿಲ್ಲ. ಒಂದು ರಾಜಕೀಯ ಇಚ್ಛಾಶಕ್ತಿಯ ಮುಖಾಂತರ ಈ ಸಮಾಜದಲ್ಲಿ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ತರಬೇಕು ಎನ್ನುವ ಸಂಕಲ್ಪ ಒಂದು ಕಡೆ, ಇನ್ನೊಂದು ಸೇವೆಯನ್ನ ಬಹಳ ಪ್ರಮುಖವಾಗಿ ನಾವೊಂದು ಅಸ್ತ್ರವಾಗಿಟ್ಕೊಂಡು ಮತ್ತೆ ಅನೇಕ ಜನಪರವಾದಂತಹ ಹೋರಾಟಗಳನ್ನ ಇಟ್ಕೊಂಡು ಇವತ್ತು ಪಾರ್ಟಿ ಯಂತ್ರಕ್ಕೆ ಬಂದು ಮುಟ್ಟಿದೆ. ಇತಿಹಾಸ ಗೊತ್ತಿದೆ, ಕೇವಲ 4 ದಶಕಗಳ ನಮ್ಮ ಹೋರಾಟ. ಅದು ಇವತ್ತು ಅಧಿಕಾರದಲ್ಲಿದೆ. ಆದರೆ ನಮ್ಮ ಮೂಲ ಮಂತ್ರ ಸೇವೆ. ರಾಷ್ಟ್ರ ವಿಚಾರ ಬಂದಾಗ ರಾಷ್ಟ್ರ ಪಕ್ಷಕ್ಕಿಂತ ಪಾರ್ಟಿಗಿಂತ ದೇಶ ದೊಡ್ಡದು, ವ್ಯಕ್ತಿಗಿಂತ ಪಾರ್ಟಿ ದೊಡ್ಡದು, ಪಾರ್ಟಿಗಿಂತ ದೇಶ ದೊಡ್ಡದು. ಈ ಮೂಲ ಸಿದ್ಧಾಂತವನ್ನು ಇಟ್ಕೊಂಡು ಬಿಜೆಪಿ ಈ ಮಟ್ಟಕ್ಕೆ ಬೆಳೆದಿದೆ. ಕೋವಿಡ್ನ ಪ್ರಥಮ ಅಲೆ ನಮ್ಮ ದೇಶದಲ್ಲಿ ಬಂದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು, ಎಲ್ಲ ಕಾರ್ಯಕರ್ತರು ಧುಮುಕಬೇಕು. ಸೇವಾ ಈ ಸಂಘಟನೆ ಮಂತ್ರವನ್ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕರ್ತರಿಗೆ ಆ ಮಂತ್ರವನ್ನು ಉಚ್ಚರಿಸಿದ್ರು, ಕರೆಯನ್ನು ಕೊಟ್ಟರು. ಆ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರ ಮಾರ್ಗದರ್ಶನದಲ್ಲಿ ಕಳೆದ ಅವಧಿಯಲ್ಲಿ 1 ವರ್ಷದ ಅವಧಿಯಲ್ಲಿ ಕಳೆದ ಪ್ರಥಮ ಅಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ಅದ್ಭುತವಾದಂತಹ ಸೇವಾ ಕಾರ್ಯ ನಡೆದಿದೆ. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಮಾದರಿಯಾಗಿದೆ. ಆದ್ರೆ ಇವತ್ತು 2ನೇ ಅಲೆ ಬಂದಿದೆ. ಬಹುಶಃ ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಇದು ಇಡೀ ದೇಶದ ಜನ ಇದಕ್ಕೆ ತತ್ತರಿಸ್ತಾ ಇದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸವನ್ನ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಇಡೀ ಒಟ್ಟು ತಂಡ ತುಂಬುವುದರ ಮುಖಾಂತರ ಈ 2ನೇ ಅಲೆಯನ್ನ ಸಮರ್ಥವಾಗಿ ಎದುರಿಸಬೇಕು. ನಮ್ಮ ಕಾರ್ಯಕರ್ತರಿಗೂ ಧೈರ್ಯ ತುಂಬಬೇಕು, ಜನರ ಜೊತೆ ನಾವು ನಿಲ್ಲಬೇಕು ಎನ್ನುವ ಒಂದು ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸದರ ಕಚೇರಿಯನ್ನೇ ನಾವು ವಾರ್ ರೂಮ್ ಆಗಿ ಘೋಷಣೆ ಮಾಡಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ 7 ಜನ ನಮ್ಮ ಶಾಸಕರು, ಒಬ್ರು ನಮ್ಮ MLC ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ವಾರ್ ರೂಮ್ ಅನ್ನು ತೆರೆಯುವುದರ ಮುಖಾಂತರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಗ್ರಾಮೀಣ ಭಾಗದಲ್ಲಿ ಏನೋ ಹೌದು, ಆದರೆ ನಗರ ಭಾಗದಲ್ಲಿ ಅಂಥ ಒಂದು ರೀತಿಯ ಕಾರ್ಯಪಡೆಗಳಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಜನರ ಜೊತೆ ಅಷ್ಟೊಂದು ಬೆರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಾತಾವರಣವನ್ನು ಕಂಡು ಬರ್ತಾ ಇರುವಂಥದ್ದು. ಇಲ್ಲ, ಇವತ್ತು ಮಹಾನಗರ ಪಾಲಿಕೆ ನಮ್ಮ ಕೈಯಲ್ಲಿದೆ. ನಮ್ಮ ಇಲ್ಲಿ ನಗರದಲ್ಲಿರುವಂತಹ 38 ವಾರ್ಡಲ್ಲಿ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಜನಪ್ರತಿನಿಧಿಗಳು, ಅದು ಮೇಯರ್ ಇರ್ಬೋದು, ಪ್ರತಿಯೊಬ್ಬರು ಒಂದು ಒಳ್ಳೆಯ ತಂಡವನ್ನು ರಚನೆ ಮಾಡೋದ್ರ ಮುಖಾಂತರ ಕೆಲಸ ಕಾರ್ಯಗಳಾಗ್ತಾ ಇದೆ. ಅದೇ ರೀತಿ ಸುರತ್ಕಲ್ಲಲ್ಲಿ ಇರುವಂತಹ 22 ವಾರ್ಡಲ್ಲಿ ಕೂಡ ಕೆಲಸ ಆಗ್ತಾ ಇದೆ. ಆದ್ರೆ ನಗರ ಇವತ್ತು ಜಿಲ್ಲೆಯಲ್ಲಿ ಇರುವಂತಹ ಪ್ರಮುಖ ಕೇಂದ್ರ ಇದು. ಮತ್ತೆ ಇಲ್ಲಿ ಕೇಂದ್ರೀಕೃತವಾಗಿರುವಂತಹ ಚಟುವಟಿಕೆಗಳು ಜಾಸ್ತಿ ನಡೆಯುವುದರಿಂದ ಇದು ಎಲ್ಲರ ಕಣ್ಣಿಗೆ ಇವತ್ತು ಮಂಗಳೂರು ಅಂದಾಗ ಇಡೀ ಜಿಲ್ಲೆ ಕಣ್ಮುಂದೆ ಬರುತ್ತದೆ. ಆದ್ರೆ ಮಂಗಳೂರು ಇದೊಂದು ವಿಧಾನಸಭಾ ಕ್ಷೇತ್ರ, ಆದ್ರೆ ಜನರ ದೃಷ್ಟಿಯಲ್ಲಿ ಜಿಲ್ಲೆ ಅಂದಾಗ ಅದು ಮಂಗಳೂರು ಅಂತ ಬರ್ತದೆ. ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟಂತ ಅದು ಜಿಲ್ಲಾ ಆಸ್ಪತ್ರೆ ಇರಬಹುದು, ಇದೆಲ್ಲ ನಮ್ಮ ಮಂಗಳೂರಲ್ಲೇ ಇರುವುದರಿಂದ ವಾಸ್ತವವಾಗಿ ಅನೇಕ ಸಮಸ್ಯೆಗಳು ಬಂದಾಗ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನಿಜವಾಗಿ ಕೂಡ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ನಿರ್ದೇಶನಗಳು ಜನಪ್ರತಿನಿಧಿಗಳಿಗೆ ಬಹಳ ಮುಖ್ಯ ಆಗಿರ್ತದೆ ಇಂಥ ಸಂದರ್ಭದಲ್ಲಿ ಅಂತ ಅನ್ನುವಂಥದ್ದು. ಕೆಲವೊಂದು ತಪ್ಪುಗಳು ನಡೆದಿರುವಂತಹ ಸಂದರ್ಭದಲ್ಲಿ ಪಕ್ಷ ಅದನ್ನು ಗುರುತಿಸ್ತದ, ಸಲಹೆ ಮಾಡ್ತದ, ಹೇಗೆ ಜನಪ್ರತಿನಿಧಿಗಳಿಗೆ? ಖಂಡಿತ ಜನಪ್ರತಿನಿಧಿಗಳಿಗೆ ಪಕ್ಷದ ವೇದಿಕೆಯಲ್ಲಿ ಅವರನ್ನು ತಿದ್ದುವಂತಹ, ಅವರಿಗೆ ಮಾಹಿತಿ ಕೊಡುವಂತ ಕೆಲಸ ಅದು ಕಳೆದ 4 ದಶಕಗಳಿಂದ ನಡೀತಾ ಇದೆ. ಅದು ಮುಂದಕ್ಕೆ ಕೂಡ
ನಡೀತಾ ಇರ್ತದೆ. ಈಗ ಆಡಳಿತಾತ್ಮಕವಾದಂಥ ರೀತಿಯಲ್ಲಿ ಈಗ ಆಸ್ಪತ್ರೆಗಳನ್ನು ಸಜ್ಜುಗೊಳಿಸುವುದಾಗಿರಬಹುದು. ಖಂಡಿತ. ಸೊ ಇಂಥ ಕೆಲವು ಲೋಪದೋಷಗಳು ಬಂದಾಗ ಕಳೆದ ವರ್ಷವೂ ಕೂಡ ಒಂದಷ್ಟು ಲೋಪದೋಷಗಳು ಕೂಡ ಬಂದಿತ್ತು. ಪಕ್ಷದ ಮಟ್ಟದಲ್ಲಿ ಕಾರ್ಯಕರ್ತರುಗಳು ಒಂದಷ್ಟು ಈ ಲೋಪದೋಷಗಳನ್ನು ಗುರುತಿಸ್ತಾರೆ ಅಂತ ಅನ್ನುವಂಥದ್ದು. ಹಾಗಾಗಿ ಆಡಳಿತಾತ್ಮಕವಾಗಿ ಕೂಡ ಪಕ್ಷ ಅದನ್ನು ಗುರುತಿಸಿಕೊಂಡು ಮಾಡ್ತಾ ಇದೆಯಾ? ಖಂಡಿತವಾಗಿ ಕೂಡ ಇವತ್ತು ಇದು ಎರಡನೇ ಅಲೆ ಒಟ್ಟು ವೈದ್ಯಕೀಯ ಕ್ಷೇತ್ರಕ್ಕೊಂದು ಸವಾಲು. ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಮತ್ತೆ ಪ್ರಥಮ ಹಂತವಾಗಿ ಈ ರೀತಿಯ ಒಂದು ಇದಕ್ಕೆ ವ್ಯಾಕ್ಸಿನೇಷನ್ ಕಂಡುಹುಡುಕುವ ವಿಷಯ ಇರ್ಬೋದು, ಪ್ರತಿಯೊಂದು ಕೂಡ ಇಡೀ ಮೆಡಿಕಲ್ ಸೈನ್ಸ್ಗೆ ಒಂದು ಸವಾಲಾಗಿದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕಳೆದ ಅವಧಿಯಲ್ಲೇ ನಮ್ಮ ಜಿಲ್ಲೆಯ ಆಸ್ಪತ್ರೆ ವೆನ್ಲಾಕನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಆಗಿದೆ. ಸಂಸದರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಜಿಲ್ಲಾಧಿಕಾರಿಯ ಜೊತೆ DMO ಜೊತೆ DHO ಜೊತೆ ಇವರ ಒಟ್ಟಿಗೆ ಒಂದು ಸೌಹಾರ್ದಯುತವಾದಂತಹ ಒಂದು ಮಾತುಕತೆ ಮುಖಾಂತರ ವೆನ್ಲಾಕಲ್ಲಿ ಇರುವಂತಹ ಅನೇಕ ಲೋಪದೋಷಗಳು ಹೇಳಿದ್ರೆ ಆಡಳಿತಾತ್ಮಕವಾದಂತಲ್ಲ, ಅಲ್ಲಿ ಏನು ಕುಂದುಕೊರತೆ ಇದೆ ಅದನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಕಳೆದ ಅವಧಿಯಲ್ಲೇ ಮಾಡಿದ್ದಾರೆ. ಆದ್ರೆ ಈ ವರ್ಷ ನಮ್ಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು ಆಕ್ಸಿಜನ್. ಇದು ಒಂದೇ ಸಮನೆ ಆಕ್ಸಿಜನ್ ಸಮಸ್ಯೆ ಬಂದಾಗ ಅದಕ್ಕೂ ಕೂಡ ಇಲ್ಲಿ ಇರುವಂತ ಸ್ಟೋರೇಜ್ ಇರ್ಬೋದು, ಅದಕ್ಕೆ ಇನ್ನೊಂದು ಸ್ಟೋರೇಜ್ ಟ್ಯಾಂಕ್ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಬಗ್ಗೆ, ಇನ್ನೊಂದು ಇಲ್ಲೇ ಆಮ್ಲಜನಕವನ್ನ ನಾವಿಲ್ಲಿ ಸಂಗ್ರಹಿಸುವ ದೃಷ್ಟಿಯಿಂದ ಇದಕ್ಕೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನ ಕೆಲಸ ಕಾರ್ಯಗಳನ್ನ ಇವತ್ತು ಉಸ್ತುವಾರಿ ಸಚಿವ ಶ್ರೀನಿವಾಸ ಪೂಜಾರಿ ಅವರು, ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಎಲ್ಲ ಶಾಸಕರ ಜೊತೆಯಲ್ಲೂ ಸೇರಿಕೊಂಡು ಈ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಕಂಪನಿಗಳ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಕೆಲಸ ಕಾರ್ಯ. ವ್ಯಾಕ್ಸಿನೇಷನ್ ಕೊರತೆಯ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಸರ್ಕಾರವನ್ನ ಪೊಟ್ಟು ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ ಅಂತ ಅನ್ನುವಂಥದ್ದು. ಸೊ ಅದನ್ನು ಗಮನಿಸಿದ್ದೀರಾ? ಬಹುಶಃ ಮೊದಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಿದ್ದೇವೆ. ಒಟ್ಟು ಇಡೀ ನಮ್ಮ ದೇಶವನ್ನ ಗಮನಿಸಿದಾಗ ನಮ್ಗೆಲ್ಲರಿಗೂ ಗೊತ್ತಿರಬೇಕು, ಒಟ್ಟು ನಮ್ಮ ಭೂಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಜನಸಂಖ್ಯೆ ಇಲ್ಲ. ಇವತ್ತು ನಮ್ಮ ಜನಸಂಖ್ಯೆಯನ್ನು ಗಮನಿಸಿದಾಗ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಭಾರತ, ಸಣ್ಣ ಭೂಪ್ರದೇಶ. ಇಂಥ ಬೇರೆಲ್ಲ ಉಳಿದ ದೇಶಗಳನ್ನು ಗಮನಿಸಿದಾಗ ಅಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಾನೂನು ತರಲಿಕ್ಕೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಜನರಿಗೆ ಎತ್ಕೊಳ್ಳಿಕ್ಕೆ ಬಹಳ ಸುಲಭ. ಆದರೆ ನಮ್ಮ ದೇಶವನ್ನ ಗಮನಿಸಿದಾಗ ತುಂಬಾ ಕಷ್ಟ ಇದೆ. ಆದ್ರೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು ಸಮರ್ಥ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನಗಳು, ಚಿಂತನೆಗಳಾಗ್ತಾ ಇದೆ. ನನಗೆ ಮನಸ್ಸಿಗೆ ಅನಿಸುವಂಥದ್ದು, ಪ್ರಾರಂಭದಲ್ಲಿ ಇದಕ್ಕೆ ಕೋವ್ಯಾಕ್ಸಿನ್ ಬಂದಾಗ ಅನೇಕ ವಿರೋಧ ಪಕ್ಷಗಳು ಅದಕ್ಕೆ ಲೇವಡಿ ಮಾಡಿದರು. ಇದನ್ನ ಸರಿಯಾಗಿ ಸಂಶೋಧನೆ ಆಗಿಲ್ಲ, ಇದು ಮೋದಿ ವ್ಯಾಕ್ಸಿನ್ ಅಂತ ಹೇಳಿದರು, BJPಯ ವ್ಯಾಕ್ಸಿನ್ ಅಂತ ಹೇಳಿದರು, ಯಾವ ಆಧಾರದಲ್ಲಿ ಇದನ್ನ ಜನರು ತಗೊಳ್ಬೇಕು ಅಂತ ಹೇಳಿದರು. ಪ್ರಾರಂಭದಲ್ಲಿ ನೀವು ಜನಪ್ರತಿನಿಧಿಗಳು ತೆಗೆದುಕೊಳ್ಳಿ, ನಂತರ ಜನಸಾಮಾನ್ಯರಿಗೆ ಕೊಡಿ ಅಂತ ಹೇಳಿದರು. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಅಂತವ್ರೆ, ನೀವು ಜನಪ್ರತಿನಿಧಿಗಳು ಫಸ್ಟಿಗೆ ನಾವು ತಗೊಂಡು ನಂತರ ಜನರಿಗೆ ನಾವು ತಿಳಿಸಬೇಕು ಅಂತ ಮಾಹಿತಿ ಅಂತ ಹೇಳ್ತಾರೆ. ಜನರನ್ನ ತಪ್ಪು ದಾರಿಗೆ ತರುವಂತ ಕೆಲಸಗಳು ಆಗ್ತಾ ಇದೆ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆ ಸಂದರ್ಭದಲ್ಲಿ ಚಿಂತನೆ ಮಾಡಿದರು. ಪ್ರಾರಂಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ದುಡಿಯುವಂತ ಫಸ್ಟ್ ಸ್ಟ್ರೀಮ್ನಲ್ಲಿ ಇರುವಂತ ವೈದ್ಯರಿಗೆ, ನರ್ಸ್ಗಳಿಗೆ ಕೊಡುವುದರ ಮುಖಾಂತರ ಒಳ್ಳೆ ಕೆಲಸ ಮಾಡಿದ್ರು. ಅದರ ಪರಿಣಾಮದಿಂದ ಇವತ್ತು ನಮಗೆ ಡಾಕ್ಟರ್ಗಳು, ನರ್ಸ್ಗಳು ಅವರಿಗೆ ಆತ್ಮವಿಶ್ವಾಸ ಬಂದಿದೆ. ಎರಡನೇದಾಗಿ ನಮ್ಗೆ ಇವತ್ತು ಕೆಲಸ ಮಾಡಲಿಕ್ಕೆ ವೈದ್ಯರು ಸಿಗ್ತಾ ಇದ್ದಾರೆ. ಒಂದು ವೇಳೆ ವೈದ್ಯರಿಗೆ, ನರ್ಸ್ಗಳಿಗೆ, ದಾದಿಯರಿಗೆ ಇವರಿಗೆಲ್ಲ ಕೊಡದೇ ಇರ್ತಿದ್ರೆ ಇವತ್ತು ನಮ್ಗೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯವನ್ನ ನೀಡಲಿಕ್ಕೆ ವೈದ್ಯರು ಸಿಗದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಎಸ್ ಸರ್. ಈಗ ನೇರ ಸಂಪರ್ಕದಲ್ಲಿ ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್ ಅವರೇ, ಮಾತಾಡಿ ಸರ್. ನಮಸ್ಕಾರ ಸರ್. ಹಾ, ಮಾತಾಡಿ. ರಾಜ್ಯ ಸರ್ಕಾರವು ಇತ್ತೀಚೆಗೆ ಘೋಷಿಸಿರುವ ಪ್ಯಾಕೇಜ್ ಏನೇನು ಸಾಲದು ಎಂಬ ಅಪಸ್ವರ, ಜನರ ಕೂಗು ಕೇಳಿ ಬರುತ್ತಿದೆ. ಈ ಬಗ್ಗೆ ಜಿಲ್ಲಾ ಬಿಜೆಪಿಯ ನಿಲುವೇನು ಸರ್? ಓಕೆ, ಧನ್ಯವಾದಗಳು. ಎಸ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ಇವತ್ತು ನಮ್ಮ ಸಂಸದರಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅನೇಕ ಮನವಿಗಳನ್ನು ನಾವು ಕೊಡ್ತೇವೆ. ಒಟ್ಟು ಜಿಲ್ಲೆಯ ಪರವಾಗಿ ನಾವು ಕೊಡ್ತೇವೆ. ಅದನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಎಲ್ಲ ಜಿಲ್ಲೆಯನ್ನ ಸಮಾನವಾಗಿ ನಾವು ನೋಡಬೇಕಾಗುತ್ತೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾವು ತುಂಬಾ ಬೇಡಿಕೆ ಇಡ್ತೇವೆ. ನಾವು ಜಿಲ್ಲೆಯ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಒಳಿತಿಗೋಸ್ಕರ. ಆದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಎಲ್ಲಾ ಜಿಲ್ಲೆಯಿಂದ ಬಂದಂತಹ ಉಸ್ತುವಾರಿ ಸಚಿವರ, ಜಿಲ್ಲೆಯ ಎಲ್ಲಾ ಶಾಸಕರ, ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಅದೇ ರೀತಿ ಅಧಿಕಾರಿಗಳ ಎಲ್ಲರ ಸಲಹೆಯನ್ನ ತೆಗೆದುಕೊಂಡು ಒಟ್ಟು ನಮ್ಮ ರಾಜ್ಯದ ಬಜೆಟ್ ಅನ್ನು ನೋಡಿಕೊಂಡು, ರಾಜ್ಯದ ಆರ್ಥಿಕ ಸಂಪನ್ಮೂಲತೆಯನ್ನು ನೋಡಿಕೊಂಡು ಪರಿಹಾರ ಘೋಷಣೆ ಮಾಡಿದ್ದಾರೆ. ಬಹುಶಃ ಒಂದು ಇಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಜಾಸ್ತಿ ಸಿಗುವುದಾದ್ರೆ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ. ಅಂದ್ರೆ ಈಗ
ಜಿಲ್ಲೆಯಲ್ಲಿ ಈ ರೀತಿ ನನಗೆ ಈಗ ಪ್ಯಾಕೇಜ್ಗಳು ಈಗಾಗಲೇ ಬಹಳ ಮಂದಿ ಅದನ್ನು ಹೇಳ್ತಾ ಇದ್ದಾರೆ, ಈಗ ಪ್ಯಾಕೇಜ್ಗಳು ನಮಗೆ ಸಾಕಾಗುವುದಿಲ್ಲ ಅಂತ ಅನ್ನುವಂಥದ್ದು. ಅಂದರೆ ಇಂಥ ಒಂದು ರೇಷನ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಹೌದು, ಅಲ್ಲ ಇದನ್ನು ಈ ರೀತಿಯಾದಂಥ ಇದನ್ನು ಗಮನಿಸಿಕೊಂಡು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಈ ರೀತಿ ಇದೆ, ಇದನ್ನ ಈ ರೀತಿಯ ಕೊಡಬೇಕು ಅಂತ ಅನ್ನುವಂಥ ಒಂದು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಜಿಲ್ಲಾ? ಖಂಡಿತ ನಾವು ಪಾರ್ಟಿ ಕಡೆಯಿಂದ ಜನರ ಭಾವನೆಗಳನ್ನ ಜಿಲ್ಲಾ ಉಸ್ತುವಾರಿ ಮುಖಾಂತರ ನಾವು ಕೊಡ್ತೇವೆ, ಸಚಿವರ ಮುಖಾಂತರ. ಅವರು ಕ್ಯಾಬಿನೆಟ್ ಮೀಟಿಂಗ್ ಬಂದಾಗ ಖಂಡಿತವಾಗಿ ಕೂಡ ಅವರವರ ಜಿಲ್ಲೆಯ ಸಮಸ್ಯೆಗಳನ್ನ, ಜನರ ಬೇಡಿಕೆಯನ್ನ ಪ್ರತಿಯೊಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡನೆ ಮಾಡ್ತಾರೆ. ಆದ್ರೆ ಒಟ್ಟು ಎಲ್ಲ ಅಭಿಪ್ರಾಯ ಕ್ರೋಢೀಕರಣ ಮಾಡಿಕೊಂಡು ಕೊನೆಯದಾಗಿ ಅವರೊಂದು ಪ್ಯಾಕೇಜ್ ಘೋಷಣೆ ಮಾಡುವಂಥದ್ದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಅದರಲ್ಲಿ ತುಂಬಾ ವರ್ಗದವರನ್ನು ತಂದಿದ್ದಾರೆ. ಈಗ ಮೊನ್ನೆ ನಮಗೂ ಕೂಡ ಅದು ಡೀಟೇಲ್ಸ್ ಬಂದಾಗ ಗೊತ್ತು. ಪ್ರಾರಂಭದಲ್ಲಿ ಘೋಷಣೆ ಆದಾಗ ಎಷ್ಟೋ ಜನರಿಗೆ ನನ್ನ ಜೊತೆ ಅಕ್ಕಸಾಲಿಗರು ಫೋನ್ ಮಾಡಿದ್ರು, ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡಿದವರು ನಮ್ಗೆ ಏನು ಪ್ಯಾಕೇಜ್ ಇಲ್ಲ ಅಂತ ಹೇಳಿದರು. ಆದ್ರೆ ಅಸಂಘಟಿತ ಕಾರ್ಮಿಕರ ಒಟ್ಟು ಆ ಪ್ಯಾಕೇಜ್ ಅಲ್ಲಿ ತುಂಬಾ ಜನರನ್ನ ಹೇಳಿದ್ದಾರೆ. ಬಹಳ ಮಂದಿ ಇವನ್ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ, ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಸಣ್ಣ ಜ್ಯುವೆಲ್ಲರಿ ಅಂಗಡಿಯವರು ಕೂಡ ಆಗಿರಬಹುದು, ಈ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ತಟ್ಟುತ್ತಾ ಇದೆ ಅಂತಂದ್ರೆ, ಕಳೆದ ವರ್ಷ ಕೂಡ ಆ ಸಮಸ್ಯೆ ಎದುರಿಸಿದ್ರು, ಈ ವರ್ಷ ಮತ್ತೆ ಅವರು ಸಮಸ್ಯೆ ಎದುರಿಸಿದ್ರು. ಬಹುಶಃ ಎಲ್ಲೋ ಕಾಣುತ್ತದೆ ಈ ಒಂದು ಪ್ಯಾಕೇಜಿಗೆ ಅಷ್ಟು ಸೀಮಿತಗೊಳ್ಳದೆ ಸರ್ಕಾರ ಮತ್ತೊಂದು ರೀತಿಯಲ್ಲಿ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನ್ನೋದು ಭವಿಷ್ಯದ ಖಂಡಿತ ಖಂಡಿತ ಇದರ ಆಲೋಚನೆಯನ್ನು ಒಂದು ಪಕ್ಷವಾಗಿ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಪಕ್ಷವಾಗಿ ನಮ್ಮ ಹತ್ರ ತುಂಬಾ ಬೇಡಿಕೆಗಳಿರ್ತದೆ. ಆದರೆ ಪಕ್ಷ ಅಭಿಪ್ರಾಯ ಪಟ್ಟಂತ ಪಕ್ಷದ ಎಲ್ಲಾ ಕೆಲಸಗಳನ್ನ ಆಡಳಿತಾತ್ಮಕವಾಗಿ ತರಲಿಕ್ಕೆ ಕಷ್ಟ ಇದೆ. ಆದ್ರೆ ಜನರ ಭಾವನೆಯನ್ನ ಪಕ್ಷದ ಕಾರ್ಯಕರ್ತರು, ನಾವೆಲ್ಲ ಪದಾಧಿಕಾರಿಗಳು ಖಂಡಿತವಾಗಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಗಮನಕ್ಕೆ ತರ್ತೇವೆ. ಅವರದನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ. ಇವತ್ತು ಪ್ಯಾಕೇಜ್ ಕೊಟ್ಟಿದ್ದಾರೆ, ಇದೇ ಕೊನೆ ಅಂತಲ್ಲ, ಮುಂದೆ ಕೂಡ ಅವರು ಘೋಷಣೆಯನ್ನ ಮಾಡಬಹುದು. ಯಾಕಂದ್ರೆ ಯಡಿಯೂರಪ್ಪನವರು ಯಾವ ರೀತಿಯ ಹೋರಾಟದಿಂದ ಬಂದಿದ್ದಾರೆ, ಅವರಿಗೆ ಜನರ ಸಮಸ್ಯೆ ಗೊತ್ತಿದೆ, ಜನರ ಭಾವನೆಗಳು ಗೊತ್ತಿದೆ. ಬಹಳ ಹೋರಾಟದಿಂದ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ರಾಜಕಾರಣದಲ್ಲಿ ಸುದೀರ್ಘವಾದಂತ ಅನುಭವ ಅವರಲ್ಲಿದೆ. ಎಸ್ ಸರ್, ನಾಗರಾಜ್ ಅವರಿದ್ದಾರೆ ಕರೆಯಲ್ಲಿ. ನಮಸ್ಕಾರ ನಾಗರಾಜ್ ರೇ. ಹಲೋ. ಓಕೆ ಸರ್, ಈಗ ಪ್ಯಾಕೇಜ್ಗಳ ಮಟ್ಟಿಗೆ ಅಂತೂ ಜನ ಮತ್ತೆ ಕೇಳ್ತಾ ಇರುವಂಥದ್ದು, ಈ ರೇಷನ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದೊಮ್ಮೆ ಉಸ್ತುವಾರಿ ಸಚಿವರು ಹೇಳಿದರು, ನಾವೆಲ್ಲ ಬೇಕಾದವರಿಗೆ ಮನೆಗೆ ತಲುಪಿಸಿ, ಆದರೆ ಸರತಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ನಿಲ್ಲಬೇಕಂತ ಪರಿಸ್ಥಿತಿ ಕೂಡ ಬಂತು. ಈ ಸಂದರ್ಭದಲ್ಲಿ ಒಂದಷ್ಟು ಸಾರ್ವಜನಿಕರದ್ದು ಬಂತು, ಏನಂತ ನಮಗೆ ಸಮಯಾವಕಾಶ ಇನ್ನೂ ಜಾಸ್ತಿ ಕೊಡಬೇಕು, ನಾವು ಸಾಲು ಕೊಟ್ಟು ನಿಲ್ಲಬೇಕಂತ ಪರಿಸ್ಥಿತಿ ಇದೆ ಅಂತ ಅನ್ನುವಂಥದ್ದು. ಇಲ್ಲ, ಮನೆಗೆ ತಲುಪಿಸುವಂಥದ್ದು ರೀತಿಯಲ್ಲಿ ಅದು ಆಗಬೇಕಾಗ್ತದೆ. ಒಟ್ಟು ಕೇವಲ ಅದು ಸರ್ಕಾರ ಮಾತ್ರ ಅಲ್ಲ, ಅಲ್ಲಿಯ ಜನಪ್ರತಿನಿಧಿಗಳು, ಸ್ಥಳೀಯ ಆಡಳಿತ, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಕೈ ಜೋಡಿಸಿದಾಗ ಎಲ್ಲ ಚಿಂತನೆಗಳು ಫಲಪ್ರದ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅಂತ ಸಮಸ್ಯೆ ಬಂದಿಲ್ಲ. ಪ್ರಾರಂಭದಲ್ಲಿ ಯಾಕೆ ಬಂತು ಅಂತ ಕೇಳಿದ್ರೆ, ಬಹುಶಃ ರೇಷನ್ ನಾಳೆ ಸಿಗ್ತದೆ ಇಲ್ವಾ, ರೇಷನ್ ಪಡಿತರ ಇದರಲ್ಲಿ ಘೋಷಣೆ ಆದ ತಕ್ಷಣ ನಾಳೆ ಸಿಗ್ತದವ ನಾಡ್ದು ಸಿಗ್ತದೆ ಇಲ್ವಾ, ಅದು ಮುಗೀತದ ಎನ್ನುವ ಭಾವನೆಯಿಂದ ಜನ ಸಾಲ್ಗಟ್ಟಾಗಿ ಬಂದ್ರು. ಬಹುಶಃ ಇವತ್ತೆಲ್ಲ ಅದನ್ನ ಹಂತವಾಗಿ ಅದು ನಿವಾರಣೆ ಆಗಿದೆ. ಇವತ್ತು ರೇಷನ್ ಅಂಗಡಿಯಲ್ಲಿ ಆ ರೀತಿಯ ಸಮಸ್ಯೆ ಕಾಣ್ತಾ ಇಲ್ಲ. ಓಕೆ, ಸನತ್ ಅವರು ಯೂಟ್ಯೂಬ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದರೆ, ಅಂದ್ರೆ ವ್ಯಾಕ್ಸಿನೇಷನ್ ಅಭಾವ ಇದ್ರೂ ಕೂಡ ವಿದೇಶಕ್ಕೆ ಮಾರುವಂತ ಇದು ಯಾಕೆ ಬಂತು ಅಂತ ಅನ್ನುವಂಥದ್ದು. ವಿದೇಶಕ್ಕೆ ಮಾರುವಂತ ಇದಲ್ಲ, ಅದು ಒಟ್ಟು ನಮ್ಮ ಇಂಟರ್ನ್ಯಾಷನಲ್, ನಮ್ಮ ಏನು ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು ಪ್ರಕಾರ ಇಂಥ ಒಂದು ಸಮಸ್ಯೆಗಳು ಬಂದಾಗ ಅದಕ್ಕೆ ಬೇರೆ ಬೇರೆ ಒಪ್ಪಂದಗಳಿರ್ತದೆ. ಇಂಥ ಸಮಸ್ಯೆ ನಾವು ಎಲ್ಲಿ ಉತ್ಪಾದನೆ ಮಾಡಿದ್ರಲ್ಲಿ ತುಂಬಾ ಜನ ವಿದೇಶಿಯರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬೇರೆ ಬೇರೆ ಅದಕ್ಕೆ ಮಾನದಂಡಗಳಿದೆ. ಅದರ ಆಧಾರದಲ್ಲಿ ಕೆಲವು ರಫ್ತಾಗಿರ್ತದೆ, ಅದು ಕೂಡ ಎಷ್ಟೋ ಉಚಿತವಾಗಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತುಂಬಾ ಬಡ ದೇಶಗಳಿಗೆ ವ್ಯಾಕ್ಸಿನ್ ಕಂಡು ಹುಡುಕದಂತ ಪರಿಸ್ಥಿತಿಯಲ್ಲಿ ಉಚಿತವಾಗಿ ಕೊಟ್ಟಿದ್ದಾರೆ. ಅದರ ಫಲವಾಗಿ ಇವತ್ತು ನಮಗೆ ಆಕ್ಸಿಜನ್ ಸ್ವಲ್ಪ ಸಮಸ್ಯೆ ಬಂದಾಗ ಅನೇಕ ದೇಶಗಳು ಅಲ್ಲಿ ಜಾಸ್ತಿ ಇರುವಂತದ್ದು, ಕುವೈಟ್ ಇರ್ಬೋದು, ಬೆಹರಿನ್ ಇರ್ಬೋದು, ತಕ್ಷಣ ನಮಗೆ ನೀವು ಆಮ್ಲಜನಕವನ್ನು ಕಳಿಸಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇದು ಒಟ್ಟು ಪ್ರತಿಯೊಂದು ಜಾಗತಿಕ ಮಟ್ಟದಲ್ಲಿ ಇದು ಇರುವಂಥದ್ದೇ. ದುಡ್ಡಿಗೋಸ್ಕರ ಏನು ವ್ಯಾಕ್ಸಿನ್ ಅನ್ನು ಮಾರುವುದಿಲ್ಲ. ಮತ್ತೆ ಕೆಲವು ಕಂಪನಿಗಳು ಅದನ್ನ ಮಾಡುವಾಗ ಬೇರೆ ಬೇರೆ ಕಂಪನಿಗಳ ಜೊತೆ ಒಪ್ಪಂದ ಮಾಡಿರ್ತದೆ. ಎಷ್ಟೋ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಂತಿಷ್ಟು ಪಾಲು ಇಂತೆಂಥ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಧಾರದಲ್ಲಿ ಹೋಗಿರ್ತದೆ. ನಮ್ಮ ದೇಶದ ಪಾಲಲ್ಲಿ ಯಾವುದೇ ರೀತಿಯ ಕಡಿಮೆ ಆಗಿರುವುದಿಲ್ಲ. ಎಸ್ ಓಕೆ, ಮತ್ತೊಬ್ಬರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಹರಿಪ್ರಸಾದ್ ಅವರು. ಹರಿಪ್ರಸಾದ್ ಅವರೇ ನಮಸ್ಕಾರ, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ಹರಿಪ್ರಸಾದ್ ಬೆಳವಾಯಿ ಅಂತ ಮಾತಾಡಿ. ನಮಸ್ಕಾರ, ಹೇಳಿ ಸರ್. ಕೋವಿಡ್ ಟೈಮ್ ಅಲ್ಲಿ ಮಾಡ್ತಿರುವಂತ ಕೆಲಸ ನೋಡಿ ಭಾರಿ ಖುಷಿ ಆಗ್ತುಂಟು. ಓಕೆ, ಸಂತೋಷ. ಇನ್ನೊಂದು ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ರು ಬೆಂಗಳೂರಿಂದ ಬಂದಿದ್ದಾರೆ ಮಂಗಳೂರಿಗೆ. 1 ತಿಂಗಳಾಯ್ತು ಅವ್ರು ಬಂದು. ಓಕೆ.
ಅವರು 1.5 ತಿಂಗಳಿಂದ ಒಂದು ರಿಲೇಟಿವ್ ಮನೆಯಲ್ಲೇ ಇದ್ದಾರೆ. ಈಗ ಅವರಿಗೆ ಬೆಂಗಳೂರಿಗೆ ಹೋಗ್ಬೇಕು ಸರ್. ಏನಾದ್ರು ಅವಕಾಶ ಉಂಟಾ ಸರ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅವರಿಗೆ? ನಾಳೆ ಫೋನ್ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವ. ಓಕೆ ಸರ್. ನಿಮ್ಮ ಅವರಿಗೆ ಕಾಯಕ ಹೀಗೆ ಸಾಗಲಿ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ. ಆಯುಷ್ಮಾನ್ ಭಾರತ್ ಬಗೆಗೆ ಒಂದೊಂದೇ ಖಾಸಗಿ ಆಸ್ಪತ್ರೆಯಲ್ಲಿ ಕೊಡಬೇಕು ಅಂತ ಬಹುಶಃ ಇತ್ತೀಚೆಗೆ ಉಸ್ತುವಾರಿ ಸಚಿವರು ಅದನ್ನು ಹೇಳಿದ್ರು, ಅಂದ್ರೆ ಖಾಸಗಿ ಆಸ್ಪತ್ರೆ ಕೊಡಬೇಕು ಅಂತ. ಅಂದ್ರೆ ಉಸ್ತುವಾರಿ ಸಚಿವರು ಕಳೆದ ವರ್ಷವೂ ಕೂಡ ಹೇಳಿದ್ರು ಕೂಡ ಖಾಸಗಿ ಆಸ್ಪತ್ರೆಗಳನ್ನು ಪಾಲನೆ ಮಾಡಲಾಗ್ತಾ ಇಲ್ಲ, ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಇಂಥ ಸಮಸ್ಯೆ ಆಗಿದೆ ಅನ್ನುವಂಥ ಕೆಲವು ಅಭಿಪ್ರಾಯಗಳಿತ್ತು. ಒಟ್ಟು ಅದು ಏನಾಗ್ತದೆ, ಕೆಲವರಿಗೆ ಅನುಭವದ ಕೊರತೆ ಇರ್ತದೆ. ತಕ್ಷಣ ಈಗ ಪ್ರತಿಯೊಂದು ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಯಲ್ಲಿ 50% ಸರ್ಕಾರಕ್ಕೆ ಮೀಸಲಿಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲಾಡಳಿತ ಪ್ರತಿಯೊಂದು ಆಸ್ಪತ್ರೆಗೂ ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಅಲ್ಲಿ 50% ಸರ್ಕಾರದ ಇರ್ತದೆ, 50% ಅವರದ್ದು ಇರ್ತದೆ. ಎಷ್ಟೋ ಹಾಸ್ಪಿಟಲ್ ಅಲ್ಲಿ 50% ಭರ್ತಿ ಆಗಿರ್ತದೆ. ತಕ್ಷಣ ಒಬ್ಬ ಪೇಷಂಟ್ ಹೋದಾಗ ಕಠಿಣ ಪರಿಸ್ಥಿತಿ ಇರ್ತದೆ, ಅವರು ಕೂಡ ಬೇರೆ ಬೇರೆ ಒತ್ತಡ ಹಾಕಿ ನಮ್ಗೆ ICU ಬೇಕು, ಅದು ಬೇಕಿದ್ದು ಬೇಕು ಕೇಳ್ತಾರೆ. ತಕ್ಷಣ ಅವ್ರು ಕೊಟ್ಬಿಡ್ತಾರೆ. ಆದರೆ ನಮ್ಮ ಹೆಲ್ಪ್ ಲೈನಿಗೆ ಫೋನ್ ಬಂದಾಗ, ನಮ್ಮ ಕಾರ್ಯಕರ್ತರ ಗಮನಕ್ಕೆ ಬಂದಾಗ ನಾವು ನೋಡಲ್ ಆಫೀಸರನ್ನು ನಾವು ಸಂಪರ್ಕ ಮಾಡ್ತೀವಿ, ಅಲ್ಲಿ ಆಸ್ಪತ್ರೆ ಸಂಪರ್ಕ ಮಾಡ್ತೀವಿ. ಅಲ್ಲಿ ಬೆಡ್ ಖಾಲಿ ಇರದಿದ್ರೆ ನಾವು ಎಲ್ಲಿ ಖಾಲಿ ಇದೆ ಅಲ್ಲಿಗೆ ನಾವು ಜೋಡಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತೆ ಆಯುಷ್ಮಾನ್ ಅಲ್ಲಿ ಇರುವುದೊಂದು ಏನಂತ ಕೇಳಿದ್ರೆ ಪ್ರಮುಖವಾಗಿ ಇದು ಕೋವಿಡ್ ಬಿಟ್ಟು ಇವತ್ತು ಕೋವಿಡ್ ಅನ್ನ ಎಲ್ಲ ಆಸ್ಪತ್ರೆಯವರು ಕೊಡಬೇಕು ಅಂತ ಆಗಿದೆ. ಅಂದ್ರೆ ಬೇರೆ ಬೇರೆ ಡಿಸೀಸಿಗೆ ಪ್ರಾರಂಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಅಲ್ಲಿ ಫೆಸಿಲಿಟಿ ಇಲ್ಲದಿದ್ರೆ ಅವರು ರೆಕಮೆಂಡ್ ಮಾಡಬೇಕು ಅಂತ ಅದರಲ್ಲಿ ಇರುವಂತದ್ದು ಪ್ರಮುಖವಾಗಿ. ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಹೈಟೆಕ್ ಆಗಿದೆ. ಇವತ್ತು ನಿಮಗೆ ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ಯಾವುದೇ ಆಸ್ಪತ್ರೆಯಲ್ಲಿ ನೀಡಿದ ಒಂದು ಸೌಲಭ್ಯ ಇವತ್ತು ವೆಲ್ನಕ್ಕಲ್ಲಿ ಇದೆ ಕೋವಿಡ್ಗೋಸ್ಕರ ಅದೊಂದು ವ್ಯವಸ್ಥಿತವಾದಂತ ಅಲ್ಲಿ ವ್ಯವಸ್ಥೆ ಆಗಿದೆ. ನಾವು ತುಂಬಾ ಜನರ ನಮ್ಮ ಸಂಬಂಧಿಕರನ್ನ, ನಮ್ಮ ಫ್ರೆಂಡ್ ಸರ್ಕಲ್ ಅನ್ನ ನಾವು ಸ್ವತಃವಾಗಿ ಅಲ್ಲಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಹುಷಾರಾಗಿ ಹೋಗ್ತಾರೆ, ಅಲ್ಲಿಯ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ವೆನ್ಲಾಕ್ ಬಗ್ಗೆ ಇನ್ನೂ ಒಂದಷ್ಟು ಆತ್ಮವಿಶ್ವಾಸ, ಆ ಕಾನ್ಫಿಡೆನ್ಸ್ ಕೊಡಬೇಕಾದ ಅಗತ್ಯ ಇದೆ ಅಂತ ಕಾಣುತ್ತೆ. ವೆನ್ಲಾಕ್ ಅಂತಲ್ಲ, ಸರ್ಕಾರದ ಯಾವುದೇ ನೀವು ಸವಲತ್ತು ಬಂದಾಗ ಜನರಿಗೆ, ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ಮಕ್ಕಳಿಗೆ ಚುಚ್ಚುಮದ್ದು ನಾವು ಕೊಡ್ತೀವಿ 1.5 ತಿಂಗಳಿಗೆ, 2 ತಿಂಗಳಿಗೆ, 1 ವರ್ಷಕ್ಕೆ, 5 ವರ್ಷ ಈ ರೀತಿ ಇದೆ. ಅದು ಎಷ್ಟೋ ಜನ ಇವತ್ತು ಅದನ್ನು ಕೂಡ ಖಾಸಗಿ ಆಸ್ಪತ್ರೆಗೆ 1,500, 2,000, 3,000 ಕೊಟ್ಟು ಖಾಸಗಿ ಆಸ್ಪತ್ರೆಯಲ್ಲೇ ತಗೊಳ್ತಾರೆ. ಇವತ್ತು ಸರ್ಕಾರ ಅಷ್ಟು ಉಚಿತವಾಗಿ ಕೊಟ್ಟರು ಕೂಡ ಪ್ರತಿ ಗುರುವಾರ ಲಸಿಕೆ ಕೊಡುವಂತ ಕೆಲಸ ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಇದೆ, ಅದು ಗ್ರಾಮಾಂತರದಲ್ಲೂ ಕೂಡ ಇದೆ. ಆದ್ರೆ ಜನ ಏನ್ ಮಾಡ್ತಾರೆ, ಜನರಿಗೆ ಕೆಲವರಿಗೆ ಸರ್ಕಾರದ ಅಂತ ಹೇಳಿದ ಕೂಡಲೇ ಒಂದು ರೀತಿಯ ಒಂದು ಕೀಳರಿಮೆ ಇದೆ, ಅದು ತೊಲಗಬೇಕು ಇವತ್ತು. ಅದಕ್ಕೋಸ್ಕರ ಜಾಗೃತಿ ಆಗ್ತಾ ಇದೆ ಇವತ್ತು. ಎಸ್, ಈಗ ಶರತ್ ಅವರು ಕುಲಶೇಖರದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರತ್. ನಮಸ್ತೆ, ಮಾತಾಡಿ. ನಮಸ್ಕಾರ, ಶರತ್ ಕುಮಾರ್ ಚಂದ್ರಿ, ಗೊತ್ತಾಯ್ತಲ್ಲ? ಮಾತಾಡಿ ಸರ್. ಏನಿಲ್ಲ, ಸುದರ್ಶನ್ ಎಂ ಅವರಿದ್ದಾರೆ. ನಮಸ್ಕಾರ. 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 ಹೇಳಿ. ಏನಿಲ್ಲ ಸರ್, ನಮ್ದು ಫಸ್ಟ್ ಇಂಜೆಕ್ಷನ್ ಆಗಿದೆ. ಸರಿ. ಸೆಕೆಂಡ್ ಇಲ್ಲಿ ನಾವಂದ್ರೆ ಬೆನ್ನದಲ್ಲಿ ಆನ್ಲೈನ್ ಎಲ್ಲ ಬುಕ್ ಮಾಡ್ಬೇಕು ಪ್ರಾಬ್ಲಮ್ ಅಂತ ನಾನು ಡೈರೆಕ್ಟ್ ಇಲ್ಲಿ ಯೂನಿಟಿಯಲ್ಲಿ ತಗೊಂಡದ್ದು. ಈಗ ತಗೊಂಡು 2 ತಿಂಗಳಾಯ್ತು. ಅಲ್ಲಿ ಸೆಕೆಂಡ್ ಇಲ್ಲ ಹೇಳ್ತಾ ಇದ್ದಾರೆ, ಏನ್ ಮಾಡ್ಲಿ ಸರ್? ಕೋವ್ಯಾಕ್ಸಿನ್ ಅದು ಕೋಶೀಲ್ಡ್ ಅದು ಫಸ್ಟ್ ಇದು ಕೋಶೀಲ್ಡ್ ತಗೊಂಡದ್ದು. ಕೋಶೀಲ್ಡ್ ತಗೊಂಡದ್ದು. ಓಕೆ, ನೀವು ನಾಳೆ ಬೆಳಿಗ್ಗೆ ಫೋನ್ ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡುವ. ಹೌದಾ? ಓಕೆ, ನಾಳೆ ಬೆಳಿಗ್ಗೆ ಫೋನ್. ನಮಸ್ಕಾರ. ಎಸ್ ಸರ್, ಧನ್ಯವಾದಗಳು ಶರತ್ ರೇ. ಥ್ಯಾಂಕ್ ಯು. ಎಸ್, ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅದೇ ನೀವಾಗ್ಲಿ ಹೇಳಿದಿರಿ, ಜನರಲ್ಲಿ ಒಂದು ರೀತಿ ಕೀಳರಿಮೆ ಇದೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ, ಇದನ್ನು ಹೋಗಲಾಡಿಸಬೇಕು. ಇವತ್ತು ನಾವು ಕಾರ್ಯಕರ್ತರಲ್ಲಿ ಜಾಗೃತಿ ಮಾಡುವ ಕೆಲಸವನ್ನು ಕಾರ್ಯಕರ್ತರ ಮೂಲಕ ಇದು ಆಗಬೇಕಾಗಿದೆ, ಖಂಡಿತ ಆಗ್ತಾ ಇದೆ. ಇವತ್ತು ನಮ್ಮ ವಾರ್ಡ್ ಮಟ್ಟದ ಕಾರ್ಯಕರ್ತರು, ಜನಪ್ರತಿನಿಧಿಗಳು ಇವತ್ತು ನಮ್ಮ ಪ್ರತಿಯೊಬ್ಬರು ಇದರ ಬಗ್ಗೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೀವು ಆಯುಷ್ಮಾನ್ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಇವತ್ತು ನಮ್ಮ ಇಲ್ಲಿ ವ್ಯವಸ್ಥೆ ಆಗಿದೆ. ಏನಾದ್ರೂ ಖಾಸಗಿ ಆಸ್ಪತ್ರೆಯವರು ಬಿಲ್ ಜಾಸ್ತಿ ಮಾಡಿದ್ರೆ ಅದನ್ನು ನಮ್ಮ ಗಮನಕ್ಕೆ ಇವತ್ತು ಈಗ ನೇರವಾಗಿ ಖಾಸಗಿ ಆಸ್ಪತ್ರೆ ಬಂದರೂ ಕೂಡ ಅವರು ಅದನ್ನು ಪರಿಶೀಲಿಸಬೇಕು ಅಂತ ಆಗಿದೆ. ಖಂಡಿತ ಇದೆ, ಮೊನ್ನೆ ಉಸ್ತುವಾರಿ ಸಚಿವರು ಪರಿಶೀಲಿಸಬೇಕು. ಅಲ್ಲಿಯ ಬಿಲ್ ಅನ್ನ ಅಲ್ಲಿಯ ನೋಡಲ್ ಆಫೀಸರ್ ನೋಡಬೇಕು, ಅದಕ್ಕೆ ಸಿಗ್ನೇಚರ್ ಹಾಕಬೇಕು ಅಂತ ಇದೆ. ಅಪ್ಪಿತಪ್ಪಿ ಏನಾದ್ರೂ ಖಾಸಗಿ ಆಸ್ಪತ್ರೆಯವರು ಸರ್ಕಾರದ ಮಾನದಂಡ ಬಿಟ್ಟು ಏನಾದ್ರೂ ಜಾಸ್ತಿ ಹಾಕಿದ್ರೆ ಅಂತದ್ದನ್ನ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ನಾವನ್ನ DMO DC ಗಮನಕ್ಕೆ ತರ್ತೀವಿ. ತುಂಬಾ ಕೇಸ್ಗಳಲ್ಲಿ ವಾಪಸ್ ರಿಟರ್ನ್ ಅವರಿಗೆ ಹಣ ಕೊಡುವಂತ ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ. ಅಂದ್ರೆ ಇದು ಕಾರ್ಯಕರ್ತರ ನಡುವೆ ಅಥವಾ ಸ್ಥಳೀಯ ಮಟ್ಟದಲ್ಲಿ ಪಕ್ಷವೂ ಕೂಡ ಈ ರೀತಿಯನ್ನು ನೋಡ್ತದ ಅಂತ? ಖಂಡಿತ ಮಾಡ್ತಾ ಇದೆ. ಈ ರೀತಿಯಾಗಿ ಮೋಸ ಮಾಡಬಾರ್ದು. ಈಗ ನಾವು ನಮ್ಮ ಎಷ್ಟೋ ಜನ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಗೊಂದು ಗೊತ್ತಾಗುತ್ತೆ ಇಷ್ಟು ದಿವಸ ಇರುವಾಗ ಒಂದು ಆಸ್ಪತ್ರೆಯಲ್ಲಿ ಎಷ್ಟು ಬಿಲ್ ಆಗುತ್ತೆ ಅಂತ. ತಕ್ಷಣ ನಾವು ಹೇಳ್ತೀವಿ, ಆ ಬಿಲ್ಲನ್ನೆಲ್ಲ ತೆಗೆದಿಡಿ, ಬಿಲ್ಲನ್ನು ನಮ್ಗೆ ತಂದು ಮುಟ್ಟಿಸಿ ನಾವು ಗಮನಿಸ್ತೀವಿ ಅಂತ ಹೇಳ್ತೇವೆ. ನೇರವಾಗಿ ನಮ್ಮ ಶಾಸಕರು ಅಥವಾ ನಮ್ಮ ಜನಪ್ರತಿನಿಧಿಗಳು ಮಾತಾಡಿದಾಗ ಅನೇಕ ಆಸ್ಪತ್ರೆಯಲ್ಲಿ
ಬಿಲ್ ಅನ್ನೋ ಒಂದು ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಮಾಡ್ತಾರೆ. ನಮ್ಮ ವಿನಂತಿ ಮೇರೆಗೆ ಪಾಪದವರಿಗೆ ಸ್ವಲ್ಪ ಕಡಿಮೆ ಮಾಡುವ ಕೆಲಸ ಕೂಡ ಇದೆ. ಎಲ್ಲ ಆಸ್ಪತ್ರೆಗಳು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾರೆ, ನಿತ್ಯ ನಿರಂತರ ಕಮ್ಮಿ ಮಾಡ್ತಾರೆ. ಆದ್ರೆ ಅಪ್ಪಿತಪ್ಪಿ ಏನಾದ್ರೂ ಜಾಸ್ತಿ ಆದ್ರೆ ಅದನ್ನ ನೋಡಿ ಅದನ್ನೊಂದು ಅಳತೆ ಮಾಡುವಂತ ಕೆಲಸ ಕೂಡ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಈ ಗ್ರಾಮೀಣ ಭಾಗಗಳಲ್ಲಿ ಈ ಕಾರ್ಯಕರ್ತರ ಪಡೆ ಅಂದ್ರೆ ಕೋವಿಡ್ಗೋಸ್ಕರ ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಲಾಗ್ತಾ ಇದೆ? ಇವತ್ತು ನಮ್ಮ ಜಿಲ್ಲೆಯನ್ನ ಕೇಂದ್ರವಾಗಿ ಇಟ್ಕೊಂಡು ನಮ್ಮ ಜಿಲ್ಲೆಯ ಸಹಾಯವಾಣಿ ಅಡಿಯಲ್ಲಿ ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೆ. ಅದರಲ್ಲಿ ಬೇರೆ ಬೇರೆ ನಾವು ವಿಭಾಗಗಳನ್ನ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ಕಚೇರಿಯನ್ನ ನೋಡ್ಕೊಳ್ಳಿಕ್ಕೆ ಒಂದು ವಿಭಾಗ ಇದೆ, ಶವ ಸಂಸ್ಕಾರಕ್ಕೆ ಬಹಳ ವಿಭಾಗ ಇದೆ. ಅದು ಬಹಳ ಪ್ರಮುಖವಾದದ್ದು ಈ ವರ್ಷ. ಯಾಕಂದ್ರೆ ನಾನು ತುಂಬ ಗಮನಿಸಿದ್ದೇನೆ, ಕೋವಿಡ್ನಿಂದ ಸತ್ತಂತ ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ, ತುಂಬ ಬೇಸರ ಆಯ್ತು. ತಂದೆಯ ಶವವನ್ನೇ ಒಬ್ಬ ಬಿಟ್ಟು ಹೋದ. ಹೌದು, ಇನ್ನು ಮತ್ತೆ ಬಹಳ ಬೇಸರ ಆಯಿತು. ಇವತ್ತು ನಿನ್ನೆ ನಾವು ಅನಿವಾರ್ಯವಾಗಿ ಕೆಲವು ಶವ ಸಂಸ್ಕಾರಕ್ಕೆ ಹೋಗ್ತೀವಿ ನಮ್ಮ ಬಂಧುಗಳು, ಆದ್ರೆ ಆ ಸಂದರ್ಭದಲ್ಲಿ ಮನೆಯವರೇ ಬರ್ಲಿಕ್ಕೆ ರೆಡಿ ಇರುವುದಿಲ್ಲ. ಮಂಗಳೂರಲ್ಲಿ ಒಬ್ಬ ಕಾರ್ಪೊರೇಟರ್ ಅವರೇ ಗಣೇಶ್ ಕುಮಾರ್ ಅವರು ನಮ್ಮ ಶವ ಸಂಸ್ಕಾರದ ವಿಭಾಗದ ಜಿಲ್ಲೆಯ ಒಬ್ಬ ಮೈನ್ ಪ್ರಮುಖ ಅವರು. ಅವರೇ ಇವತ್ತು ಸುಮಾರು 75ಕ್ಕಿಂತ ಜಾಸ್ತಿ ಅವರೇ ಶವ ಸಂಸ್ಕಾರ ಮಾಡಿದ್ದಾರೆ. ಇದಕ್ಕೋಸ್ಕರ ಇಡೀ ನಮ್ಮ ಮಂಡಲದಲ್ಲೊಂದು ಪಡೆ ಇದೆ. ಇದಕ್ಕೆ ನಮಗೆ ಸಹಕಾರವಾಗಿ ವಿಶ್ವ ಪರಿಷತ್, ಬಜರಂಗ ದಳದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ಜಾಗರಣ ವೇದಿ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಎಸ್ ಸರ್, ನೋಡಿ ಒಂದು ಕರೆ ಇದೆ, ಮತ್ತೆ ಮುಂದುವರಿಸಿ ಮಾತನಾಡೋಣ. ನಮಸ್ಕಾರ. ನಮಸ್ತೆ. ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ಅಶೋಕ್ ಅಂತ ಹೇಳಿ. ಹಾ, ಎಲ್ಲಿಂದ ಅಶೋಕಣ್ಣ? ಇಲ್ಲಿ ಮರವಳಿಯಿಂದ ಮಾತಾಡಿ. ಈಗ ನಾನು ಫಸ್ಟ್ ಡೋಸ್ ತಗೊಂಡಿದ್ದೇನೆ, ಆದ್ರೆ ಸೆಕೆಂಡ್ ಡೋಸ್ ಸಿಗ್ತಾ ಇಲ್ಲ. 3 ಸಲ ಹಿಂದೆ ಬಂದದ್ದು. ಎಷ್ಟು ಸಮಯ ಆಯ್ತು? ಈಗ ಒಂದು 50 ದಿವಸ ಆಯ್ತು ಕೊಟ್ಟು, ಫಸ್ಟ್ ಡೋಸ್ ಕೊಟ್ಟು. ಇನ್ನು 80 ದಿವಸದ ಅವಕಾಶ ಇದೆ. ಅದು ಕೋವ್ಯಾಕ್ಸಿನ್ ಕೋಶೀಲ್ಡ್ ಅಣ್ಣ? ಅದು ಸರಿ ಗೊತ್ತಿಲ್ಲ, ಅದರಲ್ಲಿ ಕೊಟ್ಟದ್ದು. ಅದು ಎಂತ ಅಂತ ಹೇಳಲಿಲ್ಲ ಅವರು. ಅದು ನೋಡ್ಬೇಕು, ನೀವು ಚೆಕ್ ಮಾಡಬೇಕು. ನಿಮ್ಮ ಮೆಸೇಜ್ ಅಲ್ಲಿ ಇರ್ತದೆ. ಹೌದು, ಅದು ಬಹುಶಃ 80 ದಿನದ ಅವಕಾಶ ಇದೆ. ಹೌದು, ನಾನೊಂದು 3 ಸಲ ಹೋಗಿದೆ. ಅಲ್ಲಿ ಹೋಗುವಾಗ ಅವರು ಎಂತ ಸಹ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಬಂದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ, ಫೋನಲ್ಲಿ ಮೆಸೇಜ್ ಬರುತ್ತೆ. ಹಾಗೆ ಹೇಳಿದ್ದಾರೆ ಮೆಸೇಜ್ ಬರ್ತದೆ ಅಂತ ಹೇಳಿ. ನನಗೆ ಬಂದಿಲ್ಲ, ಅದಕ್ಕೆ ನಾವು 3 ಸಲ ಹಿಂದೆ ಬಂದಿದ್ದೇವೆ. ನೀವು ಹೋಗಿ ಬರುದು ಬೇಡ, ನಿಮ್ಗೆ ಮೆಸೇಜ್ ಬಂದ ಮೇಲೆ ಹೋದ್ರೆ ಸಾಕು. ಖಂಡಿತ ಬರ್ತದೆ, ಖಂಡಿತ ಬರ್ತದೆ. ಬರ್ತದಲ್ಲ? ಬರ್ತದೆ. ಅಲ್ಲ, ಮತ್ತೆ ಯಾವುದೇ ಆತಂಕಕ್ಕೆ ಒಳಗಬೇಕಾಗ್ಬೇಕಿಲ್ಲ ಸರ್. ಅಂದ್ರೆ ಒಂದು ಡೋಸ್ ನೀವು ತಗೊಂಡಿದ್ದೀರಿ, ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಆಲ್ರೆಡಿ ಬಂದಿದೆ. 2ನೇ ಡೋಸ್ ತಗೊಂಡಾಗ ಅದು ಕಂಪ್ಲೀಟ್ ಆಗ್ತದೆ ಅಂತ ಅನ್ನುವಂಥದ್ದು. ಇನ್ನೊಂದು ಇದಕ್ಕೆ ಹೇಳಿ ಕಟ್ಟೆ ಇದಕ್ಕೆ ಪೂರಕವಾಗಿ ಇವತ್ತು ತೆಗೆದುಕೊಳ್ಳುವ ವಾರಗಳು ಜಾಸ್ತಿ ಆಗಿದೆ ಸೆಕೆಂಡ್ ಡೋಸ್. ಜನರಿಗೆ ಸ್ವಾಭಾವಿಕವಾಗಿ ಒಂದು ಸಂಶಯ ಇದೆ, ಅದು ಶಾರ್ಟೇಜಿಗೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡಿದರೆ. ಖಂಡಿತ ಅಲ್ಲ. ಇದು ಅದನ್ನ ಅಡ್ವಾನ್ಸ್ ಆಗಿ ನಾವು ಕೋಶೀಲ್ಡ್ ಅಥವಾ ಅದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮೊದಲಿಗೆ 4 ವಾರ 6 ವಾರ ಅಂತ ಜನರಿಗೆ ಒಂದು ಮನಸ್ಸು ಸಂಶಯ ಬಂದಿರ್ತದೆ. ಆದ್ರೆ ಅದನ್ನ ಅಡ್ವಾನ್ಸ್ ಆಗಿ ಅಲ್ಲಿ ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಅದನ್ನ ಅಲ್ಲಿ ಟೆಕ್ನಿಕಲ್ ಆಗಿ ನೋಡ್ಕೊಳ್ಳುವಾಗ ಅದರಲ್ಲಿ 12 ವಾರ ತನಕ ಅದನ್ನ ಕೊಂಡೋಗಬಹುದು ಅಂತ ಈಗ ರಿಸಲ್ಟ್ ಬಂದಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಮಾರ್ಪಾಡು ಮಾಡಿದ್ದಾರೆ. ಈ ಶವ ಸಂಸ್ಕಾರದ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಬಹಳ ಗೊಂದಲ ಆಗಿತ್ತು. ಇಲ್ಲಿವರೆಗೆ ಅಂತ ಹೇಳಿದ್ರೆ ಶವಗಳನ್ನು ಒಂದಷ್ಟು ಇದಕ್ಕೆ ರುದ್ರಭೂಮಿಗಳಿಗೆ ಸಾಗಿಸುವುದೇ ಬಹಳ ಕಷ್ಟ ಆಗಿದ್ದು. ಶಾಸಕರು ಬಹಳ ಆ ಟೈಮಲ್ಲಿ ಜನರಲ್ಲಿ ಜಾಗೃತಿ ಮೂಡುವ ಕೆಲಸವನ್ನ ನಮ್ಮ ಒಟ್ಟು ಸಂಘ ಪರಿವಾರ ಮಾಡಿದೆ. ಒಟ್ಟು ಸಂಘ, ಅದು ವಿಶ್ವ ಪರಿಷತ್ ಇರ್ಬೋದು, ಭಾಜಪ ಇರ್ಬೋದು, ಬಜರಂಗ ದಳ ಇರ್ಬೋದು, ಜಾಗರಣ ವೇದಿಕೆ ಇರ್ಬೋದು, ಅದರ ಪರಿಣಾಮದಿಂದ ಇವತ್ತು ತಮ್ಮ ಸ್ವಂತ ಜಾಗದಲ್ಲಿ ಕೂಡ ಶವ ಸಂಸ್ಕಾರ ಮಾಡುವ ಮಟ್ಟಿಗೆ ಜನ ಇವತ್ತು ತಲುಪಿದ್ದಾರೆ. ಶವವನ್ನ ಮನೆಯ ಅಂಗಳಕ್ಕೆ ತರುವಂತ ಒಂದು ಕೆಲಸಗಳಾಗಿದೆ. ಆದ್ರೆ ಈಗ ಮತ್ತೆ ಒಂದು ರೀತಿಯ ಜಾಗೃತಿ ಹುಟ್ಟಿಸಬೇಕಾದ ಪರಿಸ್ಥಿತಿ ಇದೆಯಾ? ಈಗ ನೀವೇ ಹೇಳಿರುವಂತಹ ಒಂದಷ್ಟು ಉದಾಹರಣೆಗಳು. ಯಾರೋ ಒಬ್ರು ಕಾರ್ಪೊರೇಟರ್ ಅವ್ರು ಯಾರ್ದೋ ಶವಗಳನ್ನ, ಆದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ. ಈಗ ನಿನ್ನೆ ಒಂದು ಕಡೆ ನನ್ನ ಮಿತ್ರನ ಶವ ಸಂಸ್ಕಾರಕ್ಕೆ ಹೋಗಿದ್ದೆ. ಅಲ್ಲಿ ಅವರ ಅಣ್ಣನಿಗೆ ನಾವು PP ಕಿಟ್ ಅನ್ನು ಹಾಕೋದ್ರ ಮುಖಾಂತರ ಅವರಲ್ಲೇ ನಾವು ಕೆಲಸ ಮಾಡುವಂತ, ಅವರ ಕೈಯಿಂದಲೇ ಅಂತ್ಯ ಸಂಸ್ಕಾರ ಮಾಡುವ ಕೆಲಸವನ್ನ ಕೂಡ ನಾವು ಮಾಡಿಸಿದ್ದೇವೆ. ಜನರಿಗೆ ಒಂದು ಮನಸ್ಸಿನಲ್ಲಿ ಹೆದರಿಕೆ ಇರ್ತದೆ, ಭಯದ ವಾತಾವರಣ ಇರ್ತದೆ. ಅವರ ಜೊತೆಗೆ ನಾವು ಹೋಗಿ ನಿಂತಾಗ ಆ ಭಯ ನಿವಾರಣೆ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರ ನಮ್ಮ ತಂಡ ರಚನೆ ಆಗಿದೆ ಶವ ಸಂಸ್ಕಾರಕ್ಕೋಸ್ಕರ. ಅವರು ಮನೆಯವರಿಗೆ ಧೈರ್ಯ ತುಂಬುವುದರ ಮುಖಾಂತರ ನಮ್ಮ ಜೊತೆ PP ಕಿಟ್ ಇದೆ. ಒಟ್ಟಿಗೆ ಒಂದು ಶವ ಸಂಸ್ಕಾರ ಹೋದಾಗ 10-12 PP ಕಿಟ್ ಅನ್ನು ನಾವು ಇಟ್ಕೊಂಡಿದ್ದೇವೆ. ಅದರ ಮುಖಾಂತರ ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ಶವ ಸಂಸ್ಕಾರದ ಸಮಸ್ಯೆ ಈ ಸಂದರ್ಭದಲ್ಲಿ ಎಲ್ಲಿ ಕೂಡ ಬಂದಿಲ್ಲ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸುದರ್ಶನ್ ಎಂ ಅವರಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಿದ್ದೆವು. ಇಲ್ಲಿ ಯೂಟ್ಯೂಬಲ್ಲಿ ಹೇಳಿದ್ದಾರೆ ಧನಲಕ್ಷ್ಮಿ ಅವರು 100% ಕರೆಕ್ಟ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯೋಜನೆ ಪಡೆಯಲು ಹಿಂಜರಿಯುವುದರಿಂದಲೇ ಆ ಯೋಜನೆಯ ಫಲ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಅಂದ್ರೆ ಇದು ಒಂದು ರೀತಿಯ ಸಂಶಯಗಳು. ನೀವು ಹೇಳಿದ ಹಾಗೆ ಈ ಶವ ಸಂಸ್ಕಾರದ ಬಗ್ಗೆಗೂ ಕೂಡ ಅಂದ್ರೆ ಒಂದೆಡೆಯಲ್ಲಿ ಕಳೆದ ಬಾರಿ ಅಂತ ಘಟನೆಗಳಾದಾಗ ಮತ್ತೆ ಜಾಗೃತಿ ಹುಟ್ಟಿಸಲಾಗಿದ್ದು, ಮತ್ತೆಲ್ಲ ಜನ ಬಂದರು. ಇದೀಗ ಮತ್ತೆ ಜನ ಶವ ಸಂಸ್ಕಾರದಲ್ಲೂ ಕೂಡ ಇವನು ಕುಟುಂಬದ ಒಬ್ಬ ಪ್ರಮುಖ ಸದಸ್ಯನೂ ಕೂಡ ಹೋಗದೇ ಇರುವಂತ ಪರಿಸ್ಥಿತಿ ಬಂದಿರುವಂಥದ್ದು. ಅಂದ್ರೆ ಎಲ್ಲರಲ್ಲೂ ಕೂಡ ಅಂಥ ಒಂದು ಜಾಗೃತಿಯನ್ನು ಹುಟ್ಟಿಸಬೇಕಾಗಿರುವಂಥದ್ದು ಬಂದಿದೆ. ಅಂದ್ರೆ ಧೈರ್ಯ ಹುಟ್ಟಿಸುವ ಕೆಲಸ ಖಂಡಿತ ಇದು ಪಾರ್ಟಿ ಒಂದು ಕಡೆ ಮಾಡ್ತಾ ಇದೆ. ಆದರೆ ಇನ್ನೊಂದು ನಮಗೆ ಸವಾಲು ಏನು ಅಂತ ಕೇಳಿದ್ರೆ, ಇವತ್ತು ಕೂಡ ವೈದ್ಯಕೀಯಕ್ಕೂ ಕೂಡ ಇದು ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೂ ಕೂಡ ಪರ್ಫೆಕ್ಟ್ ಆಗಿ ಅದರ ಬಗ್ಗೆ ಫಾರ್ಮುಲಾ ಸಿಗ್ತಾ ಇಲ್ಲ. ಈಗ ಎಷ್ಟೋ ಜನರಿಗೆ ಆರೋಗ್ಯವಂತ ಆಗಿರೋದು, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದ್ದವನಿಗೆ ಬಂದು ಹೋಗಿರ್ತದೆ, ನಮಗೂ ಗೊತ್ತಿರೋದಿಲ್ಲ. ಒಬ್ಬ ವೀಕ್ ಇದ್ರೆ ಅವನಿಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಆರೋಗ್ಯವಾಗಿರುವಂಥ ಒಬ್ಬ ವ್ಯಕ್ತಿ ಸಣ್ಣ ಸಮಸ್ಯೆಯಿಂದ ಅಡ್ಮಿಟ್ ಆಗ್ತಾನೆ, ತನ್ನಷ್ಟಿಗೆ ತಕ್ಷಣ ಲಂಗ್ಸ್ ಡ್ಯಾಮೇಜ್ ಆಗಿ ಅವ ಸಾಯ್ತಾನೆ. ಇದು ವೈದ್ಯಕೀಯ ಕ್ಷೇತ್ರಕ್ಕೊಂದು ಸವಾಲು. ಇದರಿಂದಾಗಿ ಭಯದ ವಾತಾವರಣ ಇದೆ. ಇನ್ನೊಂದು, ಸ್ಥಳೀಯವಾಗಿ ನಾವು ಜಾಗೃತಿ ಮಾಡ್ಬೋದು, ಆದರೆ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಂಡು ಭಯದ ವಾತಾವರಣ ಕೂಡ ನಿವಾರಣೆ ಆಗಬೇಕು. ಆದರೆ ಒಟ್ಟು ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಜನಜಾಗೃತಿ ನಾವು ಮಾಡ್ತಾ ಇದ್ದೀವಿ. ಜನರ ಭದ್ರತೆಯ ಬಗೆಗೆ ಮತ್ತು ಆಹಾರದ ಬಗೆಗೆ ಜನರಲ್ಲಿ ಇದು ಈಗೇನು ಸಂಘ ಸಂಸ್ಥೆಗಳೆಲ್ಲ ಮಾಡ್ತಾ ಇದ್ದಾವೆ. ಬಟ್ ಸರ್ಕಾರದ ವತಿಯಿಂದ ಏನಾದರೂ ಆಗಬೇಕು, ನಮಗೆ ಸಿಗಬೇಕು ಅನ್ನುವಂಥ ಬೇಡಿಕೆಗಳು ಇವತ್ತು ಹೆಚ್ಚು ಆಗ್ತಾ ಇರುವಂಥ ಯಾವುದು? ಈಗ ಒಂದನೇದಾಗಿ ನಾನು 2 ಹೊತ್ತಿನ ಊಟದ ಬಗ್ಗೆ ನಾನು ತೆಗೆದುಕೊಳ್ತೇನೆ. ಮಧ್ಯಾಹ್ನ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ, ಅದು ಸರ್ಕಾರದ ವತಿಯಿಂದ ಆಗಬೇಕಲ್ವೇ ಅಂತ. ಸರ್ಕಾರ ಅದಕ್ಕೋಸ್ಕರ ಇವತ್ತು ಉಚಿತವಾದಂಥ ರೇಷನ್ ಕೊಡ್ತಾ ಇದೆ. ಇವತ್ತು BPL ಕಾರ್ಡ್ ಇರ್ಬೋದು, ಇವತ್ತು 2 ತಿಂಗಳ ರೇಷನನ್ನು ಕೊಡುವಂಥ ಕೆಲಸ ಆಗಿದೆ. ಇವತ್ತು ಬಹುಶಃ ಒಂದು ಮನೆಗೆ 25 kg 30 kg 40 kg ಅವರೇಜ್ ಕೂಡ ಸಿಕ್ಕಿದೆ. ಇದು ಆಹಾರ ಭದ್ರತೆಗೆ ಸಂಬಂಧಪಟ್ಟಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಅದರಲ್ಲಿ ಏನಾಗಿದೆ, ಕಳೆದ ಬಾರಿ BPL ಕಾರ್ಡಲ್ಲಿ 25 kg ಸಿಗ್ತಾ ಇದ್ದದ್ದು 15 kgಗಳಿತ್ತು. 10 kg ಇದ್ದದ್ದು APL ಅಲ್ಲಿ 7 kgಗಳಿತ್ತು. ಅದು ಕಳೆದ ಬಾರಿ ಆಗಿತ್ತು. ಈ ಬಾರಿ 5 kg ಅಕ್ಕಿಯನ್ನು ಅಂತ್ಯೋದಯ ಮತ್ತು BPLಗೆ ಕೊಟ್ಟಿದೆ ಅಂತ ಅನ್ನುವಂಥದ್ದು, ಉಚಿತ ಅಕ್ಕಿಯನ್ನು ಕೊಟ್ಟಿರುವಂಥದ್ದು. ಬಟ್ ಇದು ಎಲ್ಲಿವರೆಗೆ ಇಷ್ಟು ಸಾಕಾಗ್ತದ ನಾನು ಇದು ನಿರೀಕ್ಷೆಗಳಿದೆ. ಆದರೆ ನಾವು ಕಾರ್ಯಕರ್ತರು ಕೂಡ ಲೋಕಲ್ ಜನಸಂಘದ ಒಟ್ಟು ಸಂಘ ಸಂಸ್ಥೆಗಳ ಜೊತೆ, ಲೋಕಲ್ ಕೆಲವು ಸಮಾಜ ಸೇವಕರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಸೇವಾ ಕಾರ್ಯ ಮಾಡ್ತಾ ಇದ್ದೇವೆ. ಅದನ್ನು ನಾವು ಪ್ರಚಾರ ಮಾಡ್ತಾ ಇಲ್ಲ ಜಾಸ್ತಿ, ಅಷ್ಟೇ. ನಮ್ಮ ಜನಪ್ರತಿನಿಧಿಗಳು, ಅದು ತಾಲೂಕು ಪಂಚಾಯತ್ ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲಿ ಅವಶ್ಯಕತೆ ಇದೆ. ಈಗ ಕಳೆದ ಸಂದರ್ಭದಲ್ಲಿ ನೀವು ಕಿಟ್ಗಳನ್ನು ನಾವು ಹಂಚಿದ್ದೇವೆ, ನೀವು ನೋಡಿರ್ಬೋದು. ನೀವು ಮಾಧ್ಯಮದಲ್ಲೂ ಕೂಡ ತುಂಬ ವರದಿಯಾಗಿತ್ತು. ಅನೇಕ ಜನ ಬೇರೆ ಬೇರೆ ಊರಿನವ್ರು ಬಂದಿದ್ದರು. ವಾಪಸ್ ಹೋಗುವಾಗ ಬಸ್ಸಿನಲ್ಲಿ ಜನರಿಗಿಂತ ಜಾಸ್ತಿ ಕಿಟ್ಗಳೇ ಸಂಗ್ರಹ ಆಗಿತ್ತು. ಆದರೆ ಇವತ್ತು ಎಲ್ಲಿ ಅವಶ್ಯಕತೆ ಇದೆ, ಯಾರಿಗೆ ಸಮಸ್ಯೆ ಇದೆ, ಊಟ ಮಾಡಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಒಂದು ಮನೆಗಳ ಒಂದು ಮಾಹಿತಿಯನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಅದನ್ನು ನಿವಾರಣೆ ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದೆ ಪಾರ್ಟಿ. ನಾನು ಆಗ್ಲೇ ಕೇಳಿದೆ, ಭದ್ರತೆ ಅಂತ ಹೇಳುವಾಗ ಒಂದು ಆರ್ಥಿಕವಾದಂಥ ಭದ್ರತೆಯ ಬಗೆಗೇನು ಒಂದು ಅಂಜಿಕೆ ಬಂದಿದೆ, ಆತಂಕ ಬಂದಿದೆ. ಇತ್ತೀಚೆಗೆ ಮೂಡುಬಿದಿರೆಯಲ್ಲಿ ತಮ್ಮ ಊರಿನಿಂದಲೂ ಒಬ್ಬರು ಬಟ್ಟೆ ವ್ಯಾಪಾರಿ, ಅವರು ತಮ್ಮ ಇಡೀ ಒಂದು ಅಂಕಿಅಂಶಗಳನ್ನು ಕೊಟ್ಟುಕೊಂಡು ಅವರು ಮಾತಾಡಿದರು. ನಿಜವಾಗಿಯೂ ಕೂಡ ಅದನ್ನು ನೋಡುವಾಗ ಸತ್ಯಾಂಶ ಇದೆ ಅಂತ ಅನಿಸಿದೆ. ಯಾಕಂದರೆ ಬಟ್ಟೆಯನ್ನು ತರಿಸಿರ್ತಾರೆ, ದಾಸ್ತಾನುಗಳು. ಇಂಥ ವ್ಯಾಪಾರಿಗಳ ಜೊತೆ ಸರ್ಕಾರ ಒಂದು ವೇಳೆ ನಿಲ್ಲದಿದ್ದರೆ ಪಕ್ಷ ಅದಕ್ಕೆ ನಿರ್ದೇಶನ ಕೊಡುವಂಥ ರೀತಿಯಲ್ಲಿ ಆಗಬೇಕಲ್ಲ, ಏನಾಗಬೇಕು ಇದನ್ನು ಗುರುತಿಸಿಕೊಂಡು. ಅದು ಕೇವಲ ಬಟ್ಟೆ ಅಂಗಡಿ ಅಂತಲ್ಲ, ಒಟ್ಟು ಇವತ್ತು ಬೇರೆ ಬೇರೆ ಕೆಲವರಿಗೆ ಅವಕಾಶ ಇದೆ, ಕೆಲವರಿಗೆ ಅವಕಾಶ ಇಲ್ಲ ತೆರೆಯಲಿಕ್ಕೆ. ಕೆಲವರು ಬೆಳಿಗ್ಗೆ 10 ಗಂಟೆ ತನಕ ಓಪನ್ ಮಾಡ್ತಾರೆ, ಹೌದು. ಕೆಲವರು ಸಂಪಾದನೆ ಮಾಡಿದ್ರು. ಎಷ್ಟೋ ಅಂಗಡಿಗಳು ಓಪನ್ ಆಗಿಲ್ಲ. ಆದರೆ ಇವತ್ತು ಕೇವಲ ನಮ್ಮ ಜಿಲ್ಲೆಗೆ ಸಮಸ್ಯೆ ಅಲ್ಲ, ಜಿಲ್ಲೆಗೆ ಸವಾಲಲ್ಲ. ಇದು ನಮ್ಮ ರಾಜ್ಯಕ್ಕೂ ಅಥವಾ ರಾಷ್ಟ್ರಕ್ಕೂ ಸವಾಲಲ್ಲ, ಇಡೀ ಜಗತ್ತಿಗೆ ಬಂದಂಥ ಸವಾಲು. ಒಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತು ಬಿದ್ದಿದೆ. ಅದು ಕೇವಲ ಬಟ್ಟೆ ಅಂಗಡಿ ಅಂತಲ್ಲ, ಬಟ್ಟೆ ತಯಾರು ಮಾಡುವಂಥ ಫ್ಯಾಕ್ಟ್ರಿ ನಿಂತಿದೆ ಇವತ್ತು. ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಕೇಳಿದರೆ, ಬದುಕಿದ್ರೆ ಅಂತ ಆಗಿದೆ ಅಷ್ಟೇ. ನಾವು ಬದುಕುಳಿಬೇಕು. ಈಗಿನ ಒಟ್ಟು ಪರಿಸ್ಥಿತಿಯಲ್ಲಿ ಜೀವ ಉಳಿಬೇಕು. ಅಂದ್ರೆ ಅವ್ರು ಕೇಳ್ತಾ ಇರುವಂತದ್ದು ಸರ್ಕಾರ ನಮ್ಮ ಜೊತೆಗೆ ಇಲ್ಬೇಕು, ತೆರಿಗೆಗಳನ್ನ ನೀವು ಹಾಕಬೇಡಿ, ಇನ್ನಷ್ಟು ಮುಂದಕ್ಕೆ ತಗೊಂಡೋಗಿ, ಕರೆಂಟ್ ಬಿಲ್, ಬ್ಯಾಂಕ್ EMIಗಳು, ಅದು ಕಳೆದ ಅವಧಿಯಲ್ಲಿ ಕೂಡ ಆಗಿತ್ತು. EMIಗಳನ್ನ 3 ತಿಂಗಳನ್ನ ನಂತರ ಕಟ್ಟಿ ಅಂತ ಹೇಳಿದ್ದಾರೆ. ಮತ್ತೆ ಕರೆಂಟ್ ಬಿಲ್ ಇರ್ಬೋದು, ಪ್ರತಿಯೊಂದು ಬಿಲ್ ಇರ್ಬೋದು, ಮತ್ತೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಇರ್ಬೋದು, GST ಇರ್ಬೋದು, ಎಲ್ಲದಕ್ಕೂ ಸವಲತ್ತು ಕೊಟ್ಟಿದ್ದಾರೆ. ಅದು ಖಂಡಿತವಾಗಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಸಿಕ್ಕಿದೆ. ಅದು ಅಲ್ಲ, ಬ್ಯಾಂಕ್ EMIಗಳ ಬಗ್ಗೆ ಸ್ಪಷ್ಟ ಆಗಲಿಲ್ಲ ಇವತ್ತಿಗೂ ಕೂಡ. ಅದರ ಬಗ್ಗೆ
ಮೆಸ್ಕಾಂ ಬಿಲ್ ಬಗ್ಗೆಯೂ ಕೂಡ ಜನರು ಕೇಳ್ತಾ ಇದ್ದಾರೆ. ಅದು ಕೆಲವು ಬ್ಯಾಂಕಿಂಗಿಗೆ ಸಂಬಂಧಪಟ್ಟ ನಾವು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ನೇರವಾಗಿ ನಾವು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಸಂಬಂಧಪಟ್ಟವರು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ನಮ್ಮ ರಾಜ್ಯದಲ್ಲಿರುವಂಥ ಕೇಂದ್ರದ ಮಂತ್ರಿಗಳು ಕೇಂದ್ರದ ಕ್ಯಾಬಿನೆಟಲ್ಲಿ ಗಮನಕ್ಕೆ ತರ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಓಕೆ, ಈಗಾಗಲೇ ನೀವು ಆಹಾರದ ಕಿಟ್ಗಳನ್ನೆಲ್ಲ ಹೇಳಿದರೆ, ಅಂದರೆ ಆಹಾರದ ಕಿಟ್ಗಳನ್ನು ಎಲ್ಲರಿಗೂ ಮುಟ್ಟುವಂಥದ್ದು ಆಗಿದೆ ಅಂತ ಅನ್ನುವಂಥದ್ದು. ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಈ ರೀತಿ ಗುರುತಿಸುವಿಕೆ ಅಂದರೆ ಎಲ್ಲೆಲ್ಲಿ ಆಹಾರ ಇಲ್ಲ, ಯಾರಿಗೆ ಸಿಗ್ತಾ ಇಲ್ಲ, ಸಂಘ ಸಂಸ್ಥೆಗಳು ಕೊಡ್ತಾ ಇದ್ದೇವೆ. ನಾನು ಹೇಳಿದೆ ಈಗ ಸಂಘ ಸಂಸ್ಥೆಗಳು ಬೇರೆ ಪ್ರತ್ಯೇಕ ಏನೋ ಕೊಡ್ತಾ ಇದೆ, ಆದರೆ ಹೆಚ್ಚು ದಿನ ಇದು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ, ಒಟ್ಟು ಉದಾಹರಣೆಗೆ ಒಂದು ಮನೆಯಲ್ಲಿ 10 ಜನ 12 ಜನರಿಗೂ ಕೋವಿಡ್ ಬಂತು, ಅಲ್ಲಿ ದುಡಿಲಿಕ್ಕೆ ವ್ಯವಸ್ಥೆ ಇಲ್ಲ, ಅಲ್ಲಿಗೆ ಸಾಮಗ್ರಿ ಕೊಂಡೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಅಂಥದ್ದು ನಮಗೆ ಮಾಹಿತಿ ಬರ್ತದೆ. ಅಂಥವರ ಎಲ್ಲ ವ್ಯವಸ್ಥೆಗಳನ್ನು ಪಾರ್ಟಿ ನೋಡಿದ್ದೇವೆ, ತುಂಬ ಕಡೆ ನೋಡಿದ್ದೇವೆ. ಅದು ನಾವು ಅಲ್ಲಿಯ ನೇರವಾಗಿ ನಾವು ಶಾಸಕರ ಗ್ರಾಮೀಣ ಭಾಗದಲ್ಲಿ ಆಹಾರಕ್ಕೇನು ಅಂತ ಕೊರತೆ ಬರಲ್ಲ, ಕೆಲವು ಕಡೆ ಬಂದಿದೆ. ಆದರೆ ನಗರ ಭಾಗದಲ್ಲಿ ಹೆಚ್ಚು, ನಗರ ಭಾಗದಲ್ಲಿ ಇದೆ. ಆದರೆ ಅನೇಕ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಕೂಲಿ ಕೆಲಸ ಮಾಡುವಂಥ ಅನೇಕ ಕುಟುಂಬಗಳು ಸಮಸ್ಯೆಯಲ್ಲಿದೆ. ಅವರಿಗೆ ಆ ದಿವಸ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದು 500 ರೂಪಾಯಿ ಸಂಪಾದನೆ ಮಾಡಿದರೆ ಮಾತ್ರ ಅವರ ದಿನ ಹೋಗ್ತದೆ. ಅಂಥ ಕುಟುಂಬಗಳು ಗ್ರಾಮಾಂತರದಲ್ಲಿ ತುಂಬ ಇದೆ. ನಗರದಲ್ಲಿ ನಿಮಗೆ ಒಂದಲ್ಲ ಒಬ್ಬರು ಕೊಡ್ತಾರೆ, ಒಬ್ಬರಲ್ಲಾದ್ರೂ ಒಬ್ಬರು ಹೆಲ್ಪ್ ಮಾಡ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಗುರುತಿಸುವಿಕೆ ಬಹಳ ಅಗತ್ಯ ಇದೆ, ಅದು ಕೆಲಸ ಆಗ್ತಾ ಇದೆ. ಸಾಂಸ್ಕೃತಿಕವಾದಂಥ ಕ್ಷೇತ್ರ ದೊಡ್ಡ ಪೆಟ್ಟನ್ನು ಅದು ಕೊಟ್ಟಿದೆ. ಧಾರ್ಮಿಕ ಕ್ಷೇತ್ರಗಳು ಅದು ಅದರ ಜಾತ್ರಾ ಮಹೋತ್ಸವಗಳು ನಡೆದರೆ ಮಾತ್ರ ಸಾಂಸ್ಕೃತಿಕ ಕ್ಷೇತ್ರ ಕೂಡ ಇರ್ತದೆ ಅಂತ ಅನ್ನೋದು, ಅಂದರೆ ಅದನ್ನು ನೆಚ್ಚಿಕೊಂಡಿರುವಂಥ ದೊಡ್ಡ ವಿಭಾಗ ಇದೆ. ಕಳೆದ ಬಾರಿ ಒಮ್ಮೆ ಆದಾಗ ದೊಡ್ಡ ನಷ್ಟವನ್ನು ಅನುಭವಿಸಿತು, ಮತ್ತೆ ಅದರಿಂದ ಏನೋ ಹೊರಬರಬೇಕು ಅಂತಾಗ ಅವರು ಮತ್ತೆ ಬಿದ್ದಿದ್ದೇವೆ ಅನ್ನುವಂಥ ಪರಿಸ್ಥಿತಿ, ಇನ್ನು ಹೇಳಲಾರದಂಥ ಪರಿಸ್ಥಿತಿ ನಮಗೆ ಇದೆ. ಇದನ್ನು ಗಮನಿಸಿದೆಯಾ? ಖಂಡಿತ ಗಮನಿಸಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಸಂಖ್ಯಾತ ಕಲಾವಿದರಿದ್ದಾರೆ, ಕಲೆಯನ್ನೇ ಜೀವನ ಮಾಡಿಕೊಂಡಿರುವಂಥ ಕಲಾವಿದರಿದ್ದಾರೆ. ಅದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ, ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಖಂಡಿತ ಏನಾದರೂ ಒಂದು ಸವಲತ್ತು ಬರ್ಬೋದು. ಒಟ್ಟು ಏನು ಮಾಡಬಹುದು ಅಂತ ಹೇಳ್ತೀರಿ ಮುಂದಿನ ಸಂದರ್ಭದಲ್ಲಿ? ಹೌದು, ಕೋವಿಡ್ ಏನಿದ್ರು ಅದ್ರ ಬಗೆಗೆ ಒಂದು ವೈದ್ಯಕೀಯ ಪ್ರಪಂಚ ಒಂದು ಸ್ಪಷ್ಟವಾದಂಥ ನಿರ್ಣಯ ತೆಗೆದುಕೊಂಡಾಗ್ಲೇನೆ ಒಂದು ಆಡಳಿತಾತ್ಮಕವಾಗಿ ಇಂಥ ಕಾನೂನು ತರಲಿಕ್ಕೆ ಸಾಧ್ಯ. ಆದರೆ ಏನ್ ಮಾಡಬೇಕಾಗಬಹುದು ಅಂತ ಅನ್ನೋದು ತಮ್ಮ ಅಭಿಪ್ರಾಯ ಈ ಸಂದರ್ಭ? ಈಗ ತಾತ್ಕಾಲಿಕವಾಗಿ ಕಲಾವಿದರಿಗಂತ ಪರಿಹಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ, ಆದ್ರೆ ಅದು ಸಾಕಾಗೋದಿಲ್ಲ ಎನ್ನುವಂತ ಪರಿಹಾರ. ಅದು 3,000 ಅದನ್ನು ಆಗೋದಿಲ್ಲ, ಸಾಧ್ಯ ಇಲ್ಲ. ದಿನಸಿ ತಗೊಳ್ಬಹುದು, ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ತಗೊಳ್ಬಹುದು ಅಷ್ಟೇ. ಆದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕಾದ್ರೆ ನಮ್ಮ ಒಟ್ಟು ಸರ್ಕಾರ ಕೂಡ ಗಮನಿಸಬೇಕು, ಸರ್ಕಾರದ ಕೂಡ ಆರ್ಥಿಕ ವ್ಯವಸ್ಥೆ ಇರಬೇಕು. ಆದ್ರೆ ನಿರೀಕ್ಷೆಗಳು ನಮ್ಮ ತುಂಬಾ ಇದೆ. ಆದ್ರೆ ಸರ್ಕಾರವಾಗಿ ಏನ್ ಮಾಡಬೇಕು ಅದು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ನಾವು ಇಲ್ಲಿಯ ಜಿಲ್ಲೆಯ ಸಾಂಸ್ಕೃತಿಕ ನಮ್ಮ ಕಲಾವಿದರ ಬಗ್ಗೆ ನಮ್ಮ ಸಂಸದರು ಗಮನಕ್ಕೆ ತರ್ತಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತರ್ತಾರೆ. ಓಕೆ, ಈ ಸಂದರ್ಭ ಮತ್ತೆ ಇವತ್ತು ಅರ್ಚಕರಿಗೆ ಮತ್ತೆ ಕೆಲವು ದೇವಸ್ಥಾನದಲ್ಲಿ ಇರುವಂತ ಕಲಾವಿದರಿದ್ದಾರೆ, ಅವರಿಗೆ ಇವತ್ತು ಇಲಾಖೆ ದೇವಸ್ಥಾನಗಳ ಅಲ್ಲಿಂದ ಕೊಡುವಂತ ಕೆಲಸ ಇರ್ತದೆ. ಆದ್ರೆ ಕೆಲವು ಸಣ್ಣ ದೇವಸ್ಥಾನಗಳು ಮುಜರಾಯಿ ಇಲಾಖೆಯಿಂದ ಬಂದಿರುವುದಿಲ್ಲ. ಅಲ್ಲಿ ಇರುವಂತ ಅರ್ಚಕರು, ಅಲ್ಲಿ ಇರುವಂತ ಅರ್ಚಕರಿಗೆ ನಾವು ಒಟ್ಟು ಅಲ್ಲಿ ಇರುವಂತ ಕೆಲವು ಗಣ್ಯರ ಜೊತೆ ಸಂಪರ್ಕ ಮಾಡಿ, ಅಲ್ಲಿ ಇರುವಂತ ಸಮಾಜ ಸೇವಕರ ಜೊತೆ ಸಂಪರ್ಕ ಮಾಡಿ ಕೆಲಸಗಳಾಗ್ತಾ ಇದೆ. ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ. ಗೊತ್ತಾಗದೇ ಇರುವಂತ ಒಂದು ವಿಭಾಗ ಕ್ಯಾಟ್ರಿಂಗ್, ಶಾಮಿಯಾನ, ಚೇರ್ ಹಾಕುವವರು, ಇದು ಗೊತ್ತೇ ಆಗುದಿಲ್ಲ. ಖಂಡಿತ ಅವ್ರದ್ದು ಬೇಡಿಕೆ ಇದೆ. ಅಲ್ಲಲ್ಲ, ಎಲ್ಲರೂ ಒಟ್ಟಾರೆಯಾಗಿ ಎಲ್ಲರೂ ಬರ್ತಾರೆ. ಆದ್ರೆ ಇದು ಒಂದೊಂದೊಂದೊಂದು ವಿಭಾಗವನ್ನು ತೆಗೆದುಕೊಂಡಾಗ ಇವತ್ತು ಬಹಳ ದೊಡ್ಡ ಒಂದು ಸಮಸ್ಯೆಯ ಕೂಪದಲ್ಲಿ ಇವತ್ತು ಬೀಳ್ತಾ ಇದೆ, ಆರ್ಥಿಕವಾದಂತಹ ಜಂಜಾಟದಲ್ಲಿ ಅವರು ಬೀಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಿಮಗೆ ಉಲ್ಲೇಖ ಮಾಡಿದೆ, ಜನಸಂಖ್ಯೆ ಇರುವಂತ ದೇಶ ನಮ್ದು. ನಮ್ಮ ಭೂಭಾಗ, ಒಟ್ಟು ಆರ್ಥಿಕ ಸಂಪನ್ಮೂಲ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಜನಸಂಖ್ಯೆ ದೊಡ್ಡದು. ಅದಕ್ಕೆ ಪೂರಕವಾಗಿ ಬಜೆಟ್ ಗಿಜೆಟ್ ಎಲ್ಲ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ. ಖಂಡಿತ ಕೂಡ ಆಗುತ್ತೆ. ಓಕೆ, ಆದರೆ ಬಹಳ ಸಂತೋಷ ಏನಂತ ಕೇಳಿದ್ರೆ ಜಿಲ್ಲೆಯ ಜನತೆ ಇವತ್ತು ಜಿಲ್ಲಾಡಳಿತದ ಜೊತೆ ಸರ್ಕಾರದ ಜೊತೆ ಇದ್ದಾರೆ. ಪಿಸ ಸಣ್ಣ ಪುಟ್ಟ ಬಂದಾಗ ರೋಷದಿಂದ ಮಾತಾಡ್ಬೋದು ಬಿಟ್ರೆ, ಆದರೆ ಜನಸಾಮಾನ್ಯರು ಇವತ್ತು ಸ್ಪಂದಿಸ್ತಾ ಇದ್ದಾರೆ. ಜನ ಕೈ ಜೋಡಿಸದಿದ್ರೆ ಸರ್ಕಾರದ ಯಾವುದೇ ಇವತ್ತು ನಿಯಮಗಳು ಪಾಲನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಮಟ್ಟಿಗೆ ನಾನು ಜಿಲ್ಲೆಯ ಜನತೆ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟು ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಜನತೆ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಜೊತೆ, ಜಿಲ್ಲಾಡಳಿತದ ಜೊತೆ ಇದ್ದಾರೆ. ಇವತ್ತು ಓಕೆ, ಅದು ಕಾನೂನು ಮೀರಿ ಇರಬಹುದು, ವಾಹನಗಳು ಸೀಸ್ ಆಗಿವೆ. ಎಪಿಡೆಮಿಕ್ ಆ್ಯಕ್ಟ್ನ ಪ್ರಕಾರ ಅವರಿಗೆ 5 ವರ್ಷದ ಸಜೆ ಆಗುವಂಥ ಕೆಲವು ಸಾಧ್ಯತೆಗಳೆಲ್ಲ ಇವೆ ಅಂತ ಅನ್ನುವಂಥದ್ದು. ಬಹುಶಃ ತಮಗೆ ಒಂದಷ್ಟು ಫೋನುಗಳು ಬಂದಿರಬಹುದು, ಸುದರ್ಶನ ನನ್ನ ಗಾಡಿ ಒಳಗಿದೆ, ಅದನ್ನೊಂದು ಬಿಡಿಸಿಕೊಡಿ ಅಂತ ಹೇಳಿ. ಸೊ ಏನು ಮಾಡ್ಬೋದು ಇಂಥ ಸಂದರ್ಭದಲ್ಲಿ?
ಅದಕ್ಕೂ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಒಟ್ಟು ನಮ್ಮಲ್ಲಿ ಕೂಡ ಕಾನೂನು ಪ್ರಕೋಷ್ಠ ಇದೆ, ನಮ್ಮ ಜೊತೆ ವಕೀಲರು ಇದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಅದರಲ್ಲಿ ಫೈನ್ ಮಾನದಂಡ ಎಲ್ಲ ಇದೆ, ಸ್ವಲ್ಪ ಅದನ್ನು ಕನ್ಸೆಷನ್ ಎಲ್ಲ ಮಾಡಿಕೊಂಡು ಈಗಾಗಲೇ ನಾವು ತುಂಬ ಸಹಕಾರ ಕೊಟ್ಟಿದ್ದೇವೆ ಎಷ್ಟೋ ಜನರಿಗೆ, ಖಂಡಿತ ಮಾಡ್ತೀವಿ. ನಮ್ಮ ಶಾಸಕರು ಕೂಡ ಅದಕ್ಕೆ ನಮ್ಮ ಇಲ್ಲಿ ನಗರದಲ್ಲಿ ಒಂದು ವೇದವ್ಯಾಸ ಕಾಮತ್ರಂತೂ ಅದರ ಹಿಂದೆ ತುಂಬ ಕೆಲಸ ಮಾಡ್ತಾರೆ. ಅಲ್ಲ, ದೊಡ್ಡ ಸಮಸ್ಯೆಗಳನ್ನು ಆಡಳಿತ ಪಕ್ಷದ ಮುಖಂಡರುಗಳು ಮತ್ತು ಶಾಸಕರು ಅದನ್ನು ಅನುಭವಿಸ್ತಾ ಇರ್ತಾರೆ. ಓಕೆ, ಈಗ ಸುಕುಮಾರ್ ಹೆಗ್ಡೆ ಅವರು ನಮ್ಮ ಜೊತೆ ಮೂರ್ನಾಡ್ನಿಂದ. ನಮಸ್ಕಾರ. ನಮಸ್ಕಾರ ಮೇರೆ ರೆಡ್ಡಿ ಜನಕುಲ ಮೇರೆ ಸುದರ್ಶನ ಇದಕ್ಕಿಲ್ಲ ರೆಡ್ಡಿ ಜನಕುಲ. ನಮಸ್ಕಾರ. ನಮಸ್ಕಾರ ಪಾತಿರ್ಲ ಸರ್. ನಮಸ್ಕಾರ. ಯಾರನ್ನ ಮುಳುಬಿದ್ರೆ ಮಾತಾಡಿ ಬೇಡವಾಯಿ ಅಂದ್ರೆ ಬೇಡವಾಯಿ ಬೊಕ್ಕ ಮೇರೆ ಸುದರ್ಶನ ಹೆಚ್ಚು ಒಂದು ನಾನು ಸುಕುಮಾರ್ ಹೆಗಡೆ ಮಾತಾಡ್ಬಿಟ್ಟು ಅಂದ್ ಬೊಕ್ಕ ನಮ್ಮನ 9 ಕೋಟಿ ಭಾರಿ ಲಾಯಕ್ ಕೆಲಸ ಮಾಡ್ತಿದ್ದೀನಿ ನಮ್ಮನ ಊರುಡು. ಒಳ್ಳೇದು. ಅಂದ್ ಭಾರಿ ಲಾಯಕ್ ಬಂದಿರ್ಲೇರು ಬೊಕ್ಕ ಇರ್ನ ಹೆಚ್ಚು ಬೊಂಬಾಯಿ ನಂಗೆ ಅದು ಹೆಚ್ಚು ಒಂದು ಭಾರಿ ಇರ್ನ ಪುದರ್ ಚೇಂದಾನು ಇದು ಜೈನ್ಸೆ ಸುಕುಮಾರ್. ಸುಕುಮಾರ್ ಹೆಗ್ಡೆ ಬಾಂಬೆದಾರು ತುಂಬಾ ಫೋನ್ ಮಂತಿತ್ತಾರು ಬಾರಿ ಖುಷಿ ಆಗ್ಬಿಡು ಜಗಳ ಹಿಡ್ಗಳು ಒಂದು ಪಾತಿರ್ಲಾಗ ಪಾತಿರೋರು ಸುಕುಮಾರ್ ಹೆಗ್ಡೆ ಅಂದ ದಾದಾಂಪು ಎಂಕಲ್ ದಾತ ಸಮಯಾವಕಾಶ ಇಜ್ಜ ತಮ್ಮನು ಬೇರೆ ಅಬೇರೆ ಮತ್ತೆ ಸಂಬಂಧ ಹಾ 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 ನಮ್ಮದು ಮುಳುಗೋದು ಎನ್ನ ಅಮ್ಮೇರ್ಲ ಬಿಜೆಪಿ RSS ಮಾಡ್ತಿರ್ತಾರೆ. ಎಂಟು ವರ್ಷ ಪಂಡರ್ ಸರ್ ಎಂಟು ವರ್ಷ 70 ಮುಟ್ಟಾണ് ಪಂಡರ್ ಸಂತೋಷ. ಯಾನು 52 ವರ್ಷ ಬೊಂಬಾಯ್ಡು ಐದು ಬಕ್ಕಿಂತ ಉರುಡು ಕಟ್ಲಾತೆ ಒಂದು 2-3 ವರ್ಷ ಊರು ಬರ್ತದೆ. ಹೌದು ಸರ್. ಸೋಲ್ಮೇಲ್ ಸರ್ ಸೋಲ್ಮೇಲ್. ಇಲ್ಲ ಪುದರ್ ಚೇಂದ್ರ ಬಾರಿ ಲಾಯಕ ಬಾರಿ ಥ್ಯಾಂಕ್ ಯು. ಅವರು ಇವತ್ತು ಶಾಸಕರ ಬಗ್ಗೆ ಉಲ್ಲೇಖ ಮಾಡಿದ್ರು, ಬಹಳ ಸಂತೋಷ ಅಂತ ಕೇಳಿದ್ರೆ ನಮ್ಮ ಮನದ ಕೋಟ್ಯಾನ್ ಇರ್ಬೋದು, ನಮ್ಮ 7 ಶಾಸಕರು, ನಮ್ಮ ಹಿರಿಯರಂತ ಅಂಗಾರ್ ಇರ್ಬೋದು, ಸಂಜೀವ ಮಠಂದು ಇರ್ಬೋದು, ಹರೀಶ್ ಪೂಂಜಾ ಇರ್ಬೋದು, ರಾಜೇಶ್ ನಾಯ್ಕ್ ಇರ್ಬೋದು, ಉಮನಾಥ್ ಕೋಟ್ಯಾನ್ ಇರ್ಬೋದು, ಭರತ್ ಇರ್ಬೋದು, ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ನಮ್ಮ ಪ್ರತಾಪಣ್ಣ, ಇವರೆಲ್ಲರೂ ಇವತ್ತು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅವರವರ ಕ್ಷೇತ್ರದಲ್ಲಂತೂ ಬಹುಶಃ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಪಾರ್ಟಿಯಾಗಿ ಒಂದು ಜನಪ್ರತಿನಿಧಿಗಳ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೇವೆ, ಆದರೆ ಆ ನಿರೀಕ್ಷೆಗೆ ಮೀರಿ ಇವತ್ತು ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಬಹಳ ಸಂತೋಷ ಕೊಡ್ತಾ ಇದೆ. ಮೂಡಬಿದ್ರೆಯಲ್ಲಿ ಅಂತೂ ಎಲ್ಲಾ ಕಡೆನೂ ಕೂಡ ಬೇಕಾದಂತ ಈ ವಾರ್ ರೂಮ್ಗಳನ್ನು ಮಾಡಿದ್ದಾರೆ ಎಲ್ಲ ಕಡೆ ಆಗಿದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿಲ್ಲದಂತ ಉಳ್ಳಾಲ ಮಂಗಳೂರು ಕ್ಷೇತ್ರದಲ್ಲೂ ಕೂಡ ನಮ್ಮ ವಾರ್ ರೂಮ್ ಇದೆ. ಅಲ್ಲಿ ನಮ್ಮ ಪದಾಧಿಕಾರಿಗಳು ಸಂಘದ ಪ್ರಮುಖರ ಜೊತೆ ಸೇರಿಕೊಂಡು ಅಲ್ಲಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಸಕರಿಲ್ಲ ನಮಗೆ, ಆದ್ರೂ ನಾವು ಇಡೀ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಶಕ್ತಿ ಮೀರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಸರ್. ಬಂಟ್ವಾಳದಿಂದ ಸಂಪತ್ ಇದ್ದಾರೆ ನೇರ ಸಂಪರ್ಕ. ನಮಸ್ಕಾರ ಸಂಪತ್ರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಅಣ್ಣ, ಹೇಳಿ. ನಮಸ್ತೆ. ಸರ್, ಈ ಒಂದು ಕೊರೋನಾ ಸಂದರ್ಭವನ್ನು ಎದುರಿಸಲಿಕ್ಕೆ ಬಹುಶಃ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರ ತಂಡ ಒಂದು ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್. ಖಂಡಿತ. ನನಗೆ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದಂತ ಸುದರ್ಶನ್ ಬಜಾರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಆಭಾರಿ ಆಗಿದ್ದೇವೆ. ಖಂಡಿತ ಒಳ್ಳೆ ಕೆಲಸ. ಯಾಕಂದ್ರೆ ನಾವು ಕರೆದಂತ ಎಲ್ಲ ಕರೆಗೆ ಹೋಗ್ಬಿಟ್ಟು ನಮ್ಮ ಜನಗಳನ್ನು ದೂರದಿಂದ ಬಂದವರನ್ನು ಮನೆಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ಮೊನ್ನೆ. ಮತ್ತೆ ಒಂದು ಹೆರಿಗೆ ಸಂದರ್ಭದಲ್ಲಿ ಕೂಡ ಆಸ್ಪತ್ರೆಗೆ ರೀಚ್ ಮಾಡುವಂತ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಸುದರ್ಶನ್ ಬಜಾ ಅವರು ನಮ್ಮನಿಗೆ ಬಹಳ ಉತ್ತಮ ರೀತಿಯಂತ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಅವರು ಒಳ್ಳೆಯ ಕೆಲಸವನ್ನು ಮಾಡಲಿದ್ದಾರೆ. ಸಂತೋಷ. ಓಕೆ, ಧನ್ಯವಾದಗಳು. ಅದಕ್ಕೆ ಪೂರಕವಾಗಿ ಇವತ್ತು ಯುವ ಮೋರ್ಚಾ, ಬಿಜೆಪಿ ಯುವ ಮೋರ್ಚಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಮಹಿಳಾ ಮೋರ್ಚಾ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ವೆಬ್ಎಕ್ಸ್ ಮೀಟಿಂಗಿನ ಮುಖಾಂತರ ಮಾಡ್ತಾ ಇದ್ದಾರೆ. ಯೋಗ ಸಂಸ್ಕಾರ ಕೊಡುವಂಥ ಕೆಲಸ ಇವತ್ತು ಮಹಿಳಾ ಮೋರ್ಚಾದ ಕಡೆ ಮಾಡ್ತಾ ಇದೆ. ಇವತ್ತು ನಮ್ಮ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚಾ ಸಚಿವ ಅವರು ಇವತ್ತು ಅವರ ತಾಯಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿದ್ದಾರೆ, ಪೂರ್ಣಿಮಾ ರೈ. ಅವರಿಗೆ ಅನುದಾನಿತ ರೈತ ಇರುವಂತಹ ಶಿಕ್ಷಕಿಯರು, ಅವರಿಗೆ ಸಂಬಳ ಇಲ್ಲ, ಕಮಿಟಿಯವರು ಸಂಬಳ ಕೊಡಬೇಕು, ಸಂಬಳದ ಸಮಸ್ಯೆ ಇದೆ, ಶಾಲೆ ಪ್ರಾರಂಭ ಆಗಲಿಲ್ಲ, ಶುಲ್ಕ ಇಲ್ಲ, ಸಂಬಳ ಕೊಡಲಿ ಅಂತವರಿಗೆ ಅಲ್ಲಿ ದಿನಸಿ ಸಾಮಗ್ರಿಗಳ ಕೊರತೆ ಇದೆ. ಅಂತವರು ಪೂರ್ಣಿಮಾ ರೈಗೆ ಹೇಳಿದಾಗ ಪೂರ್ಣಿಮಾ ರೈ ಅವರು ತನ್ನ ಮಗ
ಸಚಿನ್ ರಾಜ್ ಅವರದ್ದು ದಕ್ಷಿಣದ ಯುವ ಮೋರ್ಚಾ ಅಧ್ಯಕ್ಷ. ಅವರು ತನ್ನ ಬಂಧು ಮಿತ್ರರ ಜೊತೆ ಸೇರಿಕೊಂಡು ಇವತ್ತು ಟೀಚರ್ಸಿಗೆ ಇವತ್ತು ಆಹಾರ ಸಾಮಗ್ರಿ ಕೊಡುವಂತ ಕೆಲಸ ಯುವ ಮೋರ್ಚಾ ಕಡೆಯಿಂದ ಆಗಿದೆ. ಆಶಾ ಕಾರ್ಯಕರ್ತರಿಗೆ ಇವತ್ತು ಕೊಡುವ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಹೆಲ್ಪ್ ಡೆಸ್ಕ್ ಮಾಡ್ಕೊಂಡು ಬಜರಂಗ ದಳದ ಕಾರ್ಯಕರ್ತರು ವೆನ್ಲಾಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕಾರ್ಯಕರ್ತರು ತುಂಬಾ ಬಡವರು. ಅವರು ಮೊನ್ನೆಯಿಂದ ಮನೆ ಬಿಟ್ಟಿದ್ದಾರೆ. ಯಶವಂತ ಪರಿಷತ್ನ ಕಚೇರಿಯಲ್ಲಿ ಇವತ್ತು ವಾಸ್ತವ್ಯ ಇದ್ದಾರೆ. ಅವರ ಮನೆಯ ಪರಿಸ್ಥಿತಿ ಹೇಗಿದ್ದು ಅವರಿಗೆ ಗೊತ್ತಿಲ್ಲ. ಮನೆಗೆ ಹೋಗೋದೇ ಇವತ್ತು ಅದು 20 ದಿವಸ ಆಗಿದೆ. ಅವರು ಅಂತವರ ಮನೆಗೆ ಇವತ್ತು ಆಹಾರ ಸಾಮಗ್ರಿ ಕೊಡುವಂತ ಕೆಲಸ ಆಗಿದೆ. ಇದೊಬ್ಬ ಯುವಕರ ಮನಸ್ಸಿನಲ್ಲೂ ಕೂಡ ಇವತ್ತು ಸೇವಾ ಕೆಲಸ ಮಾಡಬೇಕು ಎನ್ನುವಂತ ಮನಸ್ಸು ಹುಡುತ್ತಾ ಇದೆ. ಈ ಕೆಲವೊಮ್ಮೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಸಮಸ್ಯೆಗಳನ್ನು ಕೊಡ್ತಾರೆ. ಅಂದರೆ ಅವರಿಗೂ ಅನಿವಾರ್ಯ ಯಾರ ಹತ್ರ ಮಾತಾಡಬೇಕು ಅಂತ ಆಗೋದಿಲ್ಲ. ಅದು ಆಸ್ಪತ್ರೆಯಲ್ಲಾದಂಥ ಸಮಸ್ಯೆಗಳಾಗಿರಲಿ ಇಂಥದನ್ನೆಲ್ಲ ಇಟ್ಕೊಂಡು ಮಾಡಿರ್ತಾರೆ. ಇದನ್ನು ಗುರುತಿಸುವಂಥದ್ದು, ಅದು ಅಂಥ ಸಮಸ್ಯೆಗಳು ಆಗಿದ್ದರೆ ಅದಕ್ಕೆ ಹೋಗಿ ಅವರಿಗೆ ಬೇಕಾದಂಥ ಸಹಕಾರವನ್ನು ನೀಡುವಂಥದ್ದು. ಆಸ್ಪತ್ರೆಗಳಲ್ಲಿ ಬಹಳ ಇಂಥ ಸಮಸ್ಯೆಗಳಾಗಿರುವಂಥದ್ದು ಕಂಡು ಬರ್ತದೆ. ಖಾಸಗಿ ಆಸ್ಪತ್ರೆಯಲ್ಲಿ ಇಷ್ಟು ಬಿಲ್ ಮಾಡಿದ್ರು ಖಂಡಿತ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಪ್ರಾರಂಭದಲ್ಲಿ ವೆನ್ಲಾಕಿನಲ್ಲಿ ಸಮಸ್ಯೆ ಬಂದಾಗ ನಮ್ಮ ಶಾಸಕರು, ಇಲ್ಲಿ ನಗರ ಶಾಸಕರು ವೇದವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು, ನಮ್ಮ ಮೇಯರ್ ಇರ್ಬೋದು, ಮೂಡದ ಅಧ್ಯಕ್ಷರು ರವಿಶಂಕರ್ ಇರ್ಬೋದು, ಸಂಸದರೇ ಸ್ವತಃ ಒಂದು 2-3 ಬಾರಿ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ವಿಸಿಟ್ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅವಾಗ ವಿಸಿಟ್ ಮಾಡ್ತಾ ಸಭೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೆಲ್ಪ್ ಡೆಸ್ಕ್ ಅನ್ನ ಹೊರಗಡೆ ಮಾಡಿದ್ದೇವೆ. ವೆನ್ಲಾಕಿನ ಹೊರಗಡೆ ಹೆಲ್ಪ್ ಡೆಸ್ಕ್ ಅನ್ನು ಮಾಡಿದ್ದೇವೆ. ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೆ ನಮ್ಮ ಗಮನಕ್ಕೆ ಬರ್ತದೆ. ಮತ್ತೆ ಅಲ್ಲಿ ಏನು ಕುಂದುಕೊರತೆ ಇದೆ, ಅಲ್ಲಿ ಏನು ಅವಶ್ಯಕತೆ ಇದೆ, ಅದಕ್ಕೆ ಬೇಕಾಗುವಂತ ಕೆಲಸ ಕಾರ್ಯಗಳನ್ನು ಆಡಳಿತಾತ್ಮಕವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಎಸ್, ಶ್ರೀನಾಥ್ ಅವರಿದ್ದಾರೆ ಜಪ್ಪುವಿನಿಂದ. ನಮಸ್ಕಾರ ಶ್ರೀನಾಥ್. ನಮಸ್ತೆ ಸರ್. ಮಾತಾಡಿ ಸರ್. ಶ್ರೀನಿವಾಸ್ ರೇ, ಶ್ರೀನಿವಾಸ್ ಮಾತಾಡಿ. ಸರ್ ಎನ್ನ ಒಂಜಿ ಡಿಮಾಂಡ್ ಲೆಟರ್ ಏನು ಯಡಿಯೂರಪ್ಪ ಕಡಪಟ್ಟೆ ಸರ್. ಡಿಮಾಂಡ್ ಲೆಟರ್ ಹೇಳಿ ಸರ್. ಆಯ್ತದಲ್ಲ, ಇನ್ನು ರಿಪ್ಲೈ ಬೈಜಿ ಅಂಕ ಯಾನ್ ರಿಜಿಸ್ಟರ್ಡ್ ಮಲ್ಪದ ಕಡಪುಡಿಯ ಕಾಂಟ್ಯಾಕ್ಟ್ ಮಲ್ಪುನಾಡ ಎಂಚ ಮಲ್ಪೋಡು ಸರ್. ಏನ್ ಡಿಮ್ಯಾಂಡ್ ಇದೆ ಸರ್? 15th 3 ಮೂಜೆಕ್ ಕಡಪುಡಿಯ 15 ಅದೇನ ಡಿಮಾಂಡ್ ದಾದ ಅಂತ ಪಲ್ಲೆ ಒಂಜಿ ಓರಲ್ ಆದ ಮೂಲ ಪಲ್ಲೆ ಅವು ಎಲ್ಲ ಒಂತೆ ಎಲ್ಲ ಸೆಲ್ಫ್ ಅವು ಸೆಲ್ಫ್ ಅವು ಗೊತ್ತಿದ್ದ ನನಗೆ ಆರೆಂಚ ಪನೋಲಿ. ಅಲ್ಲ, ಇನ್ನೊಂದು ಏನು ಅಂತ ಕೇಳಿದ್ರೆ ಇವತ್ತು ಅನೇಕ ಸರ್ಕಾರಿ ಕಚೇರಿಗಳು, ಮುಖ್ಯಮಂತ್ರಿಗಳ ಕೆಲವು ಕಾರ್ಯಾಲಯಗಳು ಇವತ್ತು ಸ್ಥಗಿತ ಇದೆ. ಕೆಲವು ಕಚೇರಿಗಳು ಮಾತ್ರ ಕೆಲಸ ನಿರ್ವಹಣೆ ಆಗ್ತಾ ಇದೆ ಕೋವಿಡ್ನ ಕಾರಣದಾಗಿ. ಸರ್ಕಾರದ ಗೈಡ್ಲೈನ್ಸ್ ಇದೆ, 50% ಕೆಲಸ ಆಗ್ತಾ ಇದೆ. ಬಹುಶಃ ಇವರದ್ದು ರಿಜಿಸ್ಟರ್ ಪೋಸ್ಟ್ ಅವರ ಕೈಗೆ ಬಹುಶಃ ಸಿಗದೇ ಇರ್ಬೋದು. ಸಿಕ್ಕಿದ ನಂತರ ಅವರಿಗೆ ಮಾಹಿತಿ ಬರ್ಬೋದು, ಅಥವಾ ಇವರಿಗೆ ಜಿಲ್ಲಾ ಉಸ್ತುವಾರಿ ಮುಖಾಂತರ ಅದನ್ನ ಡಿಮ್ಯಾಂಡ್ ಅನ್ನು ಕಳಿಸುವ ಕೆಲಸವನ್ನ ಕೂಡ ಅವ್ರು ಮಾಡ್ಬೋದು. ಜಿಲ್ಲಾ ಉಸ್ತುವಾರಿ ಕಚೇರಿಗೆ ಬಂದ್ರೆ ಅವರ ಮುಖಾಂತರ ಕಳಿಸ್ಬೋದು. ಆದರೆ ಪರ್ಸನಲ್ ಆದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಬಹುಶಃ ಅವರು ಯಾವ ಕಚೇರಿಗೆ ಹೋಗಿದೆ, ಅಲ್ಲಿ ಎಲ್ಲಿಂದ ಅದು ಹೋಗಿದೆ, ಒಟ್ಟು ಇವತ್ತು 50% ಕೆಲಸ ನಿರ್ವಹಣೆ ಆಗ್ತಾ ಇದೆ ಇವತ್ತು ಸರ್. ಯಶ್ ಶ್ರೀನಾಥ್ ರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ವೈದ್ಯಕೀಯ ಪ್ರಕೋಷ್ಠ ಇದೆ, ಖಂಡಿತ. ಇದು ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದೆ, ಗಮನಿಸ್ತಾ ಇದೆಯಾ? ಇವತ್ತು ವೈದ್ಯಕೀಯ ಪ್ರಕೋಷ್ಠದ ಇವತ್ತು GN ಭಟ್ರು ಇರ್ಬೋದು, ಮತ್ತೆ ಇಡೀ ನಮ್ಮ ತಂಡ ಮಾಡ್ತಾ, ಪ್ರತಿ ಮಂಡಲದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದೆ. ಜಿಲ್ಲಾ ತಂಡದಲ್ಲಿ GN ಭಟ್ರು, ಅಣ್ಣಯ್ಯ ಕುಲಾಳ್ ಇದ್ದಾರೆ. ಇವತ್ತು ಅಣ್ಣಯ್ಯ ಕುಲಾಳ್ರನ್ನ ನಾವು ಇವತ್ತು ಇಲ್ಲಿಗೆ PR ಆಗಿ ನಾವು ಜಿಲ್ಲಾಡಳಿತ ವೆನ್ಲಾಕಿಗೆ ನಾವು ನೇಮಿಸಿದ್ದೇವೆ, ಅಲ್ಲಿ ಕಮ್ಯುನಿಕೇಷನ್ಗೋಸ್ಕರ. ಅದೇ ರೀತಿ GN ಭಟ್ರವರು, ಅವರ ಇಡೀ ತಂಡ ಖಾಸಗಿಯಲ್ಲಿರುವಂಥ ಅನೇಕ ನಮ್ಮ ವೈದ್ಯಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಇದಕ್ಕೆ ಬರುವಂಥ ಸಮಸ್ಯೆಗಳ ಬಗ್ಗೆ, ಅದು ನಿಮ್ಮ ಫಾರ್ ಎಕ್ಸಾಂಪಲ್ ಬೆಡ್ ಬೇಕು, ಅಲ್ಲಿ ಆಕ್ಸಿಜನ್ ಬೇಕು, ಟ್ರೀಟ್ಮೆಂಟ್ ಬೇಕು, ಇಡೀ ಜಿಲ್ಲೆಯನ್ನವರು ಕಾಂಟ್ಯಾಕ್ಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಸ್, ಈ ಸಂದರ್ಭದಲ್ಲಿ ಭಾಳಷ್ಟು ಮಂದಿ ನಿಮಗೆ ಒಂದು ಒಳ್ಳೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಸೇವೆ ಭಾಳ ಮುಖ್ಯ. ಎಲ್ಲರೂ ಕೂಡ ಸೇವೆಯಲ್ಲಿ ಇರುವಂತೆ ಕಾರ್ಯಕರ್ತರನ್ನು ನೋಡಬೇಕಂತ ಅಗತ್ಯ ಇದೆ. ಈ ಸಂದರ್ಭದಲ್ಲಿ ತಾವು ಕಾರ್ಯಕರ್ತ ಹುರಿದುಂಬಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಹುಶಃ ಧನಲಕ್ಷ್ಮಿ. ಅದರ ನಡುವೆ ನಮ್ಮ ಜೊತೆ ಫೋನ್ನಲ್ಲಿ, ನಮಸ್ಕಾರ. ನಮಸ್ತೆ ಸರ್. ಪ್ರಮೋದ್ ಕುಮಾರ್, ಎಲ್ಲಿಂದ? ವರ್ಕಾರಿ. ಮಾತಾಡಿ ಹೇಳೋಣ. ನನಗೆ ಅಂದ್ರೆ ನಾನು ಹೋಟೆಲ್ ಕಾರ್ಮಿಕ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಾಲಿ ರಿಕ್ಷಾ ಕಾರ್ಮಿಕರು ಮಾತ್ರ ಕಾಣೋದು. ಈ ಹೋಟೆಲ್ನಲ್ಲಿ ದುಡಿಯುವವರಿಗೆ ಏನು ಓಟ್ ಹಾಕ್ಲಿಲ್ವಾ? ಅದೊಂದು ಕೇಳುವ ಪ್ರಶ್ನೆ. ನಾನು ಒಬ್ಬ ದುಡಿದು 5 ಜನನನ್ನು ಸಾಕಬೇಕು. ನಮಗೆ ಕಷ್ಟದಲ್ಲಿದ್ದೇವೆ ನಾವು. ಆದ್ರೆ ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಮಾತಾಡ್ಲಿಲ್ಲ. ಅವರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗೆ ಕಾಣುವುದು ರಾಜ್ಯ ಇವರು ರಿಕ್ಷಾ ಚಾಲಕರು ಮಾತ್ರ. ಇಷ್ಟು ವರ್ಷದಿಂದ ನಾವು ನಿಮಗೆ ಓಟ್ ಹಾಕಿ ನಿಮ್ಮನ್ನು ಮೇಲೆ ತಂದಿದ್ದೇವೆ.
ಪ್ರಮೋದ್ರೆ ತಾವು ವರ್ಕಾಡಿ ಅಂದ್ರೆ ಎಲ್ಲಿ ಆಗಲಿ MP ಆಗಲಿ ಈಗ ಯಾರು ನಾವು ಫೋನ್ ಮಾಡಿದ್ರೆ ಯಾರು ಎತ್ತುವುದಿಲ್ಲ. ಇದರ ಬಗ್ಗೆ ಏನಾದ್ರು ಹೇಳ್ಬೇಕು ನಮಗೆ. ಪ್ರಮೋದ್ರೆ ಒಂದು ನಿಮಿಷ, ತಾವು ವರ್ಕಾಡಿ ಅಂದ್ರೆ ಎಲ್ಲಿ, ಕಾಸರಗೋಡು ಆಯ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ವರ್ಕಾಡಿಯ, ಎಲ್ಲಿದು? ಮಂಜೇಶ್ವರ ಅಂದ್ರೆ ತಾವು ಅಲ್ಲಿ ನಿವಾಸಿಗಳು? ಮುಪ್ಪೋರ್ಸೋಡು ಬೇಲೆಮಂತೊಂದುಲ್ಲೆ ಕಂಕನಾಡಿ ಹೋಟೆಲ್ ರೀ ಅಂಚಾದಿ ಅನ್ನ ಉರಿಯನ ಬಗ್ಗೆ ಮಾತಾಡಿನತ್ತು ಮಸ್ತ್ ಹೋಟೆಲ್ ಕಾರ್ಮಿಕರು ಒಂದು ಬಾರಿ ಬಂಗೂರುಳ್ಳಿರೇನಿ ಪಂಡ ಪೂರ ರಿಕ್ಷಾ ಚಾಲಕರು ಕಾಣ ಆಜ ಗಂಟೆಗೆ ಲಕ್ಕದ ಪೂರ ಬೆಂಪೇರು 10 ಗಂಟೆ ಮುಟ್ಟ ಇಂಚಿನ ಬೇಲೆ ಮುಂದೆ ಆಂಡ ಹೋಟೆಲ್ ಇತ್ತಿನಾಗಲೇ ದಾಳಜ್ಜಿ ಸರ್ ದನಿಲಾಕಲ್ಲ ಈಗಲಾಗಿ ಬೆಂದನ ಮಾತ್ರ ಸಂಬಳ ನಾಕಲು ಬಣನುಳ್ಳೇರು ದನ್ನಾಕಲ್ಲ ಇಜ್ಜಿನ ಜೀನ್ ಅಂಜಾನಿ ಎತ್ತೋ ತಿನ್ನೋಡ್ದಂಗೆ ಕಾತೊಂದುತ್ತೆ ಪೂರ ಚಾನೆಲ್ ತೊಂದುಳ್ಳೇನು ಒಯ್ತು ತಿಕ್ಕಿರು ಒಯ್ತು ಪಾತ್ರ ಒಂದು ಒಯ್ತ ಪಾತ್ರ ರಾಪುಂಡು ನಮ್ಮ ಜನಕುಲ್ಲ ನಮ್ಮ ಬಿಜೆಪಿದ ಮಕ್ಕಳ ಜನ ಸಂಬಂಧಪಟ್ಟ ನಾಕಿಲ್ಲ ಫೋನ್ ಮಂತೆ ಆರ್ಲ ಫೋನ್ ದಿಪ್ಪಿಜಿರು. ಓಕೆ ಸೋಲ್ಮೇಲು ಅಧ್ಯಕ್ಷರದಾದ ಒಂದು ಇವತ್ತು ಇದು ಒಬ್ಬರ ಸಮಸ್ಯೆ ನಾನಾಗ ಬೇರೆ ಬೇರೆ ವಿಭಾಗ ಅಂತ ಹೇಳಿದೆ, ಅದಕ್ಕೆ ಅಸಂಘಟಿತ ಕಾರ್ಮಿಕರು ಅಂತ ಏನು ತಂದಿದ್ದಾರೆ. ಅದಕ್ಕೆ ತುಂಬಾ ಜನರನ್ನ ಸೇರಿಸ್ಲಿಕ್ಕೆ ಆಗುತ್ತೆ. ಈಗ ಹೋಟೆಲ್ ಕಾರ್ಮಿಕರನ್ನ, ಬೇರೆ ಬೇರೆ ಚಮ್ಮಾರರನ್ನ, ಕುಂಬಾರರನ್ನ, ಅಕ್ಕಸಾಲಿಗರನ್ನ, ಬಡಗಿಗಳನ್ನ, ಅದಕ್ಕೋಸ್ಕರ ಆ ಪ್ಯಾಕೇಜ್ ಅನ್ನ ತಂದಿದ್ದಾರೆ. ಕಳೆದ ಸಂದರ್ಭದಲ್ಲಿ ಮಾಡೋದಕ್ಕೆ ಇಲ್ಲಿ ನೀವು ಹೇಳಿದಾಗೆ ಕಮ್ಮಾರ ಚಮ್ಮಾರರಿಗೆ ಎಲ್ಲ ಅದು ನಮೂದಿಸಿದೆ 60 ಕೋಟಿ ಏನಾದ್ರೂ. ಆದ್ರೆ ಇದನ್ನ ಒಂದು ಯಾವ್ದಾವ್ದೋ ಒಂದು ಕ್ಯಾಟಗರಿಯಲ್ಲಿ ತರ್ಲಿಕ್ಕೆ ಆಗುತ್ತೆ. ನಾವು ತರುವಂತ ಇದು ಬಿಟ್ಟಿರುವಂತ ಪ್ರಯತ್ನ ಆಗ್ತಾ ಇದೆ, ಅದನ್ನ ತರುವಂತ ಪ್ರಯತ್ನ ಆಗ್ತಾ ಇದೆ. ಅದು ಹೋಟೆಲ್ ಕಾರ್ಮಿಕರಿಗೂ ಕೂಡ ಅಂದ್ರೆ ಬಹಳ ಮುಖ್ಯವಾಗಿ ಹೋಟೆಲ್ ಮಾಲೀಕರು ಕೂಡ ಒಂದು ಸಮಸ್ಯೆನ ಎದುರಿಸ್ತಾ ಇರುವಂತದ್ದು ಏನಂದ್ರೆ, ಇಂಥ ಕಾರ್ಮಿಕರು ಹೋದ್ರೆ ಮತ್ತೆ ಅವರು ಮತ್ತೆ ಸಿಗ್ತಾರ ಗ್ಯಾರಂಟಿ ಬರುದಿಲ್ಲ. ಇದು ಬಹಳ ಕಷ್ಟ ಇದೆ. ಹೋಟೆಲ್ನ ಮಾಲೀಕರು ಕೂಡ ತುಂಬಾ ಜನರಿಗೆ ಅರ್ಧ ಸಂಬಳ ಕೊಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಹೋಟೆಲ್ ಮಾಲೀಕರ ಬಗ್ಗೆ ಕೂಡ ನಮ್ಗೆ ಗೊತ್ತಿದೆ. ತುಂಬಾ ಜನರು ಇವತ್ತು 50% ಸ್ಯಾಲರಿಯನ್ನು ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಅವರನ್ನ, ಕೆಲಸದವರನ್ನು ಲಾಸ್ ಮಾಡ್ಕೊಂಡು ಇದ್ರು ಕೂಡ ಇವತ್ತು ಪಾರ್ಸಲ್ ವಿಭಾಗ ಚಾಲಿ ಇದೆ, ಆದ್ರೆ ಅದರಲ್ಲಿ ಇಡೀ ಹೋಟೆಲ್ ಅನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ. ಆದ್ರೂ ಇದ್ದದ್ರಲ್ಲಿ ತೃಪ್ತಿ ಪಡ್ಕೊಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಮತ್ತೆ ಕೆಲಸಗಾರರು. ಅಂದ್ರೆ ನಾನು ಈಗಾಗಲೇ ಹೇಳಿದೆ, ಈ ಕಾರ್ಯಕರ್ತರ ಒಂದು ಸೇವೆಯನ್ನು ಅವರಿಗೆ ಹುರಿದುಂಬಿಸುವಂಥದ್ದು ಮತ್ತೆ ಇದ್ರ ಬಗೆಗೆ ಒಂದು ಪಕ್ಕ ನಾಲೆಜ್ ಅನ್ನು ಕೊಡಬೇಕಾದ ಅಗತ್ಯ ಇದೆ. ಆದರೆ ಧೈರ್ಯವನ್ನು ತುಂಬುವಂಥದ್ದು, ಹೆದರಿಕೆಯಿಂದಲೇ ಜನ ಇವತ್ತು ಆತಂಕಕ್ಕೆ ಒಳಗಾಗುವುದು, ಆಸ್ಪತ್ರೆಗಳಿಗೆ ಆಗ್ತಾ ಇದೆ ಅನ್ನೋದು ಬಹಳ ಅಭಿಪ್ರಾಯ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ವಾತಾವರಣ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ. ಒಟ್ಟು ನೀವು ಇವತ್ತು ಇದಕ್ಕೆ ಈ ರೀತಿಯ ವಿಪರೀತವಾಗಿ ಆಗ್ಲಿಕ್ಕೆ ಕಾರಣ ನನ್ನ ಮನಸ್ಸಿನ ವೈಯಕ್ತಿಕವಾಗಿ, ಇದು ಪಾರ್ಟಿಯಾಗಿ ಅಲ್ಲ. ಫಸ್ಟ್ ಅಲೆ ಬಂದಾಗ ಎಷ್ಟೋ ಜನರು ಆತ್ಮವಿಶ್ವಾಸದಿಂದ ಕೊರೋನಾ ಇಲ್ಲ ಅಂತ ಹೇಳ್ಕೊಂಡು ಬಂದ್ರು. ಒಟ್ಟು ನನ್ನಂತ ಯುವಕರು ಕೊರೋನಾ ಇಲ್ಲ ಇದ್ರು, ನನ್ಗೇನ್ ಬರೋದಿಲ್ಲ, ನನ್ನ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದೆ, ಈ ರೀತಿಯ ಭಾವನೆಯಲ್ಲಿ ಸ್ವಲ್ಪ 2ನೇ ಅಲೆ ಬಂದಾಗ ಜನ ಉದಾಸೀನ ಮಾಡಿದ್ರು. ಅದರ ಪರಿಣಾಮದಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ 40ರ ಒಳಗಿನ ಯುವಕರು ಇವತ್ತು ಸಡನ್ ಆಗಿ ಡೆತ್ ಆಗ್ತಾ ಇದ್ದಾರೆ. ಸಣ್ಣ ಒಂದು ಅದರ ಬಗ್ಗೆ ಒಂದು ನಿರಾಸಕ್ತಿ ಮತ್ತು ಬೇಜವಾಬ್ದಾರಿಯಿಂದಾಗಿ. ಅದೇ ತಕ್ಷಣ ಇದೆಲ್ಲ ಬಂದಾಗ ಜನ ಆತಂಕಕ್ಕೊಳಗಾಗಿದ್ದಾರೆ. ಮತ್ತು ನಾವು ಇದನ್ನು ಸ್ವಲ್ಪ ಜಾಗೃತಿ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಮೆಡಿಕಲ್ ಸೈನ್ಸ್ ಪ್ರಕಾರ ನೀವು ಕೊಡುವ ಮದ್ದು ಏನಿದೆ ಅದು ನಿಮ್ಮ ದೇಹದ ಮೇಲೆ 50% ಮಾತ್ರ ಅದು ಕೆಲಸ ಮಾಡುವಂಥದ್ದು. 50% ಆ ಡಾಕ್ಟರ್ ಕೊಡುವಂಥ ಆತ್ಮವಿಶ್ವಾಸ. ಇವತ್ತು ಸಾಮಾನ್ಯವಾಗಿ ಜ್ವರ ಬಂದಾಗ ನಾವು ಡಾಕ್ಟರ್ಲಿಗೆ ಹೋಗ್ತೀವಿ. ಹೌದು, ಡಾಕ್ಟರ್ ನಾರ್ಮಲ್ ಆಗಿ ಏನಿಲ್ಲ, ಜಸ್ಟ್ ಇವತ್ತು ವಾತಾವರಣ ಬದಲಾಗಿದೆ, ಸಣ್ಣ ಇದು 2 ದಿವಸ ನಿಮಗೆ ಸರಿ ಆಗ್ತದೆ, ಒಂದು 2 ದಿವಸ ಮದ್ದು ಕೊಟ್ಟಾಗ ಅದರಿಂದಲೇ ನಾವು ಗುಣ ಆಗ್ತೀವಿ, ಮಾತಿನಿಂದಲೇ ಗುಣ ಆಗ್ತೀವಿ. ಆದ್ರೆ ಕೆಲವು ಸಲ ಡಾಕ್ಟ್ರು ನೀವು ತಣ್ಣೀರು ಕುಡಿಬೇಡಿ, ನಿಮಗೆ ಇನ್ಸ್ಪೆಕ್ಷನ್ ಆಗಿದೆ, ಸ್ವಲ್ಪ ನ್ಯೂಮೋನಿಯಾ ಆಗಿದೆ, ಕಫ ಆಗಿದೆ ಅಂತ ಹೇಳಿದ ಕೂಡಲೇ ನಮ್ದು 3 ದಿವಸ ಜ್ವರ ಎಕ್ಸ್ಟೆನ್ಷನ್ ಆಗುತ್ತೆ. ಅದು ಆ ರೀತಿಯ ಆತ್ಮವಿಶ್ವಾಸ ತುಂಬಿಸುವ ಕೆಲಸವನ್ನು ಡಾಕ್ಟರ್ ಮಾಡ್ತಾ ಇದ್ದಾರೆ. ಆದರೆ ಜನರು, ನಾನು ಒಟ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ ಬಂದಾಗ ICUಗೆ ಹೋದಾಗ ಸಂದರ್ಭದಲ್ಲಿ ಜನ ಸ್ವಲ್ಪ ಮಾನಸಿಕವಾಗಿ ಕುಂತಾ ಇದ್ದಾರೆ, ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾನೆ. ಕೊರೋನಾ ಬಂದ ICUಗೆ ಹೋದವನು ಹೊರಗೆ ಬರೋದಿಲ್ಲ, ಈ ರೀತಿಯ ಒಂದು ತಪ್ಪಭಿಪ್ರಾಯದಿಂದ ಆಗ್ತಾ ಇದೆ. ಇವತ್ತು ನಾವು ಅದಕ್ಕೆ ಇಲ್ಲಿ ವೆನ್ಲಾಕಲ್ಲಿ ರೋಗಿಗಳ ಜೊತೆ ಒಂದು ಸಂಬಂಧಿಕರಿಗೆ ಉಳಿಸಿಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ. ಸರ್, ನಡುವೆ ಅದರ ಮುಂದುವರೆದು ಮಾತಾಡೋಣ. ಇಲ್ಲಿ ಕರೆಯಲ್ಲಿ ವಿಲ್ಫ್ರೆಡ್ ಅವರಿದ್ದಾರೆ. ನಮಸ್ಕಾರ, ಎಲ್ಲಿಂದ ವಿಲ್ಫ್ರೆಡ್? ಮಂಗಳೂರು ಬೋಂದೆಲ್ ಬಚ್ಚನಾಡಿಂದ ಸರ್. ಸರ್ ಹೇಳಿ. ನಮಸ್ಕಾರ ಅಧ್ಯಕ್ಷರವರೇ, ನಮಸ್ತೆ. ನಮಸ್ಕಾರ, ಹೇಳಿ. ಒಂದು ವೇದಿಕೆ, ಈಗ ಮೊದಲೊಬ್ಬರು ಹೋಟೆಲ್ ವರ್ಕರ್ ಒಬ್ಬರು ಮಾತಾಡಿದ್ರು. ಹೌದು, ಅವರ ಅನುಭವಕ್ಕೆ ಒಂದು ವೇದಿಕೆ ಬೇಕಿತ್ತು ಹೇಳಿದ್ರು. ಖಂಡಿತ ಅದೇ ತರ ನನ್ನ ಮನಸ್ಸಲ್ಲಿ ಕೂಡ ಒಂದು ವೇದಿಕೆ ಯಾವುದು ಸಿಗಬಹುದು. ಮತ್ತೆ ಇದು ಕೂಡ ಈಗ ಸರ್ವರು ಈಗ ನಿಮ್ಮ ಈ ಪ್ರೋಗ್ರಾಮ್ ಅನ್ನು ನೋಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ಖಂಡಿತ ಹೇಳಿ. ಅದಕ್ಕೆ ನೋಡಿ, ಪ್ರತಿಯೊಬ್ಬರಿಗೆ ಕೂಡ
ಪ್ರತಿಯೊಬ್ಬರಿಗೂ ಕೂಡ ಬಿಜೆಪಿ ಪಾರ್ಟಿಯಲ್ಲಿ ಈಗ ಆಡಳಿತ ಪಕ್ಷ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಅವರ ಒಂದು ಸಹಾಯಕ್ಕೆ ಸಿಗಬೇಕು, ಎಲ್ಲ ಮನಸ್ಸಿದೆ ಸಹಾಯಕ್ಕೆ ಸಿಗುವಾಗ ಅಡಚಣೆ ಮಾಡಿಬಿಡ್ತಾರೆ. ಏನಂದ್ರೆ ರಾಜಕೀಯ ಬರ್ತದೆ ಇದರಲ್ಲಿ, ಅದು ತುಂಬಾ ನೋವಾಗ್ತದೆ. ಯಾಕಂದ್ರೆ ಈಗ ನಾವು ಇಲೆಕ್ಷನ್ಗೆ ಹಿಡಿದ ತರ ಅಪೋಸಿಟ್ ಪಾರ್ಟಿ ಅವರು ಮಾತಾಡ್ತಾರೆ ವಿನಾ ಆ ತರ ಅವರು ಮಾಡಿದ್ದಾರೆ. ಏನಾಗ್ತದೆ, ಅವರ ಕುಟುಂಬದಲ್ಲೇ ಒಬ್ಬರು ಏನಾದ್ರೂ ಸ್ವಲ್ಪ ಸಿಗುವುದು ಕೂಡ ಅವರಿಗೆ ಅಡಚಣೆ ಆಗಿ ಅವರು ಹೋಗದಾಗೆ ಮಾಡಿರ್ತಾರೆ. ಅದಕ್ಕೋಸ್ಕರ ಇದರ ಸರ್ವರು ಕೂಡ ಈ ಒಂದು ವಿಷಯದಲ್ಲಿ, ಈ ಸಮಯದಲ್ಲಿ ಕೊರೋನಾ ಕಾಯಿಲೆ ಬಂದದ್ದು ಯಾವ ನಾನು ಹುಟ್ಟಿನಿಂದ ಇಂಥ ಕಾಯಿಲೆಯನ್ನು ನಾನು ನೋಡ್ಲಿಲ್ಲ. ಈ ಸಮಯದಲ್ಲಿ ಆಗಿರ್ಬೋದು ಆಡಳಿತ ಪಕ್ಷ ಬಿಜೆಪಿ ಇರ್ಬೋದು, ಅದನ್ನು ಯಾರು ಬೆರಳು ತೋರಿಸುವ ಬದಲು ಇದು ಬಂದದ್ದು ಗಂಡಾಂತರ ಬಂದಿದೆ. ಪ್ರತಿ ಒಬ್ಬರು ಇದು ಆಡಳಿತ ರಾಜಕೀಯವಾಗಿ ಬಂದದಲ್ಲ, ಯಾರು ಮಾಡಿದ್ದು ಕೂಡ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ರಾಜಕೀಯವಾಗಿ ಬಿಟ್ಟು ಪಾರ್ಟಿ ಯಾವ ಪಕ್ಷ ಇದರಲ್ಲಿ ಪಕ್ಷ ಇಲ್ಲದೆ ನಮ್ಮಿಂದ ಏನು ಈ ಪಾಪದವರಿಗೆ ಏನು ನಮ್ಮಿಂದ ಏನು ಮಾಡ್ಬೋದು ಆ ಎನಿಸಿ ಪ್ರತಿಯೊಬ್ಬರು ಇರಬೇಕು. ಅದರಲ್ಲಿ ಯಾವ ಅಪೋಸಿಟ್ ಪಕ್ಷ ರಾಜಕೀಯವಾಗಿ ಯಾವ ಮಾತು ಕೂಡ ಬರಬಾರ್ದು. ಅದು ಯಾಕೆಂದ್ರೆ ಅದು ಬಂದ ತಕ್ಷಣ ಕೆಲವರು ಪಾರ್ಟಿಯಿಂದ ನಾನು ಯಾಕೆ ಇಸ್ಕೊಳ್ಬೇಕು ಅದೆಲ್ಲ ಬರುವಾಗ ಆ ಅಪೋಸಿಟ್ ಪಾರ್ಟಿಯನ್ನು ಮಾತಾಡಿದವನೇ ಇರುವ ಅವನ ಕುಟುಂಬಕ್ಕೆ ಸಹಾಯ ಧನ ಸಿಗ ಯಾವ ಕಷ್ಟದಲ್ಲಿ ಬೀಳ್ತಾರೆ. ಇನ್ನೊಂದು ಹೇಳಿದ್ರಿ ಸರ್, ನೋಡಿ ನೀವು ಕೆಲವು ಕಾರ್ಯಕರ್ತರು 20 ದಿವಸ ಇನ್ನೂ ಕೂಡ ಮನೆಗೆ ಹೋಗ್ಲಿಲ್ಲ. ಎಷ್ಟೋ ಜನ ಗ್ರಾಮದಿಂದ ಜಿಲ್ಲೆ, ಅದು ಗ್ರಾಮದಿಂದ ಕ್ಷೇತ್ರ, ಅಲ್ಲಿ ಕೆಲವರು ಎಷ್ಟೋ ಜನ ಸಹಾಯ ಕೊಡ್ಬೇಕೆಂದು ಒಳ್ಳೆ ಮನಸ್ಸಿನವರು ತುಂಬಾ ಜನ ಇರ್ತಾರೆ. ಅವರನ್ನು ಕೆಲವರನ್ನು ಮಾಡಿ ಏನೋ ಅವರಿಂದ ಸ್ವಲ್ಪ ದಾನ ಇಸ್ಕೊಂಡ್ರೆ ಕಷ್ಟದಲ್ಲಿ ಯಾರು ಬೀಳ್ತಾರೆ ಇದ್ದಾರೆ ಅವರಿಗೆ ಕೊಡಲಿಕ್ಕೆ ಕೂಡ ಉಪಯೋಗ. ಇದು ನಾನು ನನ್ನ ಕೊಡ್ಬೇಕಂತ ಎನಿಸ್ತಾ ಇದ್ದೇನೆ. ಅದು ಏನು ಮಾಡುದು ನನಗೆ ಕೂಡ ಅರ್ಥ ಆಗೋದಿಲ್ಲ. ನನ್ನ ತರ ತುಂಬಾ ಜನ ಒಳ್ಳೆ ಮನಸ್ಸಿನವರು ಇದ್ದಾರೆ. ತೋಟ ಸ್ವಲ್ಪ ಈಗ ನೋಡಿ ಕೆಲವರಿಗೆ ಎಷ್ಟೋ ಜನ ಕೆಲಸ ಇಲ್ಲ, ಸ್ವಲ್ಪ ಎಗ್ರಿಕಲ್ಚರ್, ಅಡಿಕೆ ತೋಟ, ತೆಂಗಿನ ತೋಟ ಇದ್ದವರು ಊಟ ಮಾಡಿ ಇದ್ದಾರೆ. ಅಂತವ್ರು ತುಂಬಾ ಜನ ಇದ್ದಾರೆ ದಕ್ಷಿಣ ಜಿಲ್ಲೆಯಲ್ಲಿ. ಅವರು ಕೊಡುವ ಪ್ರಕಾರ ಅವರಲ್ಲಿ ಗ್ರಾಮದಲ್ಲಿ ಅವರನ್ನು ಸರ್ವೆ ಮಾಡಿ ಸ್ವಲ್ಪ ಆದ್ರೂ ಅವರಿಂದ ಇಸ್ಕೊಂಡು ಕ್ಷೇತ್ರ ಲೆವೆಲ್ ಅಲ್ಲಿ ಯಾರು ನೋಡಿ ಈಗ ಹೋಟೆಲ್ ಅವರಿಲ್ಲ ಹಾಗೆ ಸರ್ಕಾರದಿಂದ ಎಲ್ಲ ನಮಗೆ ತರಿಸಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕಾನೂನು ಇದೆ, ಕಾನೂನು ಪ್ರಕಾರನೇ ಅದು ಸಿಗ್ಬೇಕಾಗ್ತದೆ. ಈಗ ಏನು ನೀವು ಹೇಳಿದ ಪ್ರಕಾರ ಎಲ್ಲೆಲ್ಲೂ ಸಿಕ್ಕು ಒಗ್ಗಟ್ಟಾಗಿ ನಾವು ಸೇವೆ ಮಾಡ್ಬೇಕಾದ್ರೆ ಅಂತವರನ್ನು ಹುಡುಕಿ ಅದರಲ್ಲಿ ಕೂಡ ನಾನು ಕೂಡ ಸೇವೆ ಮಾಡ್ಲಿಕ್ಕೆ ತಯಾರಿದ್ದೇನೆ. ಅದು ಒಂದು ನಾವು ಸ್ಟ್ರಿಕ್ಟ್ಲಿ ಏನ್ ಹೇಳಿದಂದ್ರೆ ಅವರು ಈ ಕಷ್ಟದ ಸಮಯದಲ್ಲಿ ರಾಜಕೀಯ ಬಳಸಿದರೆ ಒಂದು ಶಾಪ ಇಸ್ಕೊಳ್ತಾರೆ ಅವರು, ಅವರ ಕುಟುಂಬಕ್ಕೆ ಸಿಗುವ ಅದನ್ನೊಂದು ಮಾಡದೆ ಪ್ರತಿಯೊಬ್ಬರು ನಾನು ಯಾಕೆ ಈಗ ಮಾತು ಹೇಳ್ತಾರೆ ಇದು ಎಲ್ಲರೂ ಕೇಳ್ತಾರೆ. ಪಕ್ಷ ಬಿಟ್ಟು ಯಾರು ಕೇಳುವಾಗ ಇದರಲ್ಲಿ ಯಾವ ಪಕ್ಷ ಮಾಡಿ, ಯಾಕಂದ್ರೆ ನಮ್ಗೆ ಈಗ ಇಲೆಕ್ಷನ್ ಏನಿಲ್ಲ 2023ಗೆ. ಅದಕ್ಕೆ ಯಾರು ಬದುಕುತ್ತಾನೆ ಯಾರು ಸಾಯ್ತಾರೆ ಅಂತ ಯಾರು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಭೂಮಿಯಲ್ಲಿ ಜೀವನ ಉಳಿದರೆ ಮಾತ್ರ ನೆಕ್ಸ್ಟ್ ನಮ್ಗೆ ಇಲೆಕ್ಷನ್. ಅದಕ್ಕೆ ಯಾವ ಅಪೋಸಿಟ್ ಪಾರ್ಟಿ ಮಾತಾಡದೆ ನಾವು ಒಗ್ಗಟ್ಟಾಗಿ ನಾವೊಂದು ದಕ್ಷಿಣ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಜೀವನ ಮಾಡಿ ಕಷ್ಟದಲ್ಲಿ ಯಾರಿದ್ದಾರೆ ನೋಡಿ ಹಾಗೆ ನಾವು ಸೇವೆ ಸಿಗುದು ದೊಡ್ಡ ವಿಷಯ. ಇದು ನನಗೆ ಒಂದು ವೇದಿಕೆ ಬೇಕಿತ್ತು, ಅದಕ್ಕೆ ಮಾತಾಡಿದೆ ಸರ್. ಥ್ಯಾಂಕ್ ಯು. ಅವರ ಅಭಿಪ್ರಾಯ ಅರ್ಥ ಆಯ್ತು ನನಗೆ. ವಿರೋಧ ಪಕ್ಷದವರು ಕೈ ಜೋಡಿಸಬೇಕು ಅಂತ ಅವರ ಒಟ್ಟು ಭಾವಾರ್ಥ. ಅದು ವೈಯಕ್ತಿಕವಾಗಿ ನನಗೂ ಬೇಸರ ಕಾಣ್ತಾ ಇದೆ. ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಬೇಕಾದ ವಿರೋಧ ಪಕ್ಷಗಳಿತ್ತು ನಮ್ಮ ಜೊತೆ ಇಲೆಕ್ಷನ್ಗೆ ಬಂದಾಗ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ಒಟ್ಟು ಇಡೀ ನಮ್ಮ ದೇಶವನ್ನು ಗಮನಿಸಿದಾಗ ಇವತ್ತು ಅದು ಸಮಸ್ಯೆ ಇದೆ, ಇದು ಸಮಸ್ಯೆ ಇದೆ ಹೇಳ್ತಾ ಇದ್ದಾರೆ. ಕಳೆದ 7 ದಶಕಗಳಲ್ಲಿ ಅವರೇ ಆಡಳಿತ ಮಾಡಿದ್ದು. ಅವರ ಆಡಳಿತದಲ್ಲಿ ಎಷ್ಟು ಏಮ್ಸ್ ಆಸ್ಪತ್ರೆ ಇತ್ತು, ಅದರ ನಂತರ ವಾಜಪೇಯಿ ಎಷ್ಟು ತಂದರು, ಮನಮೋಹನ್ ಸಿಂಗ್ ಒಂದು ಏಮ್ಸ್ ಆಸ್ಪತ್ರೆ ರಾಯಬರೇಲಿಯನ್ನು ಮಾಡಿದ್ರು, ಅಲ್ಲಿ ಬೆಡ್ ಇದೆಲ್ಲ ಕೊಡಬೇಕಾದ್ರೆ ಸ್ಮೃತಿ ಇರಾನಿ ಬರಬೇಕಾಯ್ತು. ಇವತ್ತು ಮೋದಿಯ ಕಾಲದಲ್ಲಿ ಎಷ್ಟು ಏಮ್ಸ್ ಆಸ್ಪತ್ರೆ ಇದೆ, ಇವತ್ತು ಆಸ್ಪತ್ರೆಗೆ ಫೆಸಿಲಿಟಿಗೋಸ್ಕರ ಎಷ್ಟು ಜಿಲ್ಲೆಯಲ್ಲಿ ಆಸ್ಪತ್ರೆಗಳು ಅದನ್ನು ಮೇಲ್ದರ್ಜೆಗೇರಿಸಿದ್ದಾರೆ, ಇದೆಲ್ಲ ನೋಡ್ಕೊಳ್ಬೇಕು. ಅದು ಬಿಟ್ಟು ಇವತ್ತು ಅದು ಸರಿ ಇಲ್ಲ ಇದು ಸರಿ ಕೇವಲ ಇವತ್ತು ಪೇಪರ್ನಲ್ಲಿ ದಿನನಿತ್ಯ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡುವುದನ್ನು ಮಾಜಿ ಸಚಿವರು ಕೊಡುವುದನ್ನು ಗಮನಿಸ್ತಾ ಇದ್ದೇವೆ. ಆದರೆ ಇದಕ್ಕೆಲ್ಲ ನಾವು ಕೆಲಸದಿಂದಲೇ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಸಂಸದರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು. ಎಸ್ ಸರ್, ಮತ್ತೊಬ್ಬರು ಇದ್ದಾರೆ. ಹಲೋ, ರೀಟಾ ಅವರು ಗುರುಪುರದಿಂದ. ನಮಸ್ತೆ, ಮಾತಾಡಿ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಹಲೋ ಸರ್, ಸಾರ್ ಹತ್ರ ಮಾತಾಡ್ಬೇಕಿತ್ತು. ಅವರು ಮಾತಾಡ್ತಿದ್ದಾರೆ, ಮಾತಾಡಿ. ಹೇಳಿ ಮೇಡಮ್, ನಮಸ್ತೆ. ನಾವೆಲ್ಲ ಕೂಲಿ ಕೆಲಸ ಮಾಡುವ ಸರ್, ನಮಗೆ ಸಂಬಳ ಕೊಡಲ್ಲ ಸರ್, ಬಂದ್ ಮಾಡಿ ಕುತ್ಕೊಂಡು. ಎಲ್ಲಿ ಮೇಡಮ್? ನಾವು ಕೆಲಸ ಮಾಡೋರಿಗೆ ಸಂಬಳ ಕೊಡಲ್ಲ ಸರ್, ಮನೆಯಲ್ಲೆಲ್ಲ ಬಂದ್ ಮಾಡಿ ಕುತ್ಕೊಂಡ್ರೆ ನಮ್ಗೆ ಮಕ್ಕಳು ಮನೆ.
ಎಲ್ಲಿ ಬರ್ತದಮ್ಮ ನಿಮ್ಮದು ಮನೆ? ಗುರುಪುರ ಸರ್. ಗುರುಪುರ? ಹೌದು ಸರ್. ಗುರುಪುರ ಎಲ್ಲಿ ಬರುತ್ತೆ? ಚಿಲಿಂಬಿ. ಗುರುಪುರ ಚಿಲಿಂಬಿ. ಹೌದು ಸರ್. ಎಲ್ಲಿ? ಚಿಲಿಂಬಿ. ಓಕೆ, ನೀವು ನಿಮ್ಮನ್ನ ಸಂಪರ್ಕ ಮಾಡುವ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರಲ್ಲಿ. ಆಯ್ತು ಸರ್. ಆಯ್ತು. ನಮಗೆ ಸಂಬಳ ಕೊಡ್ಬೇಕು ಸರ್, ಬೇರೆ ಏನು ಬೇಡ. ನಮಗೆ ಮನೇಲಿ ಕೂತ್ಕೊಂಡ್ರೆ ಸಂಬಳ ಕೊಡ್ತೀರ, ನಾವು ಎಂತ ಮಾಡ್ಬೇಕು? ನೋಡುವ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮಾಲಕರು ಯಾರು, ಅದನ್ನೆಲ್ಲ ಅಲ್ಲಿ ಕಾರ್ಯಕರ್ತರು ಗಮನಿಸಿ ಅದಕ್ಕೆ ಒಂದು ಪರಿಹಾರ ಮಾಡೋದಷ್ಟು ಕೆಲಸ ಮಾಡ್ತಾರೆ. ರೀಟಾ ಅವರೇ, ಓಕೆ ಓಕೆ, ಅವ್ರು ಹೇಳಿದ್ರಲ್ಲ, ಗಮನಿಸಿದಿರಲ್ಲ. ಓಕೆ ಓಕೆ, ಸರಿ ಸರಿ. ಅವ್ರ ನಂಬರ್ ಸಿಗ್ತದಲ್ಲ ನಿಮ್ಮ ನಂಬರ್? ಹಲೋ, ಇದೇ ನಂಬರ್ ಸರ್. ಇದೇ ನಂಬರಾ? ನೋಡ, ನಾ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಈಗ ನಿಮ್ಮ ಹತ್ರ ಮತ್ತೆ ನಂಬರ್ ಕೇಳ್ತಾರೆ, ಅಲ್ಲಿ ಮತ್ತೊಮ್ಮೆ ಫೋನ್ ಮಾಡಿ ನಿಮ್ಮ ನಂಬರ್ ಕೊಡಿ ಅವರಿಗೆ, ಮತ್ತೊಮ್ಮೆ ಕರೆ ಮಾಡಿ ನಂಬರ್ ಕೊಡಿ, ಆಯ್ತಾ? ಓಕೆ ಓಕೆ, ಧನ್ಯವಾದಗಳು. ಧನ್ಯವಾದ. ತಾವು ಹೇಳ್ತಾ ಇದ್ರಿ, ಅಂದ್ರೆ ಇಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸಗಳು ಒಂದ್ ಕಡೆಯಲ್ಲಿ ಆಗ್ಬೇಕಾಗಿರುವಂತದ್ದು, ಅದು ಆಗ್ತಾ ಇದೆ, ನೀವು ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ಅದರ ಕಾರ್ಯಕರ್ತರು ಹುರುಪಿನಿಂದ ಕೆಲಸ ಮಾಡಿದ್ರಿಂದ ನಮಗೆ ಸಕ್ಸಸ್ ಆಗ್ತಾ ಇದೆ. ಈಗ ಅಲ್ಲಿ ಒಂದು ಇದನ್ನ ಹೇಳಿದ್ರೆ ಅಲ್ಲಿ ಅವರು, ಅಂದ್ರೆ ಈ ಹೋಟೆಲ್ ಕಾರ್ಮಿಕರುಗಳು ಅಥವಾ ಇಂಥ ಕೆಲವು ಲೆಕ್ಕಕ್ಕೆ ಅಂದ್ರೆ ಗೊತ್ತಾಗುದಿಲ್ಲ ಅಂತವರಿಗೆ ಸಹಾಯ ಮಾಡೋದಾಗಿದ್ರೆ ನಾನು ತಯಾರಿದ್ದೇನೆ ಅಂತ ವಿಲ್ಫ್ರೆಡ್ ಅವರು ಕೂಡ ಹೇಳಿದ್ರು. ಸೊ ಇಂಥವರಿಂದ ಒಂದಷ್ಟು ಸಂಗ್ರಹ ಮಾಡಿಕೊಂಡು ಒಂದು ಸಂಘಟನಾತ್ಮಕವಾಗಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ನೋಡಿ, ನಮ್ಮ ಸರ್ ನೋಡಿ, ಒಂದು ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಆ ಉತ್ತರವನ್ನು ಬಯಸ್ತಾರೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸುದರ್ಶನ್ ಎಂ ಅವರಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಆಗಲೇ ನೀವು ಹೇಳ್ತಾ ಇದ್ದೀರಿ, ಯಾವುದೋ ಒಂದು ಪ್ರಶ್ನೆ ಕೇಳಿದೆ, ನಾನು ಮರ್ತೋಯ್ತು. ಒಟ್ಟು ನಿರ್ಗತಿಕರಿಗೆ ಸಮಸ್ಯೆ ಬಗ್ಗೆ, ಹೋಟೆಲ್ ಕಾರ್ಮಿಕರ ಎಸ್ ಎಸ್ ಅಂದರೆ ಅವರು ವಿಲ್ಫ್ರೆಡ್ ಅವರು ಒಂದು ಪ್ಯಾಕೇಜ್ ಅನ್ನು ಹೇಳಿದ್ರು, ಎಲ್ಲರೂ ಸೇರಿ ಅದನ್ನ ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು. ಖಂಡಿತ ಈ ರೀತಿಯ ಒಂದು ಚಿಂತನೆ ನಮ್ಮ ಮಂಗಳೂರು ನಗರದಲ್ಲಿ ಆಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ಜನ ಇದ್ದಾರೆ, ಕೂಲಿ ಕೆಲಸ ಮಾಡುವವರು, ಅವರಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಸಣ್ಣ ಮಟ್ಟಿನಲ್ಲಿ ಅಲ್ಲಲ್ಲಿ ದೇವಸ್ಥಾನದಿಂದ ಈ ರೀತಿಯ ಸಂಘ ಸಂಸ್ಥೆಯಿಂದ ಅವರಿಗೆ ಬೆಳಿಗ್ಗೆ ಉಪಹಾರ, ಊಟ, ತಿಂಡಿ ಕೊಡುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಆದರೆ ಭಾಳ ಮುಖ್ಯವಾಗಿ ನಮ್ಮ ಮಂಗಳೂರು ನಗರದಲ್ಲಿ ದಿನಕ್ಕೆ 4,000 ಜನರಿಗೆ, ನಿಮ್ಗೆ ಆಶ್ಚರ್ಯ ಆಗೋದು, ದಿನಕ್ಕೆ 4,000 ಜನರಿಗೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ
ರಾತ್ರಿ ಊಟ, ಸಂಜೆ ಲಘು ಉಪಹಾರ ಕೊಡುವ ಕೆಲಸವನ್ನು ವೇದವ್ಯಾಸ್ ಕಾಮತ್ರವರ ಅಧ್ಯಕ್ಷತೆಯಲ್ಲಿರುವ ಸೇವಾಂಜಲಿ ಟ್ರಸ್ಟ್ ಮಾಡ್ತಾ ಇದೆ. ಅದು ವಿಲ್ಫ್ರೆಡ್ ಹೇಳಿದ ರೀತಿಯಲ್ಲಿ ಅನೇಕ ಸಮಾನ ಮನಸ್ಕರಿಂದ ಸಂಗ್ರಹ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅದೇ ರೀತಿ ಸಂಘದ ಇನ್ನೊಂದು ವಿಭಾಗ ಇದೆ, ನಮ್ಮ ಸೇವಾ ಭಾರತಿ. ಅವರು ಕೂಡ ಈ ರೀತಿಯ, ಉದಾಹರಣೆಗೆ ಕ್ರಡೈ ಸಂಸ್ಥೆ, ಅವರು ಇವತ್ತು ಸೇವಾ ಭಾರತಿಗೆ ಇಡೀ ಜಿಲ್ಲೆಗೆ ಬೇಕಾಗಿರುವಂಥ PP ಕಿಟ್ಟನ್ನು ಕೊಡ್ತಾ ಇದೆ, ಶವ ಸಂಸ್ಕಾರಕ್ಕೆ ಬೇಕಾಗುವಂಥ ಕೊಡ್ತಾ ಇದೆ. ಇವತ್ತು ಸೇವಾ ಭಾರತಿಯವರು ಇದೇ ರೀತಿಯ ಕೆಲಸವನ್ನು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಮಾಡಿಕೊಂಡು ಸಂಘದ ಇನ್ನೊಂದು ಆಯಾಮ ಅದು ಸೇವಾ ಭಾರತಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಡುವೆ ಮತ್ತೊಬ್ಬರು ಕರೆಯಲಿದ್ದಾರೆ. ನಮಸ್ಕಾರ. ನೀಲಾ ಅಂಬಲ್ಪಾಡಿ ಅವರು. ನಮಸ್ತೆ, ಮಾತಾಡಿ. ಸರ್, ನಮ್ಗೆ ಈಗ ಅಂದ್ರೆ ತುಂಬಾ ಈಗ ಈ ಲಾಕ್ಡೌನ್ ಇಂದ ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಗೀಗ 1 ತಿಂಗಳ ಸಂಬಳ ಕೂಡ ಇಲ್ಲ, ತುಂಬಾ ಕಷ್ಟ ಆಗಿದೆ. ಎಂತ ಮಾಡುದು ಅಂತ ನಮ್ಗೆ ಅರ್ಥ ಆಗಿಲ್ಲ. ಅಂಬಲ್ಪಾಡಿ ಉಡುಪಿ ಅಲ್ಲ ಇದು? ಅಂಬಲ್ಪಾಡಿ ಉಡುಪಿಯಿಂದ ಅಲ್ಲ? ಹೌದು, ಉಡುಪಿಯಿಂದ. ಏನ್ ಕೆಲಸ ಮಾಡ್ತಿದ್ದೀರಿ? ನಾವು ಇದು ಎಲೆಕ್ಟ್ರಿಕಲ್ ಇದು ಕೆಲಸ ಮಾಡ್ತಿದ್ದೇವೆ. ಎಲೆಕ್ಟ್ರಿಷಿಯನ್ ಕೆಲಸ? ಎಲೆಕ್ಟ್ರಾನಿಕ್ ಇದು. ಅಂಗಡಿಯಾ? ಹೌದು, ಅಂಗಡಿಯಲ್ಲಿ. ಹೌದು. ಸರಿ. ಅದೇ ನಾವು ಮಾತಾಡ್ತಿದ್ದೆವು. ನೋಡ, ಸರ್ಕಾರದ ಏನಾದ್ರು ಪ್ಯಾಕೇಜ್ಗಳು ಬರ್ಬೋದು ಅನ್ನುವಂಥ ಆಶಾಭಾವನೆ ಅವರು ಕೂಡ ಹೊಂದಿದ್ದಾರೆ. ಇನ್ನೊಂದು, ನೀವು ನಂತರ ಇಲ್ಲಿ ನಂಬರ್ ಕೊಟ್ರೆ ಅದನ್ನ ಉಡುಪಿ ಅವರಿಗೆ ನಾನು ತಿಳಿಸಿ ಏನಾದರೂ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡೋ ಕೆಲಸವನ್ನ ಮಾಡಿಸ್ತೇನೆ. ತಮ್ಮ ಸಂಖ್ಯೆನಲ್ಲಿ ಇಟ್ಕೊಂಡಿರ್ತಾರೆ, ತಮಗೆ ಸಹಾಯ ಆಗುವಂತ ಏನಾದ್ರು ಮಾಡ್ತಾರೆ. ಉಡುಪಿ ಅಧ್ಯಕ್ಷರು ಸುರೇಶ್ ನಾಯ್ಕ್ ಇದ್ದಾರೆ, ಅವರ ಮುಖಾಂತರ ನಿಮ್ಗೆ ಏನಾದ್ರು ಸಹಕಾರ ಕೊಡುವ ಕೆಲಸವನ್ನು ಮಾಡಿ. ಇನ್ನೊಮ್ಮೆ ಕರೆ ಮಾಡಿ, ನೀವು ಅಲ್ಲಿ ನಂಬರ್ ಕೊಡಿ. ಓಕೆ, ಇದೇ ನಂಬರ್ಗೆ ಫೋನ್ ಮಾಡಿ ನಿಮ್ಮ ನಂಬರ್ ಕೊಟ್ಟುಬಿಡಿ ಅಲ್ಲಿ. ಓಕೆ, ಥ್ಯಾಂಕ್ ಯು. ಅಂದ್ರೆ ಈ ರೀತಿಯಾದಂಥ ಕೆಲಸಗಳಿಗೆ ನಾನು ಅದನ್ನು ಹೇಳ್ತಾ ಇದ್ದೆ. ಅಂದ್ರೆ ಎಲ್ಲೋ ಹೌದು, ಆಹಾರಗಳನ್ನು ಕೊಡ್ತಾ ಇದ್ರಿ, ಕಿಟ್ಗಳನ್ನು ಕೊಡ್ತಾ ಇದ್ರಿ, ಅಥವಾ PPE ಕಿಟ್ಗಳು ಕೊಡೋದು. ಇವತ್ತು ಇಂಥ ಪರಿಸ್ಥಿತಿ ಆರ್ಥಿಕವಾದಂಥ ಸಂಕಷ್ಟಗಳು ಅಲ್ಲ ತುಂಬಾ ಇದೆ, ನಿರೀಕ್ಷೆ ತುಂಬಾ ಇದೆ. ಎಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿದ್ರು ಕೂಡ ಒಂದಷ್ಟು ಅವರಿಗೆ ಕೊಟ್ಟು ತೃಪ್ತಿಪಡಿಸೋ ಕೆಲಸ ಆಗುತ್ತಿದೆ. ಎಲ್ಲರನ್ನ ಕೊಡಲಿಕ್ಕೆ ಸಾಧ್ಯ ಇತ್ತು. ಎಷ್ಟೋ ಜನರ ಇವತ್ತು ತಿಂಗಳಿಗೆ ಒಂದು ಸಾಮಾನ್ಯ ಕುಟುಂಬಕ್ಕೂ ತಿಂಗಳಿಗೆ 15ರಿಂದ 20 ಸಾವಿರ ಬೇಕು. ಹೌದು, ಅಷ್ಟೇ, ಎಲ್ಲವನ್ನು ನಮ್ಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಕಷ್ಟದ ಸಮಯದಲ್ಲಿ ನಮಗೆ ಊಟದ ಬದಲು ಅಟ್ಲೀಸ್ಟ್ ಗಂಜಿ ಮಾಡೋ ರೀತಿಯಲ್ಲಾದ್ರೂ ಏನಾದರೂ ಸಹಕಾರ. ಈಗ ಸರ್ಕಾರ ಏನು ಘೋಷಣೆ ಮಾಡಿದೆ, ಆ ಒಂದು ವಿಭಾಗಗಳಿಗೂ ಅದು ತಿಂಗಳಿಗೂ ಕೂಡ ಒಂದು 3,000 4,000 ಅಂತ ಕೊಟ್ಟರು ಕೂಡ ಏನೋ ಒಂದು ದಿನಸಿ ಆದರೂ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟಕ್ಕೋಸ್ಕರ ಇವತ್ತು ಮಾಡ್ತಾ ಇದೆ ಸರ್. ಹೌದು, ಒಂದು ವೇಳೆ ಈಗ ಅದು ಸಿಗದೇ ಇರುವಂತ ಒಂದು ವಿಭಾಗ ನಾನು ಹೇಳ್ತಾ ಇದ್ದೇನೆ, ಅದು ಕೊಟ್ಟಿರುವಂತ ವಿಭಾಗಗಳು ಬೇರೆ. ಅದು ಎಷ್ಟರ ಮಟ್ಟಿಗೆ ಅದು ಬರ್ತದೋ, ಅಲ್ಲಿ ಒಂದಷ್ಟು ತಾಂತ್ರಿಕವಾದಂತ ತೊಂದರೆಗಳು ಬಂದಾಗ, ಅದು ಸಿಗದೆ ಹೋದಾಗ ಮತ್ತೆ ಆ ಜನ ಕೂಡ ಅಲ್ಲಿ ಅವರು ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಅನ್ನುವಂಥದ್ದು. ಓಕೆ, ಮತ್ತೊಮ್ಮೆ ವೆಲೇರಿಯನ್ ವಾಮಂಜೂರಿನಿಂದ ವೆಲೇರಿಯನ್ ಇದ್ದಾರೆ. ನಮಸ್ಕಾರ. ಮಾತಾಡಿ ಸರ್. ಸರ್, ಎಲ್ಲ ಆಸ್ಪತ್ರೆಯಲ್ಲಿ ಹೆಲ್ಪ್ ಡೆಸ್ಕ್ ಯಾಕೆಂದ್ರೆ ಎಲ್ಲಾ ಆಸ್ಪತ್ರೆಯಲ್ಲಿ ದಬ್ಬಾಳಿಕೆ ನಡೀತಾ ಇದೆ. ಅವರ ಅಲ್ಲಿಯ ಸ್ಟಾಫ್ಗಳು ತುಂಬಾ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ. ರೋಗಿಗಳು, ಅಸಹಾಯಕರು, ಜನಪ್ರತಿನಿಧಿಗಳು ತುಂಬಾ ಕಷ್ಟಪಡ್ತಿದ್ದಾರೆ. ಎಲ್ಲಾ ಜಾತಿ ಮತದವರು ಅಲ್ಲಿ ಬರ್ತಾ ಇದ್ದಾರೆ, ಆದರೆ ಅಲ್ಲಿ ಭೇದ ಭಾವ ತುಂಬಾ ನಡೀತಾ ಇದೆ. ಅಲ್ಲದೆ ಒಂದು ರೀತಿಯ ಅಸಹಾಯಕತೆಯನ್ನು ತೊಳಲುಗೊಂಡಿದ್ದಾರೆ. ನಿನ್ನೆ ರಾತ್ರಿನೇ ನೀವು ನೋಡಿರ್ಬೋದು, ರೋಗಿಗಳು ಹೊರ ಮಾರ್ಗದಲ್ಲಿ ಅವರ ಮನೆಯವರು ಮಲಗಿದ್ದರು. ಎಲ್ಲಿ ಸರ್ ಇದು ಎಲ್ಲಿ ಸಾರಿ ಎಲ್ಲಿ ಅದು ರೋಗಿಗಳು ರಸ್ತೆಯಲ್ಲಿ ಮಲಗಿರುವಂತದ್ದು ಹೇಳಿದ್ರಲ್ಲ? ಇದು ವೆನ್ಲಾಕ್ ಹೊರಗಡೆ ಅವರ ಪೇಜ್ ಅಲ್ಲಿ ನಾನು ನೋಡಿದ್ದೆ. ಅದಲ್ಲದೆ ತುಂಬಾ ಇದು ಕಡೆ ನಾನು ಹೋಗಿದ್ದೇನೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ. ಆದರೆ ಅಸಹಾಯಕನಾಗಿ ಹಿಂದೆ ಬಂದಿದ್ದೇನೆ. ಆದರೂ ಅದನ್ನು ಸ್ವಲ್ಪ ನೀವು ಗಮನಕ್ಕೆ ತಗೊಂಡು ದಿವಸ ಒಂದೇ ಹೆಲ್ಪ್ ಹಾಕಿ ಅಲ್ಲಿ, ಇಲ್ಲ ಮೀಡಿಯಾದವರನ್ನು ಬಿಟ್ಬಿಡಿ, ಇಲ್ಲ ಒಂದೇ CC ಕ್ಯಾಮೆರಾ ಅಳವಡಿಸಿ ಯಾವುದೋ ಒಂದು ಪರಿಸ್ಥಿತಿ ಎಲ್ಲ ಆಸ್ಪತ್ರೆಗಳ ಸಮಸ್ಯೆ ಹೀಗೆ ಅಂತ ಹೇಳ್ತಾ ಇದ್ದೀರಿ ಅಲ್ವೇ? ಹೌದು. ಯಾಕೆಂದ್ರೆ ನಾನು 2-3 ಕಡೆ ಹೋದಲ್ಲಿ ನನಗೆ ಅದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿದ್ದು. ನಾನು ಜಗಳವನ್ನು ಆಡಿದ್ದೇನೆ, ಮತ್ತೆ ಅಲ್ಲಿಂದ ಹಿಂದೆ ಬಂದಿದ್ದೇನೆ. ಈಗ ಅವರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಈ ಕೆಲವು ಅಸಹಾಯಕ ಹೆಂಗಸರ ಹತ್ರ ಮತ್ತೆ ಒಂದು 4 ಜನ ಹತ್ರ ಎಲ್ಲ ಒಂದು ಸ್ವಲ್ಪ ದಬ್ಬಾಳಿಕೆ ಎಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಲಕ್ಷಗಟ್ಟಲೆ ಬಿಲ್ ತಗೊಳ್ತಾರೆ, ಅದು ಸರಿ, ತೊಂದರೆ ಇಲ್ಲ. ಆ ರೀತಿ ಅದೇ ರೀತಿಯಲ್ಲಿ ಅವರು ಸನ್ಮಾನ ಕೊಟ್ಟು ಒಳ್ಳೆ ಸಹಕರಿಸಲಿಕ್ಕೆ ಏನು ಅವರಿಗೆ ಒಂದು ದೊಡ್ಡ ಅಹಂಕಾರ ಎಂದರೆ ಅವರದ್ದೇ ಅಂತ ಸ್ವಂತ ಮಾತಾಡ್ತಾ ಇದ್ದಾರೆ. ನಮಗೆ ತುಂಬಾ ನೋವುಂಟು. ಇದನ್ನು ನೀವು ಆದಷ್ಟು ಒಳ್ಳೆ ರೀತಿಯಲ್ಲಿ ಸರಿಪಡಿಸಬೇಕು. ಎಸ್ ಸರ್, ಧನ್ಯವಾದಗಳು ವೆಲೇರಿಯನ್ ಅವರೇ. ಥ್ಯಾಂಕ್ ಯು. ಈ ಬಗ್ಗೆ ಈ ರೀತಿಯ ಪ್ರಥಮವಾಗಿ ಮಾಹಿತಿ ಬಂದಿದೆ. ಬಹುಶಃ ನನಗೆ ದೃಷ್ಟಿಯಲ್ಲಿ ಈ ರೀತಿ ಎಲ್ಲಿ ಆಗಿಲ್ಲ.
ವೆನ್ಲಾಕಲ್ಲಿ ಕೂಡ ಹೊರಗೆ ಮಲಗುವಂತ ಯಾವುದೇ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿದ್ದು ಫೋಟೋ ಹಾಕ್ತಾರೆ. ಇದು ಸೋಷಿಯಲ್ ಮೀಡಿಯಾ ನಾವು ಪೂರ್ಣ ಈಗ ಸರ್ಕಾರ ಒಂದು ಇದು ಮಾಡಿದೆ, ಅಂದ್ರೆ ಶವವನ್ನ ಯಾವುದೇ ಕಾರಣಕ್ಕಾಗಿ ಹಣ ಕೊಡ್ಲಿಲ್ಲ ಅಂತ ಬಿಟ್ಟು ಕೊಡದೇ ಇರಬಾರ್ದು. ಇಲ್ಲ, ಅಂಥದ್ದು ಪ್ರಸಂಗ ಇಲ್ಲಿ ಆಗಿಲ್ಲ. ಒಂದು 2-3 ಬಂದಾಗ ಅದನ್ನ ನಮ್ಮ ಜನಪ್ರತಿನಿಧಿ, ನಮ್ಮ ಸಂಸದರು, ಉಸ್ತುವಾರಿ ಸಚಿವರು ಮಾತಾಡಿ ಶಾಸಕರು ನಾನು ಆಗ್ಲೇ ಕೆಲವು ಪ್ರಶ್ನೆಗಳು ಕೇಳಿದೆ, ಸರಿ ಮಾಡಿದ್ದಾರೆ. ಇವತ್ತು ಶವ ಸಂಸ್ಕಾರಕ್ಕೂ ಅಷ್ಟೇ, ಇಲ್ಲ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆ ಅದು ಸಂಪೂರ್ಣ ವೆಚ್ಚವನ್ನ ಇವತ್ತು ಮಾಡ್ತಾ ಇದೆ. ಪ್ರೈವೇಟ್ ಹಾಸ್ಪಿಟಲ್ಗಳಿಂದ ದೂರುಗಳೆಲ್ಲ ಬರ್ತಾ ಇರುವಂತದ್ದು, ಬಿಲ್ಗಳನ್ನ ಜಾಸ್ತಿ ಅದು ಬಿಲ್ ಅದಕ್ಕೋಸ್ಕರ ಒಂದಷ್ಟು ಅತಿರೇಕಕ್ಕೆ ಅದಕ್ಕೋಸ್ಕರ ನಾವು ಅಲ್ಲಿ ನೋಡಲ್ ಆಫೀಸರ್ ಅನ್ನ, ನಾವು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ವಿ. ಪ್ರತಿಯೊಂದು ಹಾಸ್ಪಿಟಲ್ ನೋಡಲ್ ಅಧಿಕಾರಿ ಇದ್ದಾರೆ, ಅವರ ಮುಖಾಂತರ ನಾವು ಅದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈಗ ನಾನು ನಿಮ್ಮ ವಾಹಿನಿಯ ಮುಖಾಂತರ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಬಿಲ್, ಅದರ ಸಂಪೂರ್ಣ ಬಿಲ್ ತಂದು ನಮ್ಮ ಕಚೇರಿಗೆ ಮುಟ್ಟಿಸಿದ್ರೆ ಅದನ್ನ ವೆರಿಫಿಕೇಶನ್ ಮಾಡುವಂತ ಕೆಲಸ ಜಿಲ್ಲಾಡಳಿತ ಖಂಡಿತ ತಪ್ಪಾಗಿದ್ರು ಖಂಡಿತ ನೋಡಲ್ ಅಧಿಕಾರಿಯಿಂದ ಆಗ್ಲಿ ಅಥವಾ ಆಸ್ಪತ್ರೆಯವರಿಗೆ ಖಂಡಿತ ಮಾಡ್ತಾರೆ. ಓಕೆ, ಮತ್ತೊಬ್ರು ಕರೆಯಲಿದ್ದಾರೆ. ನಮಸ್ಕಾರ ಮೋಹನ್ ಅವರೇ, ಕೋಡಿಗಲ್ಲಿಂದ ಮೋಹನ್, ನಮಸ್ಕಾರ, ಮಾತಾಡಿ. ಹೌದು ನೋಡಿ, ಎಂತ ಸರ್ ನಿಮ್ಗೆ ಇಬ್ಬರಿಗೆ ಸರ್ ನಂದು ನಮಸ್ಕಾರ. ನಮಸ್ಕಾರ. ನಮಸ್ತೆ ನಮಸ್ತೆ, ಮಾತಾಡಿ. ಎಂತದಂದ್ರೆ ನಮ್ಗೆ ಟೈಲರ್ ನವಲಿಗೆ ಅಂದ್ರೆ 2,000 ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕೊಡ್ತದೆ ಅಂತ ಹೇಳಿದೆ ಅಲ್ಲ, ಅದು ಅಂದ್ರೆ ಅವರನ್ನು ಹೇಗೆ ಗುರುತಿಸಿ ಅವರು ಇದು ಮಾಡ್ತಾರೆ? ಅದಂದ್ರೆ ನಮ್ದು ಈಗ ಉಳುವ ವಲಯ ಅಂತ ಉಂಟು, ನಾವು ಇದಕ್ಕೆ ಮೆಂಬರ್ ಆಗಿದ್ದೇವೆ. ಅದ್ರಲ್ಲಿ 700-800 ಜನ ನಾವು ಮೆಂಬರ್ ಇದ್ದೇವೆ ಉಳುವ ವಲಯ. ಹಾಗೆ ಅಂದ್ರೆ ಅದು ಹೇಗೆ ಗುರುತಿಸಿ ಅವರಿಗೆ ಅವರ ಅಕೌಂಟ್ಗೆ ಹಣ ಹಾಕ್ತಾರೆ? ಈಗ ನಾವೆಲ್ಲ ಮೆಂಬರ್ ಆಗಿದ್ದೇವೆ. ಅವರಿಗೆ ಅಸೋಸಿಯೇಷನ್ ಅವರಿಗೆ ಅದರ ಬಗ್ಗೆ ಮಾಹಿತಿ ಇದೆ. ಅವರು ಅಸೋಸಿಯೇಷನ್ ಅಂಡರ್ ಬಂದು ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಎಲ್ಲ ವ್ಯವಸ್ಥೆ ಇದೆ. ಇದೊಂದು ಅಸಂಘಟಿತ ವಲಯದಲ್ಲಿ ಬರ್ತಾರೆ, ಖಂಡಿತ ಬರ್ತಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಏನಿಗೆ ವಲಯ ಅಂತ ಹೇಳಿದ್ರು, ಅಸೋಸಿಯೇಷನ್ ಅವರಿಗೆ ಪ್ರಮುಖರಿಗೆ ಅವರ ಪದಾಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ, ಅವರಿಗೆ ಹಣ ಬರುತ್ತೆ. ಆದ್ರೆ ಇಂಥವರಿಗೆ ಸಿಗ್ತದೆ ಅಂತ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ಲಿಲ್ಲ. ಒಂದು ಸಂಖ್ಯೆಯನ್ನು ಕೊಟ್ಟಿದ್ರು, ಅದು ಅಷ್ಟು ಜನರಲ್ಲಿ ಇವರು ಬರ್ತಾರಂತ ಗೊತ್ತಿಲ್ಲ. ಆದ್ರೆ ಬಹಳ ಮಂದಿ ಟೈಲರ್ಗಳಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಸಣ್ಣ ಸಂಖ್ಯೆಯ ಟೈಲರ್ಗಳಷ್ಟೇ ಬರಬಹುದು. ಅದು ಯಾರು ಅನ್ನೋದು ಇನ್ನು ಕೂಡ ಹೌದು. ಅಸೋಸಿಯೇಷನ್ ಅವರು ಅದಕ್ಕೆ ಮಾನದಂಡ ಇದೆ, ಅವರದ್ದು ಲೆಟರ್ ಇರ್ಬೋದು, ಅವರದ್ದು ಲೈಸೆನ್ಸ್ ಅದೆಲ್ಲ ಸರ್ಕಾರದ ಏನೇನು ಅಪ್ಲೋಡ್. ಆದ್ರೆ ಪುನಃ ವಿನಂತಿ ಮಾಡಿದ್ದೇವೆ, ಆದಷ್ಟು ಸರಳೀಕರಣವನ್ನ ಮಾಡಬೇಕು ಅಂತ. ಒಟ್ಟು ಅದನ್ನ ಮಾಡುವಾಗ ಕೆಲವರ ಹತ್ರ ಕಳೆದ ಸಂದರ್ಭ ಗೊತ್ತಿರ್ಬೋದು, ಬ್ಯಾಜ್ ಇಲ್ಲ, ಲೈಸೆನ್ಸ್ ಇಲ್ಲ. ಎಷ್ಟೋ ಜನ ಅಂತ ಲೈಸೆನ್ಸ್ ಇಲ್ಲದೆ ಆಟೋ ಚಾಲಕರು ಇರ್ತಾರೆ, ಬ್ಯಾಜ್ ಇಲ್ಲದೆ ಆಟೋ ಚಾಲಕರು ಇರ್ತಾರೆ. ಆದ್ರೆ ಸರ್ಕಾರ ಒಂದು ಆ್ಯಪ್ ಮಾಡಿದಾಗ ಆ ಆ್ಯಪಿಗೆ ಸರಿಯಾಗಿ ಇವರು ಫೀಡ್ ಮಾಡದಿದ್ರೆ ಬರುವುದಿಲ್ಲ. ಎಸ್, ನಾನು ಆಗ ಪ್ರಶ್ನೆಯಲ್ಲಿ ಮಾತಾಡ್ತಾ ಅದು ಕಟ್ಟಾಯ್ತು, ಫೋನ್ ಕರೆಗೆ ಬಂದು. ಅಂದ್ರೆ ಒಂದೊಂದು ಆರ್ಥಿಕವಾದಂತಹ ಸಂಕಷ್ಟಗಳನ್ನೇ ಜನರು ಕೇಳ್ತಾ ಇದ್ದಾರೆ. ಎಲ್ಲರ ಪ್ರಶ್ನೆಗಳು ಅಷ್ಟೇ ಆಗಿದೆ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ, ಕಳೆದ ಅವಧಿಯಲ್ಲಿ ಫಸ್ಟ್ ಅಲೆ ಬಂತು, ಚೇತರಿಸುವಾಗ ಸೆಕೆಂಡ್ ಅಲೆ ಬಂತು. ಒಟ್ಟು ಈ ಒಂದು ಆರ್ಥಿಕ ವರ್ಷದಲ್ಲೇ ಸಮಸ್ಯೆ ಆಯಿತು. ಜನರ ನಿರೀಕ್ಷೆ ಸಹಜ, ನಿರೀಕ್ಷೆ ತಪ್ಪು ಅಂತ ಹೇಳೋದಿಲ್ಲ. ಅಂದ್ರೆ ಇವತ್ತು ನಾವೊಂದು ಸರ್ಕಾರವಾಗಿ ಏನು ಮಾಡಬೇಕೋ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಈ ಸಂದರ್ಭದಲ್ಲಿ ಅಂತ. ನೋಡಿ, ಒಂದು ಕಡೆ ಜನರ ಜೀವ ರಕ್ಷಣೆ ಮಾಡಬೇಕು, ಒಂದು ಕಡೆ ಜನರಿಗೆ ಲಸಿಕೆ ಕೊಡಬೇಕು, ಒಂದು ಜನರಿಗೆ ಒಟ್ಟು ಸರ್ಕಾರದ ಆರ್ಥಿಕ ವ್ಯವಸ್ಥೆಯನ್ನು ಗಮನಿಸಬೇಕು. ಈ ರೀತಿಯ ಯೋಜನೆಗಳನ್ನು ಕೊಡಬೇಕು. ಸರ್ಕಾರಕ್ಕೂ ತುಂಬಾ ಸವಾಲಿದೆ. ಆದ್ರೆ ಪ್ರಾಮಾಣಿಕವಾಗಿ ಇಷ್ಟು ಈ ಪ್ರಾಯದಲ್ಲೂ ಕೂಡ ಅವರು ಯುವಕರ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆ ನಾವು ಕೈ ಜೋಡಿಸ್ಬೇಕು ಅವರಿಗೆ. ಎಸ್, ಈಗ ಅವರು ವೆನ್ಲಾಕ್ ಅಲ್ಲಿ ಆದಂತ ಸಮಸ್ಯೆ ಬಗ್ಗೆ ಹೇಳಿದ್ರು. ಒಬ್ಬರು ಸಾವಿತ್ರಿ ಅನ್ನುವರು ಕೂಡ ಹೇಳಿದ್ರು, ಹೌದು ವೆನ್ಲಾಕ್ ನಲ್ಲಿದ್ದ ಸಮಸ್ಯೆಗಳಾಗಿದೆ. ನನ್ನ ಒಬ್ಬರು ಬ್ರದರ್ ಕೂಡ ಅಲ್ಲಿ ಎಕ್ಸ್ಪೈರ್ ಆಗಿದ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳೆಲ್ಲ ಆಗಿತ್ತು. ಇದು 3 ದಿವಸ ಆಯ್ತು ಅಂತ ಅನ್ನುವಂಥದ್ದು. ಅಂದ್ರೆ ಇದೆಲ್ಲೋ ಬಹುಶಃ ಇಂಥ ಕೆಲವು ಸಮಸ್ಯೆಗಳು ಗಮನಕ್ಕೆ ಬಾರದೇ ಇರುವುದು, ಸಂಘಟನೆಗಳ ಗಮನಕ್ಕೆ ಬಾರದೇ ಇರುವಂತದ್ದು ಇರಬಹುದು. ಅಲ್ಲಿ ಕೆಲವು ಕಮ್ಯುನಿಕೇಶನ್ ಇಂದಾಗಿ. ಈಗ ಮೊನ್ನೆ ಒಬ್ಬರು ಹೇಳಿದ್ರು, ವೆನ್ಲಾಕಲ್ಲಿ ನಮ್ಗೆ ಡಾಕ್ಟರ್ ಬೈದ್ರು ಅಂತ. ಅವರನ್ನು ಕರೆಸಿ ವಿಚಾರಿಸುವಂತ ಕೆಲಸ ಆಯ್ತು. ಅಂತ ಪ್ರಕರಣ ನಡೆದಿಲ್ಲ. ಯಾಕಂದ್ರೆ ಅವರಾಗ ಒಬ್ಬರು ಹೇಳಿದ್ರು, ವೆನ್ಲಾಕಲ್ಲಿ ಸಿಸಿ ಕ್ಯಾಮರಾ ಇದೆ, ಎಲ್ಲಾ ಆಸ್ಪತ್ರೆಯಲ್ಲಿ ಇದೆ. ಅವ್ರು ಎಲ್ಲಾ ಆಸ್ಪತ್ರೆಗೆ ಸಿಸಿ ಕ್ಯಾಮರಾ ಹಾಕ್ಬೇಕು ಹೇಳಿದ್ರು. ಎಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಸಿಸಿ ಕ್ಯಾಮರಾ ಇದೆ. ಆದ್ರೆ ಅದನ್ನ ನಾವು ಅದು ಪರಿಶೀಲಿಸಿದಾಗ ಅಂತ ಪ್ರಕರಣ ನಡೆದಿಲ್ಲ. ಬೇರೆ ಬೇರೆ ಕೆಲವರು ಸರಿ ಹೇಳ್ತಾರೆ, ಕೆಲವರು ಯಾವುದಕ್ಕೆ ಹೇಳ್ತಾರೆ ಗೊತ್ತಿಲ್ಲ, ಯಾವುದೋ ಒಂದು ಸಮಸ್ಯೆಗೋಸ್ಕರ ಹೇಳ್ತಾರೆ. ಆದ್ರೆ ಇವತ್ತು ಅದಕ್ಕೋಸ್ಕರ ಪಿ ಅವರನ್ನು ನೇಮಕ ಮಾಡಿದೆ. ಡಾಕ್ಟರ್ ಅಣ್ಣಯ್ಯ ಕುಳಲ್ರವರು ಅಲ್ಲಿ ಇರ್ತಾರೆ. ಮತ್ತೆ ನಾವು ಕೂಡ ಅವರನ್ನು ಕೂಡ ಮನುಷ್ಯರ ರೀತಿಯಲ್ಲಿ ನೋಡಬೇಕು. ನಾವು ಇವತ್ತು ವೈದ್ಯಾಧಿಕಾರಿಗಳ ಬಗ್ಗೆ, ನರ್ಸ್ಗಳ ಬಗ್ಗೆ ನಾವು ಮಾತಾಡ್ಬೋದು ಇಲ್ಲಿ ಕೂತ್ಕೊಂಡು. ಹೌದು. ಆದ್ರೆ ಅವರು ಅವರ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಈಗ ನಾವು ಜಾಗೃತಿ, ನಾನೀಗ ಮನೆಯಿಂದ ಹೊರಗಡೆ ಬಂದಾಗ ನನ್ನ ಮನೆಯವರು ಹೇಳ್ತಾರೆ, ನೀನು ಜಾಗ್ರತೆ ಮಾಡಬೇಕು, ನೀನು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಹೇಳ್ತಾರೆ.
ಅದೇ ರೀತಿ ಅವರ ಮನೆಯವರು ಹೇಳಿದರೆ ಆ ವೈದ್ಯನ ಹೆಂಡತಿ, ಆ ವೈದ್ಯನ ತಾಯಿ ಅಥವಾ ನರ್ಸಿನ ಗಂಡ, ಮಕ್ಕಳು ಆ ರೀತಿ ಹೇಳಿದರೆ ನೀನು ಹೋಗಬಾರ್ದು, ರಜೆ ತಗೊಂಡು ಮನೇಲಿ ಕೂರ್ಬೇಕು ಅಂತ ಹೇಳಿದರೆ ಕೆಲಸ ಮಾಡೋರು ಯಾರು? ಇವತ್ತು ವೈದ್ಯರು, ನರ್ಸ್ಗಳು, ಅಲ್ಲಿರುವಂಥ ಎಲ್ಲ ಕೆಲಸಗಾರರು ಅವರು ಅವರ ಜೀವವನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಭಯದ ವಾತಾವರಣದ ಕೆಲಸ ಮಾಡ್ತಾ ಇದ್ದಾರೆ. ಅಪ್ರಿಷಿಯೇಟ್ ಮಾಡ್ತಾರೆ. ಸುಧಾಕರ್ ಅವರು ಎಲ್ಲಿಂದ ಸರ್? ಮೂಡುಬಿದ್ರಿಂದ. ಮಾತಾಡಿ. ನಮಸ್ಕಾರ. ಹೇಳಿ. ನಮಸ್ಕಾರ ಸರ್. ನನ್ನ ಒಬ್ಬ ಗೆಳೆಯರು ಕಳೆದ 15 ದಿವಸದ ಹಿಂದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಕೋವಿಡ್-19ನಲ್ಲಿ. ಸೊ ಅವರಿಗೆ ಈಗ 15 ದಿವಸಗಳ ಐಸಿಯುದಲ್ಲಿ ಇದ್ರು. ಈಗ ನೋಮರ್ ಇಲ್ಲ ಅವರು. ಖಾಸಗಿ ಆಸ್ಪತ್ರೆಯಲ್ಲಿ ಸಾಧಾರಣ ಒಂದು 7 ಲಕ್ಷದಿಂದ ಬಿಲ್ ಆಗಿದೆ. ಎಲ್ಲಿ, ಯಾವ ಹಾಸ್ಪಿಟಲ್ ಅದು? ಅದು ಖಾಸಗಿ ಆಸ್ಪತ್ರೆ. ಎಜೆ ಹಾಸ್ಪಿಟಲ್ ಅಲ್ಲಿ. ಓಕೆ. 7 ಲಕ್ಷದಿಂದ ಬಿಲ್ ಆಗಿದೆ. 7 ಲಕ್ಷದಿಂದ ಬಿಲ್ ಆಗಿದೆ. 15 ದಿವಸದಿಂದ ಅವರು ಐಸಿಯುದಲ್ಲಿ ಇದ್ರು. ಅದ್ರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅಷ್ಟು ಜಾಸ್ತಿ ಆಗ್ತದ ಅಂತ, ಕೊರೋನಾ ಇದರಲ್ಲಿ ಅಷ್ಟು ಆಗ್ತದ ಅಂತ ಡೌಟ್ ಇತ್ತು ಅಷ್ಟೇ. ಅದಕ್ಕೆ ಕೇಳುವಂತ ಆಗ್ತದೆ. ನೀವು ಬಿಲ್ಲನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಯಾಕಂದ್ರೆ 12 ಲಕ್ಷ ಆದದ್ದು ಇದೆ, 14 ಲಕ್ಷ ಆದದ್ದು ಇದೆ. ಆದರೆ ಬಿಲ್ಲನ್ನು ಪರಿಶೀಲಿಸಿದರೆ ಗೊತ್ತಾಗುತ್ತೆ. ಸರ್ಕಾರದ ಮಾನದಂಡದಲ್ಲಿ ರೇಟ್ ಹಾಕಿದಾರಾ, ಜಾಸ್ತಿ ಹಾಕಿದಾರಾ? ನೀವು ನಿನ್ನೆ ಹರೀಶ್ ಇದ್ದು ಹೇಳಿದ್ದೆ ಅದು? ಹರೀಶ್ ಮಾಂಡ್ರಾಡಿ. ಓಕೆ, ನನ್ನ ಗಮನದಲ್ಲಿ ಇದೆ. ಅದನ್ನ ಬಿಲ್ ತರ್ಲಿಕ್ಕೆ ಹೇಳಿದ್ದೇನೆ. ಮತ್ತೆ ಸ್ವಲ್ಪ ಕಡಿಮೆ ಮಾಡಿಸಿದ್ದೇವೆ ನಿನ್ನೆ. ಬಿಲ್ಲಲ್ಲಿ ಕೂಡ ಸ್ವಲ್ಪ ಕಡಿಮೆ ಮಾಡಿಸಿದ್ದೇವೆ. ಆದ್ರೂ ಅದನ್ನ ಬಿಲ್ಲನ್ನ ಪರಿಶೀಲಿಸ್ತೇವೆ. ಹೌದು, ಗೊತ್ತಾಯ್ತು. ಎಸ್ ಸರ್, ಥ್ಯಾಂಕ್ ಯು. ಅಂದರೆ ಇಲ್ಲಿ ಬಹಳ ಮಂದಿ ಆಸ್ಪತ್ರೆಗೆ ಹೋದ ನಂತರದಲ್ಲಿ ಈ ರೀತಿಯ ಸಮಸ್ಯೆಗಳೆಲ್ಲ ಆಗ್ತಾ ಇರುವಂಥದ್ದು. ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಒಮ್ಮೆ ಆಗಿತ್ತು, ಆದರೆ ಮತ್ತೆ ಇಲ್ಲಿ ಆಸ್ಪತ್ರೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥ ಗೊಂದಲ ಕೂಡ ಇದೆ. ಅಂದರೆ ಯಾರಿಗೂ ಪ್ರಾಥಮಿಕ ಸಂದರ್ಭದಲ್ಲಿ ಕೋವಿಡ್ ಬಂದು ಏನಾಯ್ತು, ನನ್ನ ಲೆಕ್ಕದಲ್ಲಿ ಜನ ಈ ಸೆಕೆಂಡ್ ಅಲೆಯಲ್ಲಿ ಸುಮ್ಮನೆ ಕೂತರು, ಮನೆಯಲ್ಲೇ ಐಸೋಲೇಷನ್ ಮಾಡಿದ್ರು. ಅದರಿಂದ ಸ್ವಲ್ಪ ಸ್ಪ್ರೆಡ್ ಆಯಿತು. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲೇ ಬಂದಾಗ ಅವನೇ ಹೋಮ್ ಕ್ವಾರಂಟೈನ್ ಆದ. ಫಸ್ಟ್ ಅಲೆ ಬಂದಾಗ ಅದಕ್ಕೆ ನಾವು ಐಸೋಲೇಷನ್ ಸೆಂಟರ್ ಸಪ್ರೇಟ್ ಇತ್ತು, ಅಲ್ಲೇ ಬರಬೇಕು ಅಂತ ಅವನಿಗೆ ಮಾಹಿತಿ ಇತ್ತು, ಬರ್ತಿದ್ದ. ಆದರೆ ಇವತ್ತು ಆ ಸಂದರ್ಭದಲ್ಲಿ ಆ ಮನೆಯನ್ನು ಗುರುತಿಸುವಂಥದ್ದು, ಆ ಮನೆಗೆ ಲೇಬಲ್ ಹಾಕುವಂಥದ್ದು ಗೊತ್ತಾಗ್ತಾ ಇತ್ತು. ಪಕ್ಕದ ಅಲ್ಲಿ ಮನೆಯಲ್ಲಿ ಕೋವಿಡ್ ಇದೆ, ನಾವು ಅಲ್ಲಿ ಹೋಗಬಾರ್ದು, ಜಾಗೃತ ಮಾಡ್ತಾ ಇದ್ರು. ಆದರೆ ಇವತ್ತು ಒಂಥರ ಅಂಜಿಕೆಯಿಂದ, ಭಯದಿಂದ ಮನೆಯಲ್ಲಿ ಕೋವಿಡ್ ಬಂದರೆ ಅವನೇ ಸ್ವತಃ ಯಾರಿಗೆ ಹೇಳದೆ ಮನೆಯಲ್ಲೇ ಕೂರ್ತಾ ಇದ್ದ. ಅವರ ಮನೆಯವರು ಹೊರಗಡೆ ಹೋಗ್ತಾ ಇದ್ರು, ಪರ್ಚೇಸಿಗೆ ಅದಕ್ಕೆ ಹೋಗ್ತಾ ಇದ್ರು. ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಇತ್ತು. ಇದು ಜನ ಸ್ವಲ್ಪ ಬೇಜವಾಬ್ದಾರಿಯಿಂದ ಸ್ವಲ್ಪ ವರ್ತಿಸಿದ ಪರಿಣಾಮದ ಈ ರೀತಿ ಆಗಿದೆ. ಆದರೆ ಇವತ್ತು ಜನ ಜಾಗೃತಿ ಆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ವಾಪಸ್ ಸರ್ಕಾರ ಐಸೋಲೇಷನ್ ಸೆಂಟ್ರಿಗೆ ನೀವು ಬರಬೇಕು, ಮನೆಯಲ್ಲಿ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ, ಅದು ಎಷ್ಟು ಜನರಿಗೆ ಸ್ಪ್ರೆಡ್ ಆಗುತ್ತೆ. ಈಗ ಇವತ್ತು ಅನೇಕ ಮನೆಯಲ್ಲಿ 10 ಜನ 12 ಜನಕ್ಕೆ ಎಲ್ಲರಿಗೂ ಮತ್ತೆ ಪಾಸಿಟಿವ್. ಆದರೆ ಆಸ್ಪತ್ರೆಗೆ ಬಂದರೆ ಇಂಥ ಸಮಸ್ಯೆಗಳಾಗ್ತವೆ ಅನ್ನೋದು ಆತಂಕ ಆಗ್ತದೋ ಅಂತ ಅನ್ನುವಂಥದ್ದು. ಅದರಿಂದಾಗಿ ಆಸ್ಪತ್ರೆಗೆ ಹೋಗುವುದಕ್ಕೂ ಜನ ಅಂಜುವಂತ ಪರಿಸ್ಥಿತಿ ಆಗಿದೆ. ಓಕೆ, ಈಗ ಸಚಿನ್ ಪಂಪೆಲ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಸಚಿನ್ ಪಂಪೆಲ್ ಮಾತಾಡೋದು. ನಮಸ್ತೆ. ಹೇಳಿ. ಸುದರ್ಶನ್ ಅವರೇ, ನಮಸ್ತೆ. ಕೇವಲ ಇದು ತುಳುನಾಡಿನವರಿಗೆ ಕೇವಲ ಕೊರೋನಾ ಮಾತ್ರ ಸಮಸ್ಯೆ ಅಲ್ಲ. ಕಳೆದ ಒಂದು 3-4 ವರ್ಷಗಳಿಂದ ತುಂಬಾ ಸಮಸ್ಯೆಗಳು ಬಂದಿದೆ. ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರಿಂದ ನೇರವಾಗಿ ತುಳುನಾಡಿನ ಜನರಿಗೆ ಸಮಸ್ಯೆಗಳು ಬಂದಿದೆ. ನನ್ನನ್ನು ಕ್ಷಮಿಸಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಳುನಾಡಿನ ಜನರು ಹಿಂದುತ್ವಕ್ಕೋಸ್ಕರ ನೆತ್ತರು ಪ್ರಾಣ ಕೊಟ್ಟಿರುವಂತ ಜನರು. ಅವರು 30 ವರ್ಷದಿಂದ ಬಿಜೆಪಿ ಸರ್ಕಾರವನ್ನು ಆರಿಸ್ತಿದೆ, ಅದು ಪಾರ್ಲಿಮೆಂಟ್ಗೆ ಆಗ್ಲಿ ಅಥವಾ ವಿಧಾನಸಭೆಗೆ ಆಗ್ಲಿ. ಆದ್ರೆ ತುಳುನಾಡಿನ ಏನು ಬಿಜೆಪಿ ಪ್ರತಿನಿಧಿಗಳು ಇದ್ದಾರೋ ಅವರು ತುಳುನಾಡಿನ ಜನರಿಗೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಪ್ರತಿನಿಧಿನವರಿಗೆ ಗೊತ್ತಿದೆ, ಹಿಂದುತ್ವಕ್ಕೋಸ್ಕರ ಇವರುಗಳು ನಮ್ಗೇನೆ ಓಟು ಕೊಡುದು, ಹಿಂದುತ್ವಕ್ಕೋಸ್ಕರ ಇವರು ನಮ್ಗೇನೆ ಪ್ರಾಣ ಕೊಡ್ತಾರೆ, ಹಿಂದುತ್ವಕ್ಕೋಸ್ಕರ ಇವರು ನಮ್ಗೇನೆ ನೆತ್ತರನ್ನು ಕೊಡ್ತಾರೆ ಎಂಬ ಒಂದು ತಿಳುವಳಿಕೆ ಈ ಬಿಜೆಪಿ ಪ್ರತಿನಿಧಿಗಳಿಗೆ ಬಂದಿದೆ. ಏಕೆಂದ್ರೆ 4-5 ಬ್ಯಾಂಕ್ಗಳು ನಿರ್ನಾಮವಾಗಿದೆ ಈಗ ತುಳುನಾಡಿನ. ಅದು ಬ್ಯಾಂಕ್ ಮಾತ್ರ ಅಲ್ಲ, ಆಡಳಿತ ಮಂಡಳಿ ನಿರ್ನಾಮವಾಗಿದೆ, ವ್ಯವಸ್ಥಾಪನಾ ಮಂಡಳಿ ನಿರ್ನಾಮವಾಗಿದೆ, ಆರ್ಥಿಕ ಮಂಡಳಿ ನಿರ್ನಾಮವಾಗಿದೆ, ಉದ್ಯೋಗದಲ್ಲಿದ್ದವರು ನಿರ್ನಾಮವಾಗಿದ್ದಾರೆ. ಇನ್ನು ಮುಂದೆ ಯುವಕರಿಗೆ ಉದ್ಯೋಗ ಕೊಡುವಂತ ಒಂದು ಶಕ್ತಿ ಇರುವಂತ ಒಂದು 4-5 ಬ್ಯಾಂಕ್ ನಿರ್ನಾಮವಾಗಿದೆ.
ಈಗ ನೀವು ಸ್ಪಷ್ಟೀಕರಣ ಕೊಡಬಹುದು, ಕಾಂಗ್ರೆಸ್ನವರು ರಾಷ್ಟ್ರೀಕರಣ ಮಾಡಿದ್ರು ಅಂತ. ರಾಷ್ಟ್ರೀಕರಣ ಮಾಡಿರುವುದರಿಂದ ಅದರ ಆಸ್ತಿಪಾಸ್ತಿ ಆಗಲಿ ಅಥವಾ ವ್ಯವಸ್ಥೆ ಆಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಅಥವಾ ಯಾವುದೇ ಆಗಲಿ ನಿರ್ನಾಮ ಆಗ್ಲಿಲ್ಲ. ಅದು ಪುನಃ ಅಲ್ಲಿಗೆ ಹೋಗಿ ಗ್ರಾಮಕ್ಕೆ ಹೋಗಿ ಅದರ ಶಾಖೆಗಳನ್ನು ಓಪನ್ ಮಾಡಿ ರಾಷ್ಟ್ರೀಕರಣ ಆಗಿರುವುದರಿಂದ. ಸಚಿನ್ ಕ್ಷಮಿಸಿ, ಅಂದ್ರೆ ಸಚಿನ್ ದಯವಿಟ್ಟು ಕ್ಷಮಿಸಿ, ಅಂದ್ರೆ ಡೈವರ್ಟ್ ಆಗಬಾರ್ದು. ನಾವಂದ್ರೆ ಈ ಕೋವಿಡ್ಗೆ ಸಂಬಂಧಪಟ್ಟಾಗಿ ಏನಿದೆ, ಒಂದು ಪಕ್ಷವಾಗಿಯೋ ಅಥವಾ ಸಂಘಟನೆಯಾಗಿಯೋ ಅಥವಾ ಸರ್ಕಾರವಾಗಿಯೋ ಅದು ಏನ್ ಮಾಡಬೇಕು ಇವತ್ತಿನ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಹಾಗಾಗಿ ನೀವು ಮತ್ತೆಲ್ಲೋ ತಗೊಂಡೋದ್ರೆ ಮತ್ತೇನೋ ಚರ್ಚೆಗೆ ಇನ್ನೊಂದ್ಸಲ ಅವರು ಕಲಿಬೇಕಾಗ್ತದೆ. ನಾನು ಸುದರ್ಶನ್ ಸರ್ ಅವರೊಂದು ಸಿಕ್ಕಿದ್ರು, ಅದಕ್ಕೆ ನಾನು ಅವರ ಎಸ್ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ, ಥ್ಯಾಂಕ್ ಯು. ಬಟ್ ಇದಕ್ಕೆ ಪೂರಕವಾಗಿ ಕೋವಿಡ್ಗೆ ಪೂರಕವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅದೇ ನಾನಾಗ ಕೇಳ್ತಾ ಇದ್ದೆ, ಅಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಜನರಿಗೆ ಧೈರ್ಯ ಕೊಡುವಂಥ ಕೆಲಸಗಳು ಆಗಬೇಕಾಗಿದೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಖಾಸಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ರೀತಿಯ ಆತಂಕ, ಬಿಲ್ ಎಷ್ಟು ಆಗ್ತದೋ ಅಲ್ಲ. ಒಂದು ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಆತಂಕ ಇದೆ, ಒಂದು ಜನರಿಗೆ ವೆನ್ಲಾಕಿಗೆ ಹೋದ್ರೆ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗುದಿಲ್ಲ ಅಂತ ಅನ್ನೋ ಆಸಕ್ತಿ ಇದೆ. ಇದು ಎರಡನ್ನು ನೋಡ್ಕೊಂಡು ನಾವು ಆತಂಕ ಗಮನಿಸಬೇಕಾಗತ್ತೆ. ಒಂದು ಜನ ವೆನ್ಲಾಕಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೆ ಅದನ್ನ ನಾವು ಜಾಗೃತಿ ಮೂಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗೋದ್ರ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಹೌದು ಒಂದು ರೀತಿಯ ಒಂದು ಇಂಥ ಕೆಲವು ಘಟನೆಗಳು. ಅದಕ್ಕೋಸ್ಕರ ಅದನ್ನ ಇವತ್ತು ಬೇರೆ ಇವತ್ತು ವೆನ್ಲಾಕ್ ಅಲ್ಲಿ ನಮ್ಗೆ ಎಲ್ಲವೂ ಸರಿಯಾಗಿದೆ. ಫಾರ್ ಎಕ್ಸಾಂಪಲ್ ನನ್ನದೇ ಸಂಬಂಧಿಕರನ್ನ ನಾವು ಅಲ್ಲಿಗೆ ಹಾಕಿದ್ದು, ನಮಗೂ ಬೇರೆ ಸಾಕಷ್ಟು ಒತ್ತಡ ಇತ್ತು, ಅಲ್ಲಿ ಹಾಕಬಾರದು ಅಂತ. ಆದ್ರೆ ಇಲ್ಲ, ಅಲ್ಲಿಯೇ ಟ್ರೀಟ್ಮೆಂಟ್ ಸಿಗುದು. ಮೊನ್ನೆ ಇಬ್ಬರನ್ನ ನಾನು ಖಾಸಗಿ ಆಸ್ಪತ್ರೆ ಇದ್ದವರಲ್ಲ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡವ್ರನ್ನ ಹೇಳ್ಬೇಕು ನೋಡಿ, ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ. ಅದು ಏನಾಗಿದೆ ಅಂತ ಕೇಳಿದ್ರೆ, ಇವತ್ತು ಇಲ್ಲಿಯ ಮಾಧ್ಯಮ ಅಲ್ಲ, ಇವತ್ತು ಮಾಧ್ಯಮದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ದಿನನಿತ್ಯ ನಾವು ಮಾಧ್ಯಮದಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಓಪನ್ ಆದಾಗ ಸಾಯುವುದನ್ನೇ ತೋರಿಸಿದ್ರೆ ಜನ ಏನು ತಿಳ್ಕೊಳ್ಬೇಕು ನೋಡಿ. ನಮ್ಮ ಜಿಲ್ಲೆಯಲ್ಲಿ 85.29 ರಿಕವರಿ ಇದೆ. ನಮ್ಮ ಜಿಲ್ಲೆಯ ರಿಕವರಿ ಅಷ್ಟು, ಅದನ್ನು ನಾವು ಹೇಳ್ತಾ ಇಲ್ಲ. ನಾನು ಹೇಳುದು, ನಿಮ್ಮಂತ ವಾಹಿನಿಗಳು ಯಾರು ಅಲ್ಲಿ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಅವರ ಹತ್ರ ಮಾತಾಡಬೇಕು. ವಾಹಿನಿಗಳ ಕೂಡ ಪಾತ್ರ ಇದೆ. ಆದ್ರೆ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಆ ಶವ ಸಂಸ್ಕಾರ ಮಾಡುವುದನ್ನೇ, ಆಂಬುಲೆನ್ಸ್ ತಿರುಗಾಡುವುದನ್ನೇ, ಅಲ್ಲಿ ಆಂಬುಲೆನ್ಸ್ ಸಾಲಾಗಿ ನಿಲ್ಲುವುದನ್ನೇ, ಬೆಡ್ ಸಿಗ್ತಾ ಇಲ್ಲ ಅದನ್ನೇ ತೋರಿಸುವುದರಿಂದ ಜನ ಭಯಭೀತರಾಗಿದ್ದಾರೆ. ವಾಸ್ತವ ವಿಚಾರ, ಭಯಭೀತರಾಗಿದ್ದಾರೆ. ಆದ್ರೆ ನಾವು ಅದನ್ನೆಲ್ಲ ಮೀರಿ ಕೆಲಸ ಮಾಡ್ಬೇಕು ಇವತ್ತು. ಈಗ ಮುಂದಿನ ದಿನಗಳಲ್ಲಿ ಇಂಥ ಕಾನ್ಫಿಡೆನ್ಸ್ ಕೊಡಬೇಕಾದಂತ ಅಗತ್ಯ ಎಲ್ಲಾ ಸಂಘಟನೆಗಳಿಗೂ ಮತ್ತು ಪಕ್ಷಗಳು ಇದೆ ಅನ್ನುವಂಥ, ಖಂಡಿತ ಜನರಿಗೆ ಧೈರ್ಯ ತುಂಬುವಂತ ಕೆಲಸ. ಹೌದು, ನೀವು ಹೇಳಿದ ಹಾಗೆ ಭಯವನ್ನು ತುಂಬಿಸುವಂಥದ್ದು, ಭಯವನ್ನು ಬಂಡವಾಳ ಮಾಡುವುದು ಕೂಡ ಆಗ್ತಾ ಇದೆ ಒಂದೆಡೆ. ಅದೇ ಇವತ್ತು ನಾನು ಮೊನ್ನೆ ಗಮನಿಸ್ತಾ ಇದ್ದೇನೆ, ಬಹುಶಃ 2-3 ದಿವಸದಿಂದ ಈ ಒಂದು ವಾರದ ಅವಧಿಯಲ್ಲಿ ಹೆಚ್ಚಿನ ವಾಹಿನಿಗಳಲ್ಲಿ ದೊಡ್ಡ ಡಾಕ್ಟರ್ಸ್ಗಳು ಬಂದು ಮಾತಾಡ್ತಾ ಇದ್ದಾರೆ. ಮನೆಯಲ್ಲಿ ನಾವು ಐಸೋಲೇಷನ್ ಇದ್ದಲ್ಲಿ ಯಾವ ರೀತಿ ಮಾಡಬಹುದು. ಸ್ಟೀಮ್ ಜನರಿಗೆ ಒಟ್ಟು ಸ್ಟೀಮ್ ತಗೊಳ್ತಾರೆ, ಆದ್ರೆ ಜಾಸ್ತಿ ಬಿಸಿ ಕೂಡ ನಾವು ತಗೊಳ್ಬಾರ್ದು. ಇದಕ್ಕೆ ನಮ್ಮ ಶ್ವಾಸಕೋಶಕ್ಕೆ ಪೆಟ್ಟಾಗತ್ತೆ. ಅದಕ್ಕೆ ಯಾವ ರೀತಿ ತಗೊಳ್ಬೇಕು? ಯಾರೊಬ್ರು ಹೇಳ್ತಾರೆ ನೀವು ಸ್ಟೀಮ್ 2 ಹೊತ್ತು ತಗೊಳ್ಳಿ, ಇದ್ದ ಬಿದ್ದ ಎಲ್ಲ ಕಷಾಯ ಕುಡಿಯೋದು. ಕಷಾಯದಲ್ಲಿ ಕೂಡ ಎಷ್ಟು ಪ್ರಮಾಣ ಹಾಕಬೇಕು, ಒಟ್ಟು ತುಳಸಿ ಹಾಕೋದು, ಒಟ್ಟು ಅಮೃತ ಬಳಿ ಹಾಕೋದಲ್ಲ, ಅದಕ್ಕೊಂದು ಮಾನದಂಡ ಇದೆ. ಅದನ್ನ ತಿಳುವಳಿಕೆ ಮಾಡುವ ಕೆಲಸ ಇವತ್ತು ವಾಹಿನಿಯಲ್ಲಿ ನಡೀತಾ ಇದೆ. ಎಸ್ ಸರ್. ಆದ್ರೆ ಇವತ್ತು ನಾವು ಇಷ್ಟು ಪ್ರಬಲವಾಗಿದ್ರು ಕೂಡ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ, ಇವತ್ತು ದೇಶ ಇರ್ಬೋದು, ನಮ್ಮ ಏನು ನಾಟಿ ಪದ್ಧತಿ ಇದೆ, ಆಯುರ್ವೇದ ಇದೆ, ಇದರ ಸ್ವಲ್ಪ ಪರಿಣಾಮದಿಂದ ನಾವು ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ಬೇರೆಲ್ಲ ನೀವು ಒಟ್ಟು ನಮ್ಮ ಜಗತ್ತಿನ ಎಲ್ಲ ಡೆತ್ ರೇಟ್ ಇದನ್ನೆಲ್ಲ ಗಮನಿಸಿದಾಗ ಒಟ್ಟು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ 139 ಕೋಟಿ ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನೆಲ್ಲ ಗಮನಿಸಿದಾಗ ನಾವು ಬೆಟರ್ ಇದ್ದೇವೆ. ಎಸ್ ಸರ್. ಈ ಸಂದರ್ಭದಲ್ಲಿ ಜನರ ಪ್ರಶ್ನೆಗಳಿಗೂ ಮತ್ತು 2-3 ಮಂದಿ ಪ್ರಶ್ನೆಗಳನ್ನು ಕೇಳಿದ್ರು, ಅವರ ಸಮಸ್ಯೆಗಳನ್ನು ಹೇಳಿದ್ರು, ಅದಕ್ಕೂ ನೀವು ಬಹಳ ಪ್ರತಿಸ್ಪಂದನೆ ಕೊಡ್ತೀನಿ ಅಂತ ಹೇಳಿದಿರಿ. ಈ ಸಂದರ್ಭ ನಮ್ಮ ಜೊತೆ ಇದ್ದದಕ್ಕೆ, ಜನರ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.